ಹರೇ ಕೃಷ್ಣ. ಪ್ರಭಾವತಿ. ಎಸ್, ಹರೇ ಕೃಷ್ಣ. ಸ್ಟಾರ್ಟ್ ಮಾಡಿ ಇಬ್ಬರು ಕೂಡ. ಓಕೆ, ಪ್ರಭಾವತಿ. ಪ್ರಭುಜಿ, ನನಗೆ ಕೋಹೋಸ್ಟ್ ಮಾಡಿದ್ದೀರಾ? ಮಾಡಿದ್ದೇನೆ. ಓಕೆ. ಆಯ್ತಾ ಪದ್ಮಿನಿ? ಹರೇ ಕೃಷ್ಣ ಮಾತಾಜಿ, ನಾನು ಶೇರ್ ಮಾಡಿರೋದು ಕಾಣಿಸ್ತಿದೆ ಅಲ್ವಾ? ಅವರು ನಿಮ್ದು ಮ್ಯೂಟ್ ಆಗಿದ್ದೀರಾ? ಮ್ಯೂಟ್ ಮಾಡ್ಬೇಕು ನೀವು. ಮ್ಯೂಟ್ ಮಾಡ್ಬೇಕು. ಮಾಡಿದ್ದೆ ಆಗ್ಲೇ ಇದಾಗಿದೆ. ಶುರು ಮಾಡಿ ಮಾತಾಜಿ. ಗೊತ್ತಾಯ್ತಲ್ಲ, ಸರಿ. ರಾಧಾ ಗೋವಿಂದರಿಗೆ ನಮಸ್ಕರಿಸುತ್ತಾ ಪ್ರಾರ್ಥನೆಯನ್ನು ಪ್ರಾರಂಭಿಸುತ್ತೇನೆ. ಇಲ್ಲಿ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಕೃಷ್ಣಾಯ ಭೂತಲೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಮಹಾ ಚೈತನ್ಯ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರವ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾನು ಗುರುವಂದನೆಯನ್ನ ತಿಳಿಸ್ತಾ ಇದ್ದೀನಿ. ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀಲ ಭಕ್ತಿ ವೇದಾಂತ ಶೀಲ ಪ್ರಭುಪಾದರಿಗೆ ಹಾಗೂ ನಾಮನಿಷ್ಠ ಪ್ರಭುಜಿಯವರಿಗೂ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಸಚ್ಚಿದಾನಂದ ಪ್ರಭುಜಿಯವರಿಗೂ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ಗುರು ಪರಂಪರೆಗೂ ಗುರು ಮಾತಾಜಿಯವರಿಗೂ ಹಾಗೂ ಇಲ್ಲಿ ಸೇರಿದಂತ ಎಲ್ಲ ಮಾತಾಜಿಯವರಿಗೂ ನಮ್ಮ ಶಿಕ್ಷಾ ಗುರುಗಳಿಗೂ ಕೂಡ ಗೌರವಪೂರ್ವಕ ಪ್ರಣಾಮಗಳನ್ನ ಅರ್ಪಿಸ್ತೇನೆ. ನನ್ನ ಹೆಸರು ಪ್ರಭಾವತಿ. ನಾನು ಬಂದಿರ್ತಕ್ಕಂಥ ವಿಷಯ ಡೆಮಿಗಾಡ್ಸ್ ವರ್ಷಿಪ್ ಅಂತ ಹೇಳಿ. ಅಧ್ಯಾಯ 3ನೇ ಅಧ್ಯಾಯದಲ್ಲಿ 11 ಮತ್ತು 12ನೇ ಶ್ಲೋಕ ಹಾಗೂ 4ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕ, ಹೀಗೆ ಬಂದಿರ್ತಕ್ಕಂಥ ವಿಷಯ ದೇವತೆಗಳ ಪೂಜೆ. ಇದ್ರ ಬಗ್ಗೆ ನಾನು ವಿಷಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ದೇವತೆಗಳಿಗೆ ಇರ್ತಕ್ಕಂಥ ಒಂದು ಸಂಬಂಧ, ಸಹಕಾರ, ಹೀಗೆ ಯಾವ ರೀತಿ ಒಂದು ಸಹಾಯ ಆಗುತ್ತೆ, ಪ್ರಭಾವ ಬೀರುತ್ತೆ ಅನ್ನೋದನ್ನ ಇಲ್ಲಿ ನಾವು 11ನೇ ಶ್ಲೋಕದಲ್ಲಿ ತಿಳ್ಕೊಳ್ತೀವಿ. ಶ್ಲೋಕ: ದೇವಾನ್ ದೇವಯುತಾನೇನ ದೇವಾಯಂತು ಭಾವಯಂತು ವಹ. ಹೀಗೆ ಪರಸ್ಪರಂ ಭಾವಯಂತು ಶ್ರೇಯ ಪರಮವಾಪ್ಸ್ಯತ. ಅನುವಾದ: ಹೀಗೆ ಯಜ್ಞಗಳ ಆಚರಣೆಯಿಂದ ಸಂತುಷ್ಟರಾಗಿರ್ತಕ್ಕಂತಹ ದೇವತೆಗಳು ಅಂದ್ರೆ ಯಾವ ರೀತಿ ಅವರು ಮನುಷ್ಯರನ್ನ ಸಂತೋಷ ಪಡಿಸ್ತಾರೆ, ಹೀಗೆ ಇಲ್ಲಿ ಪರಸ್ಪರ ಸಹಕಾರ ಮನೋಭಾವ ಇಲ್ಲಿ ಕಂಡು ಬರುತ್ತೆ. ಈ ಸಹಕಾರದಿಂದ ಎಲ್ಲರೂ ಕೂಡ ಒಂದು ಎಲ್ಲರಿಗೂ ಸಮೃದ್ಧಿಯ ಒಂದು ಜೀವನ ಉಂಟಾಗತ್ತೆ ಅಂತ ಹೇಳಿ ತಿಳಿದು ಬರುತ್ತೆ. ಹೀಗೆ ಮಾನವನ ಮಾನಸಿಕ ಒಂದು ವ್ಯವಸ್ಥಿತ ಜೀವನಕ್ಕೋಸ್ಕರ, ಉದ್ದೇಶ ಸಾಧನೆಗೋಸ್ಕರ ಅವರಿಗೂ ಕೂಡ ಕೆಲವು ಕರ್ತವ್ಯಗಳನ್ನ ವಿಧಿಸಿದೆ. ಹಾಗೆ ಇಲ್ಲಿ ಒಂದು ಧಾರ್ಮಿಕ ವಿಧಿಗೆ ಅನುಸಾರವಾಗಿ ಯಜ್ಞಗಳ ಆಚರಣೆ. ಅಂದ್ರೆ ಧಾರ್ಮಿಕ ವಿಧಿಗೆ ಅನುಸಾರವಾಗಿ ವಿಷ್ಣುವಿಗೆ ಏನು ಅರ್ಪಣೆ ಮಾಡ್ತೀವಿ ಅದನ್ನ ಯಜ್ಞ ಅಂತ ಹೇಳಿ ಕರೀತಾರೆ. ಯಜ್ಞೋ ವೈ ವಿಷ್ಣು ಅಂತ ಹೇಳಿ ಕೂಡ ಇದರಿಂದ ತಿಳಿದ್ ಬರತ್ತೆ. ಯಜ್ಞ ಮಾಡೋದು ಒಂದೇ, ಭಗವಂತನನ್ನು ಪೂಜಿಸೋದು ಒಂದೇ ಅಂತ ಹೇಳಿ ಇಲ್ಲಿ ಗೊತ್ತಾಗತ್ತೆ. ಎಲ್ಲ ಯಜ್ಞಗಳ ಭೋಕ್ತಾರ ಶ್ರೀಕೃಷ್ಣನೇ.
ಶ್ರೀಕೃಷ್ಣ ಭೋಕ್ತಾರಂ ಯಜ್ಞ ತಪಸಾಂ ಅಂತ ಕೂಡ ಇಲ್ಲಿ ಹೇಳಿದೆ. ಹೀಗೆ ಎಲ್ಲ ಭಗವಂತನನ್ನ ಪೂಜಿಸೋದ್ರಿಂದ ನಾವು ಯಾವ ಒಂದು ಸಿದ್ಧಿಯನ್ನು ಕೂಡ ಪಡ್ಕೋಬಹುದು ಈ ಒಂದು ಯಜ್ಞಗಳ ಆಚರಣೆಯಿಂದ ತಿಳಿಯುತ್ತೆ. ಹಾಗೆ ಐಹಿಕ ವ್ಯವಹಾರಗಳ ಆಡಳಿತವನ್ನ ನಿರ್ವಹಿಸೋದಕ್ಕೆ ದೇವತೆಗಳನ್ನ ಇಲ್ಲಿಗೆ ಕಳುಹಿಸಲ್ಪಟ್ಟಿದೆ. ಅದರಲ್ಲಿ ಮಾನವರಿಗೆ ಬೇಕಾದಂತಹ ಅಗತ್ಯವಾಗಿರ್ತಕ್ಕಂಥ ಒಂದು ದೇಹ ಮತ್ತು ಆತ್ಮಗಳ ಪೋಷಣೆಗೆ ಬೇಕಾಗಿರ್ತಕ್ಕಂಥ ನೀರು, ಗಾಳಿ, ಮತ್ತೆ ಅಗ್ನಿ, ಬೆಳಕು ಮುಂತಾದ ಇವೆಲ್ಲವರ ಒಂದು ಹೊಣೆಯನ್ನ ದೇವತೆಗಳು ಹೊತ್ಕೊಂಡಿದ್ದಾರೆ. ಅದರಿಂದ ಅದು ಅವರು ನೀಡ್ತಾ ಬಂದಿದ್ದಾರೆ ಹಲವಾರು ವರ್ಷಗಳಿಂದ. ಮತ್ತೆ ಈ ಒಂದು ದೇವತೆಗಳ ಸುಖ ಅಸುಖಗಳು ಕೂಡ ಯಾವ ರೀತಿ ಯಜ್ಞಗಳ ಆಚರಣೆಯನ್ನೇ ಒಂದು ಅವಲಂಬಿಸಿದೆ ಅಂತ ಹೇಳಿ ಕೂಡ ಇಲ್ಲಿ ತಿಳಿಬಹುದು. ಮತ್ತೆ ಇದರಿಂದಾಗಿ ಮಾನವನ ಇಷ್ಟಾರ್ಥ ಸಿದ್ಧಿಸುತ್ತೆ, ಮತ್ತೆ ಮುಕ್ತಿ ಸಾಧನೆ ಪಡಿಬಹುದು, ಮತ್ತೆ ಇದು ಅವರ ಇಷ್ಟಾರ್ಥಗಳೆಲ್ಲ ಕೈಗೂಡುತ್ತೆ. ಇಲ್ಲಿ ಏನಂದ್ರೆ ಯಜ್ಞಗಳನ್ನ ಆಚರಿಸೋದು ಯಜ್ಞಪತಿಯ ಒಂದು ಸಂತೃಪ್ತಿನೇ ಎಲ್ಲ ಯಜ್ಞಗಳ ಮುಖ್ಯ ಗುರಿ ಅಂತ ಹೇಳಿ ನಾವು ತಿಳಿಬಹುದು. ಯಜ್ಞಗಳ ಆಚರಣೆಯಿಂದ ಮನುಷ್ಯನ ಒಂದು ಆಹಾರ ಪವಿತ್ರವಾಗುತ್ತೆ. ಆ ಪವಿತ್ರವಾದ ಆಹಾರವನ್ನ ಅವನು ಸೇವಿಸೋದ್ರಿಂದ ಅವನ ಬದುಕು ಕೂಡ ಪವಿತ್ರವಾಗುತ್ತೆ. ಹೀಗೆ ಪವಿತ್ರವಾದ ಬದುಕಿನಿಂದ ಅವನು ಒಂದು ಆಧ್ಯಾತ್ಮಿಕದತ್ತ ವಾಲ್ತಾನೆ, ಮೋಕ್ಷದತ್ತ ಅವನು ಮನಸ್ಸು ವಾಲುತ್ತೆ. ಹೀಗಿದ್ದಾಗ ಅವನು ಕೃಷ್ಣ ಪ್ರಜ್ಞೆಗೆ ಬರ್ತಾನೆ ಅಂತ ಹೇಳಿ ತಿಳಿದ್ ಬರುತ್ತೆ. ನೆಕ್ಸ್ಟ್ ಸ್ಲೈಡ್ ಮಾತಾಡಿ. ಅಧ್ಯಾಯ 3 12ನೇ ಶ್ಲೋಕ. ಯಜ್ಞಗಳ ಆಚರಣೆ, ಅದರಿಂದ ಫಲ ಅಂತ ಹೇಳಿ ಬರುತ್ತೆ. ಇಷ್ಟಾನ್ ಭೋಗಾನ್ ಹೀವೋ ದೇವ ದಾಸ್ಯಂತೆ ಯಜ್ಞ ಭಾವಿತಾಃ ತೈದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತಾಸೇನ ಏವ ಸಹ. ಬದುಕಿನ ವಿವಿಧ ಅಗತ್ಯಗಳನ್ನ ಪೂರೈಕೆಯ ಹೊಣೆಯನ್ನು ಹೊತ್ತಿರ್ತಕ್ಕಂಥ ದೇವತೆಗಳು ಯಜ್ಞಗಳ ಆಚರಣೆಯಿಂದ ಭಗವಂತನನ್ನ, ದೇವತೆಗಳನ್ನ ತೃಪ್ತಿಪಡಿಸ್ತಾರೆ. ಹೀಗೆ ತೃಪ್ತಿ ಪಡೆದಂತಹ ದೇವತೆಗಳು ಈ ವರಗಳನ್ನು ದೇವತೆಗೆ ಇದರಲ್ಲಿ ತೃಪ್ತಿ ಪಡೆದಂತಹ ದೇವತೆಗಳು ಮಾನವನಿಗೆ ಅಗತ್ಯವಾದ ವಸ್ತುಗಳನ್ನ ಅವರು ಕೊಡ್ತಾರೆ. ಹಾಗೆ ಮತ್ತೆ ಯಾರು ದೇವತೆಗಳಿಂದ ಪಡೆದ ವರವನ್ನ ಮತ್ತೆ ಅವರಿಗೆ ಕೊಡದೆ, ಅಂದ್ರೆ ಫಲವನ್ನ ಕೊಡದೆ ತಾನೇ ಭೋಗಿಸ್ತಾನೆ ಅಂತವನು ಕಳ್ಳ ಅಂತ ಹೇಳಿ ಇಲ್ಲಿ ಹೇಳಲಾಗತ್ತೆ. ಅಧಿಕಾರ ಪಡೆದ ದೇವತೆಗಳಿಗೆ ಯಜ್ಞಗಳ ಆಚರಣೆಯಿಂದ ತೃಪ್ತಿಗೊಳಿಸ್ಬೇಕು. ಈಗಾಗಲೇ ಹೇಳದಂತೆ ಯಜ್ಞಗಳ ಆಚರಣೆಯಿಂದ ಸುಪ್ರೀತರಾಗಿರ್ತಕ್ಕಂಥ ದೇವತೆಗಳು ಅವರಿಗೆ ಅಗತ್ಯವಾದ ವಸ್ತುಗಳು, ಅಗತ್ಯವಾದ ಬೇಕು ಬೇಡಗಳು ಏನಿದೆ ಅದೆಲ್ಲವನ್ನು ಕೂಡ ಅವರು ಪೂರೈಸ್ತಾರೆ. ಹೀಗೆ ಬೇರೆ ಬೇರೆ ದೇವತೆಗಳ ಯಜ್ಞಗಳ ಆಚರಣೆಗೆ ಬೇರೆ ಬೇರೆ ರೀತಿಯ ಹಲವಾರು ರೀತಿಯ ಯಜ್ಞಗಳು ಇದೆ. ಈ ಯಜ್ಞಗಳ ಆಚರಣೆಯಿಂದ ಈಗ ಉಗ್ರ ಸ್ವರೂಪಿ ದೇವತೆಗಳಾಗ್ಲಿ, ಶಕ್ತಿ ದೇವತೆಗಳಾಗ್ಲಿ, ಇವರೆಲ್ರಿಗೂ ಬೇರೆ ಬೇರೆ ರೀತಿಯ ಯಜ್ಞ ವಿಧಿಗಳಿವೆ. ಅದರಲ್ಲಿ ಉದಾಹರಣೆಗೆ ಈಗ ಮಾಂಸಾಹಾರಿಗಳು ಒಂದು ಈ ಉಗ್ರ ಸ್ವರೂಪಿ ದೇವತೆಗಳನ್ನ ಪೂಜಿಸ್ತಾರೆ. ಹಾಗೆ ಅವರು ದೇವತೆ, ಇಲ್ಲಿ ಮಹಾಕಾಳಿ ಆಗ್ಬೋದು, ಯಾವುದೇ ದೇವತೆ ಆಗ್ಲಿ, ಆ ಮಾಂಸಾಹಾರಿಗಳು ಪೂಜಿಸಿ ಅವರಿಗೆ ಮಾಂಸಾಹಾರವನ್ನೇ ಅವರು ನೈವೇದ್ಯ ಇಡ್ತಾರೆ. ಆ ನೈವೇದ್ಯವನ್ನ ಅರ್ಪಿಸಿ ಆಮೇಲೆ ನಂತರ ಅವರು ಅದನ್ನ ಸೇವಿಸ್ತಾರೆ. ಯಾರಾಗ್ಲಿ ಏನೇ ಆಗ್ಲಿ ತಾವು ಏನ್ ಸೇವಿಸಿ ಮಾಡ್ತಾರೆ ಅದನ್ನ ಕೃಷ್ಣ ಪರಮಾತ್ಮನ ಒಂದು ಹೆಸರಿನಿಂದಾನೇ ಮಾಡಿ, ಅವನಿಗಾಗಿಯೇ ಮಾಡಿ ಅವನನ್ನ ತೃಪ್ತಿಗೊಳಿಸಿ ನಂತರ ನಾವು ಪ್ರಸಾದ ರೂಪವಾಗಿ ಅದನ್ನ ಸೇವಿಸ್ಬೇಕು ಅನ್ನೋದು ಒಂದು ಇಲ್ಲಿಂದ ತಿಳಿದ್ ಬರುತ್ತೆ. ಹಾಗೆ ಸಾತ್ವಿಕ ಗುಣವುಳ್ಳಂತಹ ವ್ಯಕ್ತಿಗಳು ಈ ಇದು ವಿಷ್ಣುವನ್ನೇ ಆರಾಧಿಸ್ಬೇಕು ಅಂತ ಕೂಡ ಇಲ್ಲಿ ಹೇಳಲಾಗಿದೆ. ಮಾನವನ ಸಮಾಜದ ಎಲ್ಲ ಅಗತ್ಯಗಳನ್ನ ಪೂರೈಸೋದಕ್ಕೂ ಕೂಡ ಭಗವಂತನ ಪರಿವಾರ ಸಿದ್ಧವಾಗಿಯೇ ಇರುತ್ತೆ. ಯಾವಾಗ್ಲೂ ಕೂಡ ಅಗತ್ಯವಾಗಿ ದಿನನಿತ್ಯದ ಅವಶ್ಯಕತೆಗಳು ಅಂದ್ರೆ ಏನೀಗ ಆಹಾರ ಪದಾರ್ಥ, ಮತ್ತೆ ಧಾನ್ಯಗಳು, ಹಣ್ಣು, ತರಕಾರಿ, ಸಕ್ಕರೆ, ಹಾಲು ಮುಂತಾದ ಎಲ್ಲ ಅಗತ್ಯ ವಸ್ತುಗಳನ್ನು ಕೂಡ ಅವರು ಒದಗಿಸ್ತಾ ಬಂದಿದ್ದಾರೆ. ಹೀಗೆ ಅದಲ್ಲದೆ ಅವರಿಗೆ ಆರ್ಥಿಕತೆಗೆ ಸಹಾಯ ಆಗುವಂತೆ ಕೆಲವು ಖನಿಜಾಂಶಗಳನ್ನು ಒದಗಿಸ್ತಾರೆ. ಮ್ಯಾಂಗನೀಸ್, ಕಬ್ಬಿಣ, ಸತು ಮುಂತಾದ ಕಬ್ಬಿಣಗಳನ್ನು. ಇದರಿಂದ ಆರ್ಥಿಕತೆ ಸುಧಾರಿಸಿ ಕೈಗಾರೀಕರಣ ಆಗ್ಬೋದು. ಹೀಗೆ ಜನರು ಸುಖವಾಗಿ ಸಂತೃಪ್ತ ಜೀವನವನ್ನ ಕೂಡ ನಡೆಸ್ಬೋದು. ಹೀಗೆ ಈ ಒಂದು ಆತ್ಮ ಸಾಕ್ಷಾತ್ ಇಂತಹ ಒಂದು ಆರೋಗ್ಯಕರ ಒಂದು ಆಹಾರವನ್ನು ಸೇವಿಸಿ
ಅವರು ಆತ್ಮ ಸಾಕ್ಷಾತ್ಕಾರದ ಅಂದ್ರೆ ಈ ಒಂದು ಆತ್ಮ ಸಾಕ್ಷಾತ್ಕಾರವನ್ನ ಪಡೀತಾರೆ. ಇಂಥ ಆತ್ಮ ಸಾಕ್ಷಾತ್ಕಾರ ಪಡೆದಂತಹ ವ್ಯಕ್ತಿಯು ಅವರು ತಮ್ಮ ಅಂತಿಮ ಗುರಿಯತ್ತ ಸಾಗುತ್ತಾ ಅವರು ತಮ್ಮ ಅಸ್ತಿತ್ವದ ಹೋರಾಟದಿಂದ ಒಂದು ಬಿಡುಗಡೆಯನ್ನ ಪಡೀತಾರೆ ಅಂತ ಹೇಳಿ ಇದರಿಂದ ತಿಳಿದು ಬರುತ್ತೆ. ಹೀಗೆ ಮತ್ತೆ ಒಂದೇ ಇದರಲ್ಲಿ ಭಗವಂತ ಮತ್ತೆ ದೇವತೆಗಳು ಇವರು ದೇವತೆಗಳು ಭಗವಂತನ ವಿಭಿನ್ನಾಂಶ ಮತ್ತೆ ಬೇರೆ ಬೇರೆ ರೂಪ ಇದೆಲ್ಲ ಹೇಳ್ತಾರೆ. ಹಾಗೆ ಇಲ್ಲಿ ಅದಕ್ಕೆ ಸರಿ ಹೊಂದೋ ಹಾಗೆ ಇಲ್ಲಿ ವಿಭಿನ್ನಾಂಶಗಳು ಅಂತಂದ್ರೆ ನಾವು ನಮ್ಮ ಬೇರೆ ಬೇರೆ ಇಚ್ಛೆಗಳಿಗೆ ಅನುಸಾರವಾಗಿ ದೇವತೆಗಳನ್ನ ನಾವು ಪೂಜಿಸ್ತೀವಿ. ಅದಂತೆ ಉದಾಹರಣೆಗೆ ವಿದ್ಯೆಗೋಸ್ಕರ ವಿದ್ಯೆಯ ಪ್ರಗತಿಗೋಸ್ಕರ ನಾವು ಸರಸ್ವತಿಯನ್ನ, ಐಶ್ವರ್ಯಕ್ಕೋಸ್ಕರ ಲಕ್ಷ್ಮಿಯನ್ನ, ಹಾಗೆ ಒಂದು ಶಕ್ತಿ ಪಡೆಯೋದಕ್ಕೋಸ್ಕರ ಪಾರ್ವತಿ ದೇವಿಯನ್ನ, ಆರೋಗ್ಯಕ್ಕೋಸ್ಕರ ಧನ್ವಂತರಿ, ಹೀಗೆ ಹಲವಾರು ದೇವತೆಗಳನ್ನ ನಾವು ಪೂಜಿಸ್ತಾ ಬರ್ತೀವಿ. ಮಾನವ ಜೀವನದ ಒಂದು ಪರಿಪೂರ್ಣತೆಯನ್ನ ನಾವು ಅರಿಬೇಕಾದ್ರೆ ನಾವು ಪೂರ್ಣನ ಒಂದು ಸೇವೆಯನ್ನ ಮಾಡ್ತಾ ಬಂದ್ರೆ ಮಾತ್ರ ಈ ಮಾನವ ಜೀವನದ ಪರಿಪೂರ್ಣತೆಯನ್ನು ಅರಿಬಹುದು ಅಂತ ಇಲ್ಲಿ ತಿಳಿಸ್ತಾರೆ. ಪೂರ್ಣನ ಬಗ್ಗೆ ಹೇಳುವಾಗ ಇದು ಈಶೋಪನಿಷತ್ತಿನ ಒಂದು ಮಂತ್ರ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಮತ್ತೆ ಅನಾದಿ ಕಾಲದಿಂದಲೂ ಕೂಡ ಜೀವಿಗಳಿಗೆ ಅವರಿಗೆ ಬೇಕಾದಂತಹ ಆಹಾರ ಉತ್ಪಾದನೆಗಳನ್ನಾಗ್ಲಿ ಅಗತ್ಯ ವಸ್ತುಗಳನ್ನಾಗ್ಲಿ ಅವರು ಒದಗಿಸ್ತಾ ಬಂದಿದ್ದಾರೆ. ಹಾಗೆ ಇದನ್ನು ಕೂಡ ಈ ಈಶೋಪನಿಷತ್ತಿನಲ್ಲಿ ಹಾಗೂ ವೈದಿಕ ಮಂತ್ರಗಳಲ್ಲೂ ಕೂಡ ಹೇಳಿದೆ. ಅಂತೆಯೇ ಈ ಒಂದು ದೇವತೆಗಳನ್ನ ಪೂಜಿಸೋದ್ರಿಂದ ಪಡೆಯೋ ಫಲ ಅದು ಶಾಶ್ವತ ಅಲ್ಲ, ಮಿತವಾದದ್ದು, ಅಲ್ಪವಾದದ್ದು ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಹೀಗೆ ಮೊದ್ಲೇ ಹೇಳ್ದಂಗೆ ಕಳ್ಳ ಅಂದ್ರೆ ದೇವತೆಗಳಿಗೂ ಕೊಡದೆ ತಾನೇ ಅನುಭವಿಸ್ತಕ್ಕಂಥವನು, ಅವನ ಒಂದು ಸಮಾಜದಲ್ಲಿ ಯಾವ ಸುಖ ಸಂತೋಷಗಳು ಕೂಡ ಇರೋದಿಲ್ಲ. ನಮ್ಗೆ ಅಂತವನ ಒಂದು ಸ್ಥಿತಿಯಲ್ಲಿ ನಾವು ಇರೋದಕ್ಕೆ ನೆಮ್ಮದಿಯಾಗಿ ಇರೋದಕ್ಕೆ ಆಗಲ್ಲ. ಯಾಕೆಂದ್ರೆ ಅವನಿಗೆ ಒಂದು ಗೊತ್ತು ಗುರಿ ಇಲ್ಲ, ಮತ್ತೆ ದೇವತೆಗಳ ಒಂದು ಅರಿವಿಲ್ಲ, ಮತ್ತೆ ಕೃಷ್ಣ ಪ್ರಜ್ಞೆಯದಂತೂ ಮೊದ್ಲೇ ಗೊತ್ತಿಲ್ಲ. ಯಜ್ಞಗಳ ಆಚರಣೆ ಹೇಗ್ ಮಾಡ್ಬೇಕು, ಪೂಜೆ ಹೇಗ್ ಮಾಡ್ಬೇಕು, ಯಾವುದರ ಗಂಧ ಗಾಳಿನೇ ಇಲ್ಲ. ಅಂಥವರಿಗಾಗಿ ನಮ್ಮ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಯಜ್ಞವನ್ನ ಪ್ರಾರಂಭಿಸ್ತಾರೆ. ಅಂದ್ರೆ ಇದು ಒಂದು ದೊಡ್ಡ ಯಜ್ಞವೇ, ಒಂದು ರೀತಿನಲ್ಲಿ ಸುಲಭವಾಗಿರ್ತಕ್ಕಂಥದ್ದು, ಯಾರ್ ಬೇಕಾದ್ರೂ ಆಚರಣೆ ಮಾಡಬಹುದು. ಹೀಗೆ ಕೃಷ್ಣ ಪ್ರಜ್ಞೆ ಇರೋರು ಕೂಡ ಇದನ್ನ ಆಚರಿಸ್ಬೋದು ಅಂತ ಹೇಳಲಾಗಿದೆ. ಅಧ್ಯಾಯ 4 ಶ್ಲೋಕ 12 ಮುಂದಿನ ಒಂದು ಸ್ಲೈಡ್ ಅಲ್ಲಿ, ಕಾಂಕಾನ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಈ ಜಗತ್ತಿನಲ್ಲಿ ಯಾರಾದರೂ ಅಷ್ಟೇ ಸಾಮಾನ್ಯವಾಗಿ ಏನೇ ಕರ್ಮ ಮಾಡಿದ್ರು ಶೀಘ್ರವಾಗಿ ಫಲವನ್ನ ಬೇಕು ಅನ್ನೋದೇ ಬಯಸೋರೇ ಜಾಸ್ತಿ. ಹಾಗೇನೆ ಇಲ್ಲೂ ಕೂಡ ಈ ಜಗತ್ತಿನಲ್ಲಿ ಜನರು ಒಂದು ಫಲಾಪೇಕ್ಷಿತ ಕರ್ಮಗಳನ್ನೇ ಬಯಸ್ತಾರೆ. ಹಾಗೆ ದೇವತೆಗಳನ್ನ ಭಗವಂತನನ್ನ ಪೂಜಿಸ್ತಾರೆ, ಫಲವನ್ನೂ ಪಡೀತಾರೆ, ಸಿದ್ಧಿನೂ ಪಡೀತಾರೆ. ಹೀಗೆ ಇದರ ಒಂದು ಅನುವಾದದಿಂದ ಇದು ತಿಳಿದು ಬರುತ್ತೆ. ಈ ಜಗತ್ತಿನ ದೇವತೆಗಳ ವಿಷಯದಲ್ಲೂ ಕೂಡ ಒಂದು ತಪ್ಪು ಕಲ್ಪನೆ ಇದೆ. ಏನಪ್ಪಾ ಅಂದ್ರೆ ವಿದ್ವಾಂಸರಂತೆ ತೋರುವ ಅಲ್ಪಮತಿಗಳು ಪುನಃ ಅದೇ ವಾಕ್ಯ ಬರುತ್ತೆ, ಅದೇ ಮಾತು ಬರುತ್ತೆ. ದೇವತೆಗಳು ಬೇರೆ ಬೇರೆ ರೂಪ ಅಲ್ಲ, ವಿಭಿನ್ನಾಂಶಗಳು ಅಂತ ಕೂಡ ಹೇಳ್ತೀವಿ. ಹಾಗೆ ಹಿರಿಯ ದೇವತೆಗಳಾದಂತಹ ಈಶ್ವರ ಮತ್ತೆ ಬ್ರಹ್ಮ ಮುಂತಾದವರು ಅವರು ಭಗವಂತನನ್ನೇ ಪೂಜಿಸ್ತಾರೆ. ಹಾಗೆ ಭಗವಂತನನ್ನು ಪೂಜಿಸಿದರೂ ಕೂಡ ಅವರು ಅವರಿಗೆ ಅಂದ್ರೆ ನಾರಾಯಣ, ವಿಷ್ಣು, ಕೃಷ್ಣನಿಗೆ ಸಮನಾಗಲಾರರು ಅಂತ ಹೇಳಿ ಇಲ್ಲಿ ತಿಳಿದು ಬರುತ್ತೆ. ಮತ್ತೆ ಈ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಭೌತಿಕ ಸೃಷ್ಟಿಯಿಂದ ಮೇಲಿರುವವನು ಅಂತ ಹೇಳಿ ಶ್ರೀಪಾದ ಶಂಕರಾಚಾರ್ಯರು ಕೂಡ ಇದನ್ನ ವಾದಿಸಿದ್ದಾರೆ. ಹೀಗೆ ಎಲ್ಲ ವಿಷಯಗಳನ್ನ ತೆಗೆದುಕೊಳ್ತಾ ಇಲ್ಲಿ ಈ ಭೌತಿಕ ಜಗತ್ತೇನಿದೆ, ಒಂದು ಸಮಯದಲ್ಲಿ ಅದು ನಾಶವಾದಾಗ ದೇವತೆಗಳು ನಾಶವಾಗ್ತಾರೆ, ಅವರನ್ನ ಆರಾಧಿಸ್ತಕ್ಕಂಥವರು ನಾಶ ಆಗ್ತಾರೆ. ಆದ್ರೆ ಉಳಿದವರು ಏನಂದ್ರೆ ಅವರಿಗೆ ಒಂದು
ಒಂದು ಆಸೆ ಏನಂದ್ರೆ ಎಲ್ಲವನ್ನೂ ವಸ್ತುಗಳು, ತಾತ್ಕಾಲಿಕ ವಸ್ತುಗಳನ್ನೆಲ್ಲ ಪಡಿಬೇಕು, ಅದನ್ನ ತಗೋಬೇಕು, ಇದನ್ನ ತಗೋಬೇಕು, ಭೋಗ ಲಾಲಸೆಯಿಂದ ಇರ್ಬೇಕು, ಶ್ರೀಮಂತಿಕೆ ಜೀವನ ನಡೆಸಬೇಕು, ಇದೆಲ್ಲ ಅವರು ಬಯಸ್ತಾರೆ. ಹೀಗೆ ಅವರು ಅಂದ್ರೆ ಸಾಮಾನ್ಯವಾಗಿ ತಾತ್ಕಾಲಿಕ ವಸ್ತುಗಳ ಇವೆಲ್ಲಾನು ಏನಂದ್ರೆ ಶ್ರೀಮಂತಿಕೆಯ ಭೋಗ ವಸ್ತುಗಳು, ಮತ್ತೆ ಮನೆ, ಕುಟುಂಬ, ಇದೆಲ್ಲ ಕೂಡ ಅವರಿಗೆ ಬೇಕು. ಶ್ರೀಮಂತಿಕೆಯ ಭೋಗ ಭಾಗ್ಯಗಳು ಬೇಕು, ಐಷಾರಾಮಿ ಜೀವನ ಬೇಕು, ಇದೆಲ್ಲವನ್ನೂ ಪಡಿಬೇಕು ಅನ್ನೋ ಒಂದು ಆಸಕ್ತಿ. ಇದರಿಂದ ಏನ್ ಮಾಡ್ತಾರೆ ಅವರು ದೇವತೆಗಳನ್ನಲ್ಲದೆ ಬಲಿಷ್ಠರನ್ನು ಕೂಡ ಅವರು ಪೂಜಿಸ್ತಾ ಬರ್ತಾರೆ. ಹೀಗೆ ತಾತ್ಕಾಲಿಕ ವಸ್ತುಗಳನ್ನ ಪಡೆಯೋದಿಕ್ಕೆ ಇವರು ಬಲಿಷ್ಠ ದೇವತೆಗಳನ್ನ, ಬಲಿಷ್ಠ ವ್ಯಕ್ತಿಗಳನ್ನ ಆರಾಧಿಸ್ತಾ ಪೂಜಿಸ್ತಾ ಬರ್ತಾರೆ. ಅದರಲ್ಲಿ ರಾಜಕೀಯ ವ್ಯಕ್ತಿಗಳನ್ನು ಕೂಡ ಅವರು ಬಿಡೋದಿಲ್ಲ. ಅಲ್ಲೂ ಕೂಡ ಅವರ ಒಂದು ಪ್ರಭಾವಕ್ಕೆ ಒಳಗಾಗಿ ಅವರಲ್ಲಿ ಅವರನ್ನ ಒಲಿಸ್ಕೊಂಡು ತಮಗೆ ಬೇಕಾದಂತಹ ಒಂದು ಇದನ್ನ ಏನು ಪದವಿ ಇದೆ, ಅವರು ಒಂದು ಆಸರೆ ಸ್ಥಾನ ಏನಿದೆ ಅದನ್ನ ಪಡಿಬೇಕು ಅಂತ ಅವರು ಮಂತ್ರಿ ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ಹಾಗೇನೆ ಮಂತ್ರಿ ಪದವಿ ಪಡ್ಕೊಂಡು ನಾನು ಏನೋ ಸಾಧನೆ ಮಾಡಿದೆ, ಒಂದು ವರ ಪಡ್ಕೊಂಡೆ ಅಂತ ಹೇಳಿ ಅವರು ಭಾವಿಸ್ತಾರೆ. ನಂತರ ಈ ಒಂದು ಕೃಷ್ಣ ಪ್ರಜ್ಞೆ ಇಲ್ಲದಂತಹ ಜನರು, ಕೃಷ್ಣ ಪ್ರಜ್ಞೆ ಇಲ್ಲದ ದಡ್ರು ಏನ್ ಮಾಡ್ತಾರೆ, ಯಾವಾಗ್ಲೂ ಅವರಿಗೆ ಇಂದ್ರಿಯಾಸಕ್ತಿಲೇ ಇರ್ತಾರೆ, ಭೋಗಾಸಕ್ತಿ ಇದ್ರಲ್ಲೇ ಇರ್ತಾರೆ. ಮತ್ತೆ ಇದೆಲ್ಲ ವಸ್ತುಗಳನ್ನ ಪಡೆಯೋದಕ್ಕೆ ಅವರು ಬಲಿಷ್ಠರನ್ನ, ಈ ತರ ದೇವತೆಗಳನ್ನ, ಜೀವಿಗಳನ್ನ, ಬಲಿಷ್ಠ ಜೀವಿಗಳನ್ನ ಪೂಜಿಸ್ತಾ ಅವರು ಬರ್ತಾರೆ. ಇಷ್ಟು ಹೇಳಿ ನನ್ನ ಒಂದು ಮುಕ್ತಾಯ ಇದರಿಂದ ಏನೆಲ್ಲ ತಿಳಿದು ಬರುತ್ತೆ, ಮತ್ತೆ ಶ್ರೀಲ ಪ್ರಭುಪಾದರು ಇದರ ಬಗ್ಗೆ ಏನ್ ಹೇಳಿದ್ದಾರೆ ಅದನ್ನ ನಾನು ತಮ್ಮ ಮುಂದಿಡಲು ಪ್ರಯತ್ನ, ಇದು ಮೊದಲ ಪ್ರಯತ್ನ ನಂದು. ಅದನ್ನ ಏನು ತಪ್ಪ ಇದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಕೇಳ್ಕೊಂತ, ದೇವತೆಗಳನ್ನ ಇದು ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ, ದೇವತೆಗಳನ್ನ ಪೂಜಿಸಿದ್ರು, ಯಜ್ಞಗಳನ್ನ ಮಾಡಿದ್ರು, ಆಚರಣೆ ಮಾಡಿದ್ರು, ಅದು ಕೃಷ್ಣ ಪರಮಾತ್ಮನಾದ ಪೂರ್ಣನಿಗೆ ಅದು ಸೇರುತ್ತೆ ಅನ್ನೋದು ತಿಳಿದು ಬರುತ್ತೆ. ಈಗಾಗ್ಲೇ ಹೇಳಿದೆ ನಾನು. ಈಶಾವಾಸ್ಯ ಈಶೋಪನಿಷತ್ತಿನಲ್ಲಿ ಪೂರ್ಣಮದ ಪೂರ್ಣಮಿದ ಪೂರ್ಣಾಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಏನು. ಹೀಗೆ ಇದರಿಂದ ಏನಾಗುತ್ತೆ, ದೇವೋತ್ತಮನಾದ ಪರಮಾತ್ಮ, ಪರಮ ಪುರುಷ, ಪೂರ್ಣ, ಅವನು ಸಂಪೂರ್ಣ, ಪೂರ್ಣನೂ ಹೌದು, ಸಂಪೂರ್ಣನೂ ಹೌದು. ಅವನು ಯಾವುದನ್ನ ಸೃಷ್ಟಿ ಮಾಡ್ತಾನೆ ಅದೆಲ್ಲವೂ ಸಮಯ ಆಯ್ತು. ಹೀಗೆ ಇಷ್ಟು ಹೇಳಿ ನನ್ನ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಗುರು ಹಿರಿಯರಿಗೂ, ಗುರುಗಳಿಗೂ, ಮಾತಾಜಿಯವರಿಗೂ ನನ್ನ ನಮನಗಳನ್ನ ಸಲ್ಲಿಸ್ತೇನೆ. ಮತ್ತೆ ನಮ್ಮ ಶಿಕ್ಷಾ ಗುರುಗಳು ನಮ್ಗೆ ಒಂದು ಇದು ಮಾರ್ಗದರ್ಶನ ನೀಡಿ, ನಮ್ಗೆ ಉತ್ತೇಜನ, ಧೈರ್ಯ ಎಲ್ಲವನ್ನು ನೀಡಿ ನಮಗೆ ತುಂಬಾ ಸಹಕರಿಸಿದ್ದಾರೆ. ಅವ್ರಿಗೂ ಪ್ರೋತ್ಸಾಹನೆ ನಮ್ಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಆಯ್ತು. ಹೀಗೆ ಧನ್ಯವಾದಗಳು, ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೀಗೆ ಮುಂದೆ ನನ್ನಂತರ ಪ್ರವೀಣ ಮಾತಾಜಿಯವರು ಮುಂದುವರಿಸ್ತಾರೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಓಕೆ, ಈಗ ಸ್ಟಾರ್ಟಿಂಗ್ ಒಳ್ಳೆ ಮಾಡಿದ್ದೀರಿ, ಎಂಡ್ ಕೂಡ ಒಳ್ಳೆ ಮಾಡಿದ್ದೀರಿ. ಮತ್ತೆ ಫ್ಲೋ ಒಳ್ಳೇದಿತ್ತು. ಪ್ರಭುಜಿ ಈಗ ಅವರೇ ಡೈರೆಕ್ಟ್ ಆಗಿ ಶೇರ್ ಮಾಡ್ಕೊಳ್ತಾರೆ. ಪ್ರಭುಜಿ ನೀವು ಅವ್ರಿಗೆ ಹೋಸ್ಟ್ ಮಾಡ್ಬೇಕಾಗತ್ತೆ. ಯಾರನ್ನು? ಅಲ್ಲ, ಕಮೆಂಟ್ಸ್ ಹೇಳ್ತಾ ಇದ್ದೇನೆ, ದಯವಿಟ್ಟು ಒಂದು ನಿಮಿಷ ನಿಲ್ಲಿ, ಮತ್ತೆ ಅದು ನೆನಪಾಗೋದಿಲ್ಲ, ಈಗಲೇ ಹೇಳ್ಬೇಕು ಕಮೆಂಟ್ಸ್. ಓಕೆ, ಹಾಗಾಗಿ ಎಸ್, ಫಸ್ಟಿಗೆ ಪಾಸಿಟಿವ್ಸ್. ಅದು ಸ್ಟಾರ್ಟಿಂಗ್ ಒಳ್ಳೆ ಮಾಡಿದ್ದೀರಿ, ಮತ್ತೆ ಎಂಡಿಂಗ್ ಕೂಡ ಒಳ್ಳೆ ಮಾಡಿದ್ದೀರಿ, ಮತ್ತೆ ಫ್ಲೋ ಒಳ್ಳೇದಿತ್ತು, ಹೇಳುವಂಥದ್ದು ಫ್ಲೋ ಒಳ್ಳೇದಿತ್ತು. ಮತ್ತೆ ಪ್ರಭುಪಾದಿದ್ದು ಭಾವಾರ್ಥದಿಂದ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ಅನ್ನು ಹೇಳಿದೆ. ಎಸ್, ವೆರಿ ಗುಡ್. ಈಗ ಡ್ರಾಬ್ಯಾಕ್ಸ್ ಹೇಗೆಂದ್ರೆ ನೋಡಿ, ಈಗ ಹೇಳುವಾಗ, ಈಗ ನೀವು ಫಸ್ಟ್ ಟೈಮ್ ಮಾಡುವಂಥದ್ದು, ಪ್ರಭುಪಾದ ಹೇಳುವುದನ್ನು ಈಗ ಒಂದು ಪೇಜ್ ಇದ್ರೆ ಅದರಲ್ಲಿ ಪಾಯಿಂಟ್ಸ್, ಒಂದೆರಡು ಪಾಯಿಂಟ್ಸ್, 2-3 ಪಾಯಿಂಟ್ಸ್ ತೆಗಿಬೇಕು. ಮತ್ತೆ ಅದಕ್ಕೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೇನೆ, ಸಾಧ್ಯವಾದ ರೀತಿ
ಅದಲ್ಲಿ ಉದಾಹರಣೆ ಕೊಡ್ಬೇಕು. ಹೇಗೆಂದ್ರೆ ಎಕ್ಸಾಂಪಲ್ಸ್ ಬೇರೆ ಬೇರೆ ಭಾಗವತಂ ಎಲ್ಲಿಯಾದ್ರೂ ಪ್ರಭುಪಾದಿದೆ ಉಂಟು ತುಂಬಾ. ಈಗ ಪ್ರಭುಪಾದ ಹೇಳುವಂಥದ್ದು ಪ್ರಭುಪಾದ್ ಸೇ ಸ್ಪೀಕ್ ಆಸ್ ಐ ಹ್ಯಾವ್ ಸ್ಪೋಕನ್. ನಾನು ಹೇಗೆ ಮಾತಾಡಿದ್ದೇನೆ ಆ ರೀತಿ ಮಾತಾಡಿ. ಡೂ ಆಸ್ ಐ ಹ್ಯಾವ್ ಡನ್. ವೆರಿ ಸಿಂಪಲ್. ಅಂದ್ರೆ ಪ್ರಭುಪಾದಿದು ಎಕ್ಸಾಂಪಲ್ಸ್ ತುಂಬಾ ಉಂಟು, ಹಾಗಾಗಿ ಎಕ್ಸಾಂಪಲ್ಸ್ ಕೊಟ್ರೆ ಜನರಿಗೆ ಎಕ್ಸಾಂಪಲ್ಸ್ ಇಂದ ಸುಲಭವಾಗಿ ಅರ್ಥ ಆಗ್ತದೆ. ಈಗ ನಿಮ್ದು ಫ್ಲೋ ಎಲ್ಲ ಒಳ್ಳೇದಿತ್ತು, ಭಾವಾರ್ಥದಿಂದ ಹೇಳಿದಿರಿ, ಎಲ್ಲ ಕರೆಕ್ಟ್ ಇತ್ತು. ಆದ್ರೆ ಎಕ್ಸಾಂಪಲ್ಸ್ ಕೊಟ್ರೆ ನೀವು ಹೇಳಿದ ಆ ಪಾಯಿಂಟ್ಸ್ ಅನ್ನು ಭಾವಾರ್ಥದಿಂದ ನೀವು ಎಷ್ಟು ಹೇಳಿದಿರಿ, ಬಹುಶಃ ಒಂದೊಂದಕ್ಕೆ 4 ಮಿನಿಟ್ಸ್ ತೆಗೆದಿದ್ದೀರಿ ನೀವು ಒಂದೊಂದು ಶ್ಲೋಕಕ್ಕೆ. ಹಾಗಾಗಿ ಅದನ್ನು ಜಿಸ್ಟನ್ನು ಒಂದು 1.5 minutes ಅಲ್ಲಿ ಹೇಳಲಿಕ್ಕೆ ಆಗ್ತದೆ. ಒಂದು ಉಳಿದ 2 ನಿಮಿಷದಲ್ಲಿ ಒಂದು ಎಕ್ಸಾಂಪಲ್ಸ್ ಯಾವುದೋ ಒಂದು ಕತೆ ಅದಕ್ಕೆ ರಿಲೇಟೆಡ್ ಹಾಗೆ ಹೇಳಿದ್ರೆ ಇನ್ನು ಕೂಡ ಅದು ಚಂದ ಆಗ್ತದೆ. ಮತ್ತೆ ಒಂದು ಪಾಯಿಂಟ್ ಹೇಳಿದ್ರಿ ನೀವು, ಇದು ಲಾಸ್ಟಿಗೆ, ಇದು 12th ಅಲ್ಲ ನಿಮ್ಗೆ, 4th, ಇದು 12th. ಇಲ್ಲಿ ನಾನು ನೋಡಿದಾಗೆ 4, 12 ಇಲ್ಲಿ ಪ್ರಭುಪಾದ ಹೇಳುವಂಥದ್ದು ಅದನ್ನು ನೀವು ಹೇಳಿಲ್ಲ, ಅದು ನೀವು ಬೇರೆ ರೀತಿ ಬ್ರಹ್ಮ ಮತ್ತೆ ಶಿವ, ಇದು ಸೆಕೆಂಡ್ ಅಫೆನ್ಸ್ ಟು ಅಂತ ಹೇಳುವುದು, ಟು ಕನ್ಸಿಡರ್ ದ ಡೆಮಿಗಾಡ್ಸ್ ಲೈಕ್ ಲಾರ್ಡ್ ಬ್ರಹ್ಮ or ಲಾರ್ಡ್ ಶಿವ ಟು ಬಿ ಈಕ್ವಲ್ ಟು ಆರ್ ಇಂಡಿಪೆಂಡೆಂಟ್ ಆಫ್ ದಿ ನೇಮ್ ಲಾರ್ಡ್ ವಿಷ್ಣು, ಅದು ಅಫೆನ್ಸ್. ಹಾಗೆ ಇಲ್ಲಿ ಪ್ರಭುಪಾದ ಅದನ್ನು ಹೇಳುವಂಥದ್ದು ನೋಡಿ. ಪ್ರಭುಪಾದ ಹೇಳುವಂಥದ್ದು ಇಲ್ಲಿ yes, anyone who thinks that God and demigods are on the same level is called an atheist or partiality. Even the great demigods like Lord Shiva, Lord Brahma and Lord cannot be compared to the Supreme Lord. ಅದೊಂದು ವರ್ಡ್ ಅನ್ನು ನೀವು ಹೇಳಿಲ್ಲ ಅಲ್ಲಿ. ನೀವು ಬ್ರಹ್ಮ ಮತ್ತೆ ಶಿವ ಹೇಳಿದ್ರಿ, ಆದ್ರೆ ಇದನ್ನು ಹೇಳಿಲ್ಲ. ಅದು ಅರ್ಧ ಆಯ್ತು. ಬ್ರಹ್ಮ ಶಿವ ಅಂತ ವಿಷಯ ಬಂತು, ಆದ್ರೆ ಅವರನ್ನು ವಿಷ್ಣುವಿಗೆ ಕಂಪೇರ್ ಮಾಡೋ ಒಂದು ಪಾರ್ಶಾಲಿಟಿ, ಅದನ್ನು ಹೇಳಬೇಕಿತ್ತು. ಓಕೆ, ಎಸ್, ಓವರ್ ಆಲ್ ಒಳ್ಳೇದಾಗಿದೆ. ಎಸ್, ಧನ್ಯವಾದ. ಓಕೆ, ಒಂದು ನಿಮಿಷ. ಎಸ್, ಒಂದು ನಿಮಿಷ. ಎಸ್, ಹರೇ ಕೃಷ್ಣ. ಪ್ರಭಾವತಿ ಮಾತಾಜಿ ಅವರು ಧನ್ಯವಾದ. ಅನ್ಮ್ಯೂಟ್ ಮಾಡಿ. ಎಸ್, ಪ್ರಭಾವತಿ ಅವರೇ ಅನ್ಮ್ಯೂಟ್ ಮಾಡಿ ಅಂತ ಎಂತಾಯ್ತು? ಎಸ್, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಬೋದು ನೀವು. ಪ್ರಭಾವತಿ ಅಜ್ಜಿ ಧನ್ಯವಾದ. ಪ್ರಭಾವತಿ. ಓಕೆ, ಎಸ್, ಹಾಗೆ ನೆಕ್ಸ್ಟ್ ಯಾರಿಗೆ ಈಗ ನೆಕ್ಸ್ಟ್? ಒಂದು ನಿಮಿಷ. ಯಾರಿಗೆ ನೆಕ್ಸ್ಟ್ ಈಗ? ಪ್ರವೀಣ ಮಾತಾಜಿ. ಪ್ರವೀಣ, ಓಕೆ. ಎಸ್, ಅವರ ಪೋಸ್ಟ್ ಮಾಡ್ತಾರೆ. ಎಸ್, ಹರೇ ಕೃಷ್ಣ. ಎಸ್, ಪ್ರವೀಣ ಮಾತಾಜಿ. ಎಸ್, ಹರೇ ಕೃಷ್ಣ. ಪೋಸ್ಟ್ ಮಾಡಿದ್ವಾ ಪ್ರಭುಜಿ? ಪೋಸ್ಟ್ ಮಾಡಿದ್ದೇನೆ. ಓಕೆ, ಒಂದು ನಿಮಿಷ, ಕ್ಷಮಿಸಿ.
ಎಂತಾಯ್ತು ಅಭಿನವ್ ಮಾತಾಡಿ. ಹರೇ ಸ್ಟಾರ್ಟ್ ಕೃಷ್ಣ. ಎಸ್ ಪ್ರಭುಜಿ ಹ್ಮ್. ಸ್ಟಾರ್ಟ್. ಶ್ರೀ ಶ್ರೀ ದೇವೋತ್ತಮ ಪರಮ ಪುರುಷನಾದ ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಪರಮ ಪೂಜ್ಯ ಗುರುಗಳಾದ ಶ್ರೀಲ ಪ್ರಭುಪಾದ ಕಿ ಜೈ. ದೇವಸ್ಥಾನದ ಅಧ್ಯಕ್ಷರಾದ HG ನಾಮನಿಷ್ಠ ಪ್ರಭುಜಿ ಅವರಿಗೆ ಮತ್ತು ಶಿಕ್ಷಾ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಪ್ರೆಸೆಂಟೇಶನ್ ಅನ್ನು ಪ್ರಾರಂಭಿಸುತ್ತೇನೆ. ಎಲ್ಲ ಮಾತಾಜಿ ಮತ್ತು ಪ್ರಭುಜಿ ಅವರಿಗೆ ನನ್ನ ನಮಸ್ಕಾರಗಳು. ಹರೇ ಕೃಷ್ಣ ಎಲ್ಲರಿಗೂ. ನನ್ನ ಮುಖ್ಯ ವಿಷಯ ದೇವೋತ್ತಮ ಪರಮ ಪುರುಷನನ್ನು ಪೂಜಿಸುವುದು. ನಮ್ಮ ಮೆಂಟರ್ ಚಂದ್ರಿಕಾ ಮಾತಾಜಿ ನನಗೆ ಬಂದ ಶ್ಲೋಕಗಳು 7.20, 21, 22, 23. ಮುಖ್ಯ ಅಂಶಗಳು: ದೇವತೆಗಳನ್ನು ಯಾರು ಪೂಜಿಸುತ್ತಾರೆ, ದೇವತೆಗಳನ್ನು ಏಕೆ ಪೂಜಿಸುತ್ತಾರೆ, ಭಗವಂತ ಮತ್ತು ದೇವತೆಗಳಿಗಿರುವ ವ್ಯತ್ಯಾಸ, ದೇವತಾಲೋಕ ಮತ್ತು ಪರಮಲೋಕಕ್ಕಿರುವ ವ್ಯತ್ಯಾಸ, ನಾವು ಭಗವಂತನನ್ನು ದೇವೋತ್ತಮ ಪರಮ ಪುರುಷನಾದ ಭಗವಂತನನ್ನು ಏಕೆ ಪೂಜಿಸಬೇಕು. ಶ್ಲೋಕ 7.20. ಕಾಮೈಸ್ಥೈಸ್ಥೈರ್ವ್ರತಾ ಜ್ಞಾನಃ ಪ್ರಪದ್ಯಂತೇನ್ಯ ದೇವತಾ ತಂ ತಂ ನಿಯಮಂ ಆಸ್ಥಾಯ ಪ್ರಕೃತ್ಯ ನಿಯತಾಃ ಸ್ವಯಂ. ಅನುವಾದ: ಐಹಿಕ ಬಯಕೆಯೇ ಇಲ್ಲದವರು. ಅನುವಾದ: ಐಹಿಕ ಬಯಕೆಗಳು ಯಾವ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತಹವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಇಲ್ಲಿ 2 ವರ್ಗದ ಜೀವಿಗಳಿರುತ್ತಾರೆ. ಅವರಲ್ಲಿ ಒಬ್ಬರು ಶರಣಾಗುವವರು, ಮತ್ತೊಬ್ಬರು ಶರಣಾಗದವರು. ಶರಣಾಗುವವರನ್ನು ಸುಕೃತಿಗಳೆಂದು, ಶರಣಾಗದವರನ್ನು ದುಷ್ಕೃತಿಗಳೆಂದು ಕರೆಯುತ್ತಾರೆ. ನಾನು ಇವಾಗ ಶರಣಾಗದವರನ್ನು ನೋಡುವುದು ಬೇಡ. ನಾನು ಈಗ ಶರಣಾಗುವವರನ್ನು ವಿವರಿಸುತ್ತೇನೆ. ಶರಣಾಗುವವರಲ್ಲಿ 2 ವರ್ಗ. ಅದು ಒಂದು ದೇವೋತ್ತಮ ಪರಮ ಪುರುಷನಿಗೆ ಶರಣಾಗುವುದು, ಮತ್ತೊಂದು ದೇವತೆಗಳಿಗೆ ಶರಣಾಗುವುದು. ಇಲ್ಲಿ ಸ್ಲೈಡ್ ಅಲ್ಲಿ ಭಗವಂತನು ಸತ್ವಗುಣದಲ್ಲಿದ್ದಾನೆ. ಅಂದ್ರೆ ಸತ್ವಗುಣದವರು ಭಗವಂತನನ್ನು ಪೂಜಿಸುತ್ತಾರೆ. ಸತ್ವಗುಣದವರು ಸಾತ್ವಿಕವಾಗಿ ಅವರಿಗೆ ಫಲದ ಅಪೇಕ್ಷೆ ಇಲ್ಲ. ಹಾಗಾಗಿ ಅವರು ಈ ಐಹಿಕ ಬಂಧನದಿಂದ ಆದಷ್ಟು ಬೇಗ ಬಿಡುಗಡೆ ಹೊಂದಲಿಕ್ಕಾಗಿ ಅವರು ದೇವೋತ್ತಮ ಪರಮ ಪುರುಷನನ್ನು ಅನನ್ಯ ಭಕ್ತಿಯಿಂದ ಪೂಜಿಸುತ್ತಾರೆ. ಹಾಗೆಯೇ ಇಲ್ಲಿ ಐಹಿಕ ಬಯಕೆಗಳು ಯಾವ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂದ್ರೆ ಅತಿಯಾದ ಐಹಿಕ ಬಯಕೆಗಳು ಉಳ್ಳವರು, ಅವರ ಬಯಕೆಗಳು ಅತಿ ವೇಗವಾಗಿ ಈಡೇರಿಸಲಿಕ್ಕಾಗಿ ಅವರು ದೇವತೆಗಳನ್ನು ಪೂಜಿಸುತ್ತಾರೆ. ರಜೋಗುಣ ಮತ್ತು ತಮೋಗುಣದವರು ದೇವತೆಗಳನ್ನು ಪೂಜಿಸುತ್ತಾರೆ. ಇಲ್ಲಿ ರಜೋಗುಣದವನು ಅವನಿಗೆ ತುಂಬಾ ಗೌರವ, ಪ್ರತಿಷ್ಠೆ ಮತ್ತು ಆಸೆ ಆಕಾಂಕ್ಷೆಗಳು ಅತಿ ಹೆಚ್ಚು. ಅವನು ಬ್ರಹ್ಮನನ್ನು ಅಥವಾ ಇತರ ನಿರ್ದಿಷ್ಟ ದೇವತೆಗಳನ್ನು ಪೂಜಿಸುತ್ತಾನೆ. ಹಾಗೇನೆ ಇಲ್ಲಿ ತಮೋಗುಣದವನು ಇವನು ಕೂಡ ಅತಿ ಆಲಸಿ, ಸೋಮಾರಿ, ತಿನ್ನೋದು, ಉಣ್ಣೋದು, ಮಲಗುವುದು. ಅವನ ಐಹಿಕ ಬಯಕೆಗಳೆಲ್ಲ ಅತಿ ಶೀಘ್ರವಾಗಿ
ಈಡೇರಿಸಲಿಕ್ಕಾಗಿ ಅವನು ಈಶ್ವರನನ್ನು ಪೂಜಿಸುತ್ತಾನೆ. ಆದರೆ ಸತ್ವಗುಣದವನು ಯಾವಾಗಲೂ ಭಕ್ತಿಯಲ್ಲೇ ಇರುತ್ತಾನೆ. ಅವನು ದೇವೋತ್ತಮ ಪರಮ ಪುರುಷನನ್ನು ಭಕ್ತಿಯಿಂದ ಪೂಜಿಸುತ್ತಾನೆ. ಇಲ್ಲಿ ಒಂದು ಉದಾಹರಣೆ, ಇಲ್ಲಿ ಶ್ರೀಮದ್ ಭಾಗವತಂ 2ನೇ ಸ್ಕಂದ 3ನೇ ಅಧ್ಯಾಯ 10ನೇ ಶ್ಲೋಕದಲ್ಲಿ ಈ ರೀತಿ ಹೇಳಿದ್ದಾರೆ. ಅಕಾಮಃ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರದಿ ತೀವ್ರೇನ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಅಂದ್ರೆ ಇಲ್ಲಿ ಕಾಮ ಇಲ್ಲದವನು, ಐಹಿಕ ಬಯಕೆ ಇಲ್ಲದವನು, ಐಹಿಕ ಬಯಕೆ ಇದ್ದವನು, ಮೋಕ್ಷದ ಅಪೇಕ್ಷೆ ಇದ್ದವನು, ಈ 3 ವರ್ಗದವರು ಕೂಡ ಭಗವಂತನನ್ನು ಶ್ರದ್ಧೆಯಿಂದ ಪೂಜಿಸಬೇಕು. ಆಗ ಭಗವಂತನು ಎಲ್ಲ ಸಕಲ ಇಷ್ಟಾರ್ಥಗಳನ್ನು ನೆರವೇರುತ್ತಾನೆ. ವಾಸುದೇವ ಸರ್ವಮಿತಿ, ವಾಸುದೇವನು ಎಲ್ಲಾ ಬಯಕೆಗಳನ್ನು ಈಡೇರಿಸುವವ. ಯಾರೇ ಆಗಲಿ ಬಯಕೆ ಇದ್ದವರು ಇಲ್ಲದವರು ಎಲ್ಲರೂ ಭಗವಂತನನ್ನು ಪೂಜಿಸಬೇಕು ಎಂದು ಇಲ್ಲಿ ಹೇಳಿದ್ದಾರೆ. ಹಾಗೂ ಒಂದು ಉದಾಹರಣೆಯನ್ನು ನಾನು ಕೊಡುತ್ತೇನೆ. ಒಂದು ಉದಾಹರಣೆ, ಇಲ್ಲಿ ಭಕ್ತ ಧ್ರುವ, ಇವನಿಗೆ ಅಧಿಕಾರದ ಆಸೆ ಬೇಕಿತ್ತು, ರಾಜ್ಯದ ಅಧಿಕಾರ ಬೇಕಿತ್ತು. ಇವನು ಶ್ರೀಕೃಷ್ಣನನ್ನು ಕಠಿಣವಾಗಿ ತಪಸ್ಸು ಮಾಡಿದ. ಈ ಕಠಿಣ ತಪಸ್ಸಿಗೆ ಶ್ರೀಕೃಷ್ಣನು ಮೆಚ್ಚಿ ಪ್ರತ್ಯಕ್ಷನಾದ. ಆಗ ಕ್ಷಣ ಭಗವಂತನನ್ನು ನೋಡಿದ ಧ್ರುವನು ಅವನ ಐಹಿಕ ಬಯಕೆಗಳೆಲ್ಲ ತೊಳೆದು ಹೋಯಿತು. ಅವನ ಎಲ್ಲಾ ಅಧಿಕಾರದ ಆಸೆ ಎಲ್ಲ ನಾಶವಾಯಿತು. ಅವನು ಶ್ರೀಕೃಷ್ಣನನ್ನು ನೋಡಿ, ನನಗೆ ಏನೂ ಬೇಡ ಭಗವಂತ, ನೀನೊಬ್ಬನಿದ್ದರೂ ಸಾಕು, ನನಗೆ ಎಲ್ಲವೂ ಸಿಕ್ಕಿದ ಹಾಗೆ ಆಯ್ತು, ಇವಾಗ ನನ್ನ ಸಕಲ ಇಷ್ಟಾರ್ಥಗಳು ನೆರವೇರಿದವೆಂದು ಹೇಳಿದ. ಹಾಗೆ ಅಂದ್ರೆ ಇಲ್ಲಿ ಆದರೆ ಭಗವಂತನು ತುಂಬಾ ಕರುಣಾಮಯಿ. ಅವನು ಭಕ್ತ ಧ್ರುವನಿಗೆ ತನ್ನ ಒಂದು ಧ್ರುವ ಲೋಕವನ್ನೇ ಸೃಷ್ಟಿಸಿ ಅದನ್ನು ಧ್ರುವನಿಗೆ ಕೊಟ್ಟ. ಹಾಗೆ ಶಾಶ್ವತ ಆನಂದವನ್ನು ಕೊಟ್ಟ. ಅಂದ್ರೆ ಇಲ್ಲಿ ಭಗವಂತನ ಎಷ್ಟು ಕರುಣಾಮಯಿ, ಎಲ್ಲರದ್ದು ಆಸೆಗಳನ್ನೆಲ್ಲ ಪೂರೈಸುವವನು ಭಗವಂತ. ಆದುದರಿಂದ ನಾವು ಭಗವಂತನನ್ನು ಅನನ್ಯ ಭಕ್ತಿಯಿಂದ ಪೂಜಿಸಬೇಕು, ಸಕಲವನ್ನು ಕೊಡುತ್ತಾನೆ. ಇನ್ನು 21ನೇ ಶ್ಲೋಕ. ಯೋ ಯೋ ಯಾಂ ತನುಂ ಭಕ್ತಃ ಶ್ರದ್ಧಾಯಾರ್ಚಿತುಂ ಇಚ್ಛತಿ ತಸ್ಯ ಚಲಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಅನ್ನುವಾದ, ನಾನು ಪರಮಾತ್ಮನಾಗಿ ಪ್ರತಿಯೊಬ್ಬನ ಹೃದಯದಲ್ಲಿದ್ದೇನೆ. ಯಾರಾದರೂ ಯಾವುದಾದ್ರೂ ದೇವತೆಯನ್ನು ಪೂಜಿಸಲು ಇಚ್ಛಿಸುತ್ತಲೇ ಆತನು ಆ ದೇವತೆಗೆ ಮುಡಿಪಾಗುವಂತೆ ಅವನ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇನೆ. ಇಲ್ಲಿ ಭಗವಂತನು ಎಲ್ಲರ ಹೃದಯದಲ್ಲಿ ವಾಸಿಸುತ್ತಾನೆ. ಇಲ್ಲಿ ನಾವು ಸ್ಲೈಡ್ ಅಲ್ಲಿ ನೋಡ್ಬಹುದು, ಎಲ್ಲರ ಹೃದಯದಲ್ಲಿ ಭಗವಂತನು ವಾಸಿಸುತ್ತಾನೆ. ಹಾಗಾಗಿ ಅವನು ತುಂಬಾ ಕರುಣಾಮಯಿ. ಅವನು ಎಲ್ಲರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಯಾರೇ ಆಗಲಿ, ಯಾವ ದೇವತೆಗಳನ್ನ ಆಗಲಿ ಪೂಜಿಸುವವರಿಗೆ ಅವರು ಬೇಡ ಎನ್ನುವುದಿಲ್ಲ, ಅದಕ್ಕೆ ಅಡ್ಡಿ ಬರುವುದಿಲ್ಲ. ಹಾಗೆ ಅವನು ಆದರೆ ಅವನ ಎಲ್ಲಾ ದೇವತೆಗಳು ಅವನ ಅಧೀನರು, ಅವನ ನಿರ್ದೇಶಕ. ಆದರೂ ಕೂಡ ಅವನು ಯಾರೇ ಆಗಲಿ ಶ್ರದ್ಧೆಯಿಂದ ದೇವತೆಗಳನ್ನು ಪೂಜಿಸಿದರೆ ನಾನು ಅವರ ಶ್ರದ್ಧೆಯನ್ನು ಸ್ಥಿರಗೊಳಿಸುತ್ತೇನೆ. ಅಂದ್ರೆ ಇಲ್ಲಿ ಎಲ್ಲ ಆಸೆಗಳನ್ನು ಪೂರೈಸುವವನು ಶ್ರೀಕೃಷ್ಣನೇ. ಈಗ ಉದಾಹರಣೆ ಬೇಕಿದ್ರೆ ಒಂದು ಕೊಡುವ. ಈಗ ತಂದೆ ಮತ್ತು ಮಗ ಇವಾಗ ತಂದೆ ಹತ್ರ 100 ರೂಪಾಯಿ ಕೊಡಿ, ನಮ್ಗೆ ಪಿಜ್ಜಾ ತಿನ್ಲಿಕ್ಕೆ ಉಂಟು ಅಂತ ಹೇಳುತ್ತಾನೆ. ಆದರೆ ತಂದೆ ಕೊಡುವುದಿಲ್ಲ. ಯಾಕೆ? ತಂದೆ ಹೇಳುತ್ತಾರೆ, ನೀನು ಸಾತ್ವಿಕ ಆಹಾರ ತಿನ್ನು, ನಿನಗೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದು. ಆದರೆ ಮಗ ಏನು ಮಾಡುತ್ತಾನೆ? ಚಿಕ್ಕಮ್ಮನ ಹತ್ತಿರವೋ ಮಾವನ ಹತ್ತಿರವೋ ಹೋಗಿ ತನ್ನ ಆಸೆಗಳನ್ನೆಲ್ಲ ಪೂರೈಸಿಕೊಳ್ಳುತ್ತಾನೆ. ಅಂದ್ರೆ ಇಲ್ಲಿ ಅದು ಆಸೆ ಮಿತಿಯುಳ್ಳದ್ದು. ಅದು ಇಲ್ಲಿ ತಂದೆ ಅಂದ್ರೆ ಇಲ್ಲಿ ಶ್ರೀಕೃಷ್ಣ ಭಗವಂತ ದೇವೋತ್ತಮ ಪರಮ ಪುರುಷ. ಹಾಗೂ ಈ ಮಾವನವರೆಲ್ಲ ದೇವತೆಗಳು ಎಂದು ನಾವು ಹೇಳಬಹುದು. ಹಾಗೆ ಐಹಿಕ ಬಯಕೆಗಳು ಅತಿಯಾಗಿ ಇದ್ದವರು ಎಲ್ಲ ದೇವತೆಗಳನ್ನು ಪೂಜಿಸುತ್ತಾರೆ. ಸಾತಯ ಶ್ರದ್ಧಯ ಯುಕ್ತಸ್ತಸ್ಯ ಆರಾಧನಂ ಈಹತೆ ಲಭತೆ ಚ ತತಃ ಕಾಮಾನ್ ಮಯ್ಯೈವ ಹಿತಾನ್. ಇಂತಹ ಶ್ರದ್ಧೆಯನ್ನು ಆತನೊಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭಿಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹಗಳನ್ನೆಲ್ಲ ನೀಡುವವನು ನಾನೊಬ್ಬನೇ. ಅಂದ್ರೆ ಇಲ್ಲಿ ಭಗವಂತನು ಪಿತಾಮಹ. ಅವನು ಎಲ್ಲ ಕಾರಣಗಳ ಕಾರಣ,
ಪರಮಪ್ರಭು ಉನ್ನತ ಲೋಕದಲ್ಲಿದ್ದಾನೆ. ಅವನ ಕೈ ಕೆಳಗೆ ಎಲ್ಲಾ ದೇವತೆಗಳಿದ್ದಾರೆ ಮತ್ತು ಇಲ್ಲಿ ಭೂಲೋಕದಲ್ಲಿ ಜೀವಿಗಳು ವಾಸಿಸುತ್ತಾರೆ. ಈ ಜೀವಿಗಳು ದೇವತೆಗಳನ್ನು ಪೂಜಿಸಿದರೂ ಕೂಡ ಅದು ಈಡೇರಿಸುವವನು ಭಗವಂತನೇ ಎಂದು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಉದಾಹರಣೆ ನಾವು ನೋಡುವ ಇಲ್ಲಿ ಹಿರಣ್ಯಕಶಿಪು ಬ್ರಹ್ಮನನ್ನು ಪೂಜಿಸುತ್ತಾನೆ. ಏಕೆ ಪೂಜಿಸುತ್ತಾನೆ? ಅವನಿಗೆ ಬಲವಂತನಾಗಿ ಆಗ್ಬೇಕು, ಅವನು ಯಾರು ಕೊಲ್ಲಲ್ಪಡಬಾರದು, ಅಮರತ್ವ ಬೇಕು ಎಂದು. ಹಾಗೇನೆ ಬ್ರಹ್ಮನು ತಥಾಸ್ತು ಎಂದು ವರವನ್ನು ಕೊಡುತ್ತಾನೆ. ಆದರೆ ಬ್ರಹ್ಮನ್ ಮಾಡಿದ ಏನು? ಅವನು ಎಲ್ಲ ಪ್ರಜೆಗಳಿಗೆ ಅನ್ಯಾಯ ಮಾಡುತ್ತಾ ಇದ್ದ, ಹಿಂಸಿಸುತ್ತಿದ್ದ. ನಂತರ ಅವನಿಗೊಂದು ಮಗ ಹುಟ್ಟುತ್ತಾನೆ. ಅವನು ಪರಮ ಭಕ್ತ ಪ್ರಹ್ಲಾದ. ಅವನು ಹುಟ್ಟುವಾಗಲೇ ಅನನ್ಯವಾಗಿ ಭಕ್ತಿಯಿಂದ ನಾಮಸ್ಮರಣೆ ಅವನ ನಾಲಿಗೆಯಲ್ಲಿ ಹರಿ ಅಂತ ಕುಣಿದಾಡುತ್ತಿತ್ತು. ನಿರಂತರ ಜಪ ಅವನು ಮಾಡುತ್ತಾ ಇದ್ದ. ನಿರಂತರವಾಗಿ ಅವನು ಭಗವಂತನ ಹೆಸರನ್ನು ಹೇಳುತ್ತಾ ಇದ್ದ. ಅದನ್ನು ಹಿರಣ್ಯಕಶಿಪುಗೆ ಆಗುತ್ತಾ ಇರಲಿಲ್ಲ. ಹಾಗೆ ಹಿರಣ್ಯಕಶಿಪು ಏನು ಮಾಡಿದ್ದು? ಹಿರಣ್ಯಕಶಿಪು ತುಂಬಾ ಶಿಕ್ಷೆ ಕೊಟ್ಟು ಆದರೂ ಅದನ್ನು ಎದುರಿಸುತ್ತಿದ್ದ. ಇದನ್ನು ಸಹಿಸಲಾರದೆ ಭಗವಂತನು ಪ್ರತ್ಯಕ್ಷನಾಗಿ ನರಸಿಂಹ ಅವತಾರದಲ್ಲಿ ಹಿರಣ್ಯಕಶಿಪುನ ಅದೇ ಹೇಳಿದ. ಅಂದ್ರೆ ಇಲ್ಲಿ ನಾವು ಏನು ತಿಳಿಯುತ್ತದೆ ಅಂದ್ರೆ ನಮ್ಗೆ ಹಿರಣ್ಯಕಶಿಪು ಮತ್ತೆ ಬ್ರಹ್ಮ, ಇಲ್ಲಿ ಇವರು ವರವನ್ನು ಬ್ರಹ್ಮ ಕೊಡುತ್ತಾನೆ, ದೇವತೆ ವರವನ್ನು ಕೊಡುತ್ತಾನೆ. ಅವನಿಗೆ ಅದರ ಫಲದ್ದು ಗೊತ್ತಿಲ್ಲ, ಫಲಿತಾಂಶ ಏನು ಅಂತ. ಆದರೆ ಶ್ರೀಕೃಷ್ಣನು ಬಂದು ರಕ್ಷಿಸುತ್ತಾನೆ. ದೇವೋತ್ತಮ ಪರಮ ಪುರುಷನು ಯಾವಾಗ ಅಧರ್ಮದ ನೆಲೆಯಾಗುತ್ತದೋ ಆವಾಗ ಈ ಭೂಮಿಯಲ್ಲಿ ಬಂದು ಎಲ್ಲವನ್ನು ರಕ್ಷಿಸುತ್ತಾನೆ. ಇನ್ನು ಅಂತವತ್ತು ಫಲಂ ತೇಷಾಂ ತದ್ಭವತ್ ಅಲ್ಪಮೇಧಸಾಂ ದೇವ ಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ. ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪ ಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ. ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮ ಮುಟ್ಟುವರು. ಇಲ್ಲಿ ನಾವು ಸ್ಲೈಡ್ ಕಾಣಬಹುದು. ದೇವನನ್ನು ಪೂಜಿಸುತ್ತಾರೆ, ಹಾಗೆ ವಿವಿಧ ದೇವತೆಗಳನ್ನು ಪೂಜಿಸುತ್ತಾರೆ. ಮತ್ತು ಇವರ ಆಸೆಗಳು ಈ ದೇವತೆಗಳಿಂದ ಈಡೇರಿದ ನಂತರ ಇವರು ಪುನಃ ಮತ್ತೊಂದು ದೇವತೆಗಳನ್ನು ಪೂಜಿಸುತ್ತಾರೆ. ಅಂದ್ರೆ ಯಾವ ದೇವತೆಗಳನ್ನೇ ಪೂಜಿಸಲಿ ಇವರು, ಅವರದ್ದು ಅವರು ಕೊಡುವ ಫಲವು ಅದು ಮಿತವಾದದ್ದು, ತಾತ್ಕಾಲಿಕವಾದದ್ದು. ಹಾಗೂ ಇವರ ಫಲದ ಸಂತೋಷವೂ ಕೂಡ ಶಾಶ್ವತವಲ್ಲ. ಇವರು ಐಹಿಕ ಬಯಕೆಗಳನ್ನೆಲ್ಲ ಈಡೇರಿಸಿಕೊಳ್ಳುತ್ತಾರೆ. ಅದು ತಾತ್ಕಾಲಿಕವಾದದ್ದು, ಅದು ಶಾಶ್ವತವಾದದ್ದು ಅಲ್ಲ. ಮತ್ತು ಇವರು ದೇವತೆಗಳನ್ನು ಪೂಜಿಸಿ ಇವರು ದೇವತಾ ಲೋಕಕ್ಕೆ ಹೋಗುತ್ತಾರೆ. ದೇವತಾ ಲೋಕ ಈ ಶಿವಲೋಕ, ಬ್ರಹ್ಮಲೋಕ, ನರಕಲೋಕ, ಸ್ವರ್ಗಲೋಕ, ಸೂರ್ಯಲೋಕ, ಚಂದ್ರಲೋಕ, ಹಾಗೆ ಇವರು ನಿರ್ದಿಷ್ಟ ದೇವತೆಗಳನ್ನೆಲ್ಲ ಪೂಜಿಸಿ ದೇವತಾ ಲೋಕಕ್ಕೆ ಹೋಗುತ್ತಾರೆ. ಅಲ್ಲಿ ಇವರ ಆನಂದವು ಶಾಶ್ವತವಾಗಿರುತ್ತದೆ? ಇಲ್ಲ. ಅಲ್ಲಿ ಇವರ ಸಂತೋಷ ಶಾಶ್ವತವಲ್ಲ. ಮತ್ತೆ ಅವರು ಅಲ್ಲಿ ಶಾಶ್ವತವಾಗಿ ಉಳಿಯುತ್ತಾರ? ಇಲ್ಲ, ಅವರು ಇಲ್ಲಿ ಶಾಶ್ವತವಾಗಿ ಉಳಿಯುವುದಿಲ್ಲ. ಏಕೆಂದರೆ ಇವರ ಪುಣ್ಯಗಳು ಮುಕ್ತಾಯವಾದ ನಂತರ ಇವರು ಪುನಃ ಈ ಐಹಿಕ ಪ್ರಪಂಚಕ್ಕೆ ಬಂದು ಜನ್ಮ, ಮೃತ್ಯು, ಜರ, ವ್ಯಾಧಿ ಎಂಬ ಚಕ್ರದಲ್ಲಿ ಸಿಲುಕಿ ದುಃಖಾಲಯಂ ಅಶಾಶ್ವತಂ ಎಂದು ಇವರು ಇಲ್ಲಿ ನರಳಾಡುತ್ತಾರೆ. ಇವರಿಗೆ ಯಾವತ್ತೂ ಐಹಿಕ ಬಂಧನದಿಂದ ಮುಕ್ತಿ ಸಿಗುವುದಿಲ್ಲ. ಇಲ್ಲಿ ನೋಡಿ ಪರಮಲೋಕ, ಈ ಪರಮಲೋಕವನ್ನು ನೋಡಿ. ಇಲ್ಲಿ ಸಚಿದಾನಂದ ಭಗವಂತನಿದ್ದಾನೆ. ಇಲ್ಲಿ ಶಾಶ್ವತವಾಗಿ ಆನಂದ ಸಿಗುತ್ತದೆ. ಯಾರು ಭಗವಂತನನ್ನು ಪೂಜಿಸುತ್ತಾರೆ, ದೇವೋತ್ತಮ ಪರಮ ಪುರುಷನನ್ನು ಯಾರು ಪೂಜಿಸುತ್ತಾರೆ, ಯಾರು ಅನನ್ಯ ಭಕ್ತಿಯಿಂದ ಭಗವಂತನಿಗೆ ಶರಣಾಗುತ್ತಾರೆ, ಗುರುಗಳ ಮಾರ್ಗದರ್ಶನದಿಂದ, ಶುದ್ಧ ಭಕ್ತರ ಸಂಘದಿಂದ ದಿವ್ಯ ಸ್ಥಿತಿಗೆ ಬಂದು ಗೋಲೋಕ ವೃಂದಾವನವನ್ನು ತಲುಪುತ್ತಾರೆ. ಅವರು ಇಲ್ಲಿ ನಿತ್ಯ ಜ್ಞಾನಾನಂದಮಯವಾಗಿ ಇಲ್ಲಿ ಇರುತ್ತಾರೆ, ಶಾಶ್ವತವಾಗಿರುತ್ತಾರೆ. ಅವರಿಗೆ ಈ ಐಹಿಕ ಬಂಧನಕ್ಕೆ ಈ ಐಹಿಕ ಪ್ರಪಂಚಕ್ಕೆ ಅವರು ಮತ್ತೊಮ್ಮೆ ಹಿಂದಿರುಗುವುದಿಲ್ಲ. ಇಲ್ಲಿ ನಾನು ಕನ್ಕ್ಲೂಷನ್ ಕೊಡ್ತಾ ಇದ್ದೇನೆ ಇವಾಗ. ಅಂದ್ರೆ ಇಲ್ಲಿ ವಿಶ್ವರೂಪವನ್ನು ನಾವು ಕಾಣಬಹುದು ಈ ಸ್ಲೈಡ್ ನಲ್ಲಿ. ಇಲ್ಲಿ ಎಲ್ಲ ಕಣ್ಣು, ಮೂಗು, ಕಿವಿ ಎಲ್ಲ ಅಂಗಾಂಗಗಳೆಲ್ಲ ದೇವತೆಗಳೇ. ಮತ್ತು ಇಲ್ಲಿ ಎಲ್ಲಾ ಜೀವಿಗಳು ಭಗವಂತನ ವಿಭಿನ್ನ ಅಂಶಗಳು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರೂ ಒಂದು ತಲೆ ಬ್ರಾಹ್ಮಣನಾದರೆ ಕ್ಷತ್ರಿಯನು ತೋಳು, ಹಾಗೂ ವೈಶ್ಯನು ನಡು, ಶೂದ್ರನು ಕಾಲು. ಹಾಗೇನೆ ಇಲ್ಲಿ ಎಲ್ಲಾ ಜೀವಿಗಳಲ್ಲಿ ದೇವತೆಗಳಲ್ಲಿ ಭಗವಂತನಿದ್ದಾನೆ. ಹಾಗೆ ಇನ್ನು ಹೊಟ್ಟೆಗೆ ಆಹಾರ ಕೊಟ್ಟರೆ
ಹೇಗೆ ಎಲ್ಲ ಅಂಗಾಂಗಗಳಿಗೆ ತಲುಪುತ್ತದೆಯೋ ಹಾಗೆಯೇ ದೇವೋತ್ತಮ ಪರಮಪುರುಷನನ್ನು ಪೂಜಿಸಿದರೆ ಎಲ್ಲಾ ದೇವತೆಗಳು ತೃಪ್ತಿ ಹೊಂದುತ್ತಾರೆ. ಅಂದ್ರೆ ಇಲ್ಲಿ ನಾವು ಬೇರೆ ದೇವತೆಗಳನ್ನು ಏಕೆ ಪೂಜಿಸಬೇಕು? ಯಾಕಂದ್ರೆ ಇವರೆಲ್ಲ ಅಂಗಾಂಗಗಳು, ಹಾಗಾಗಿ ಭಗವಂತನನ್ನೇ ಪೂಜಿಸಬಹುದಲ್ಲವೇ? ಅದೇ ಹೇಳುದು ನಾವು. ಅಂದ್ರೆ ಆದುದರಿಂದ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಅನನ್ಯ ಭಕ್ತಿಯಿಂದ ಜಪ ಸಂಕೀರ್ತನೆ ಶ್ರವಣ ನವವಿಧ ಭಕ್ತಿಯಿಂದ ಪ್ರಸಾದವನ್ನು ಅರ್ಪಿಸಿ ಪ್ರಸಾದವನ್ನು ಸೇವಿಸಿ ಭಗವಂತನಿಗೆ ಶರಣಾದರೆ ನಾವು ಈ ಜನ್ಮದಲ್ಲಿ ಅಲ್ಲದಿದ್ದರೂ ಮುಂದಿನ ಜನ್ಮದಲ್ಲಿ ಆದರೂ ನಾವು ಭಗವಂತನ ಗೋಲೋಕವನ್ನು ಸೇರುತ್ತೇವೆ. ಅಲ್ಲಿ ನಮ್ಗೆ ಶಾಶ್ವತವಾಗಿ ಅಲ್ಲಿ ಇರುತ್ತೇವೆ ಎಂದು ನಾನು ಹೇಳುತ್ತಾ ಶ್ರೀ ಶ್ರೀ ರಾಧಾ ಗೋವಿಂದನಿಗೆ ಜಯವಾಗಲಿ. ಹಾಗೂ ಪರಮ ಪೂಜ್ಯ ಪ್ರಭುಗಳಾದ ಶ್ರೀಲ ಪ್ರಭುಪಾದರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಾನು ನನ್ನ ಈ ಪ್ರೆಸೆಂಟೇಶನ್ ಅನ್ನು ಮುಕ್ತಾಯ ಮಾಡುತ್ತೇನೆ. ಹರೇ ಕೃಷ್ಣ. ಇನ್ನು ಪದ್ಮಿನಿ ಮಾತಾಜಿಯವರು ಮುಂದುವರಿಸುತ್ತಾರೆ. ಈ ಅವಕಾಶವನ್ನು ಕಲ್ಪಿಸಿದ ನಮ್ಮ ಶಿಕ್ಷಾ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿಯವರಿಗೆ ಮತ್ತು ಎಲ್ಲ ಮಾತಾಜಿ ಮತ್ತು ಪ್ರಭುಜಿಯವರಿಗೆ ನನ್ನ ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಪ್ರವೀಣ ಮಾತಾಜಿ ಅವರೇ, ಓಕೆ, ಈಗ ಸರಿಯಾದ ಸಮಯಕ್ಕೆ ನೀವು ನಿಲ್ಲಿಸಿದ್ದೀರಿ. ವೆರಿ ಗುಡ್. ಮತ್ತೆ ಸ್ಟಾರ್ಟಿಂಗ್ ಕೂಡ ಒಳ್ಳೇದಿತ್ತು, ವೆರಿ ಗುಡ್. ಎಂಡಿಂಗ್ ಕೂಡ ಒಳ್ಳೇದಿತ್ತು, ವೆರಿ ಗುಡ್. ಮತ್ತೆ PPT ಚಿಕ್ಕದಾಗಿ ಚೊಕ್ಕದು ಒಳ್ಳೇದಿತ್ತು, ವೆರಿ ಗುಡ್. ಎಸ್, ಇದೆಲ್ಲ ಒಳ್ಳೆ ಪಾಯಿಂಟ್. ಈಗ ಟಾಪಿಕ್ಗೆ ಬರುವ. ನೆಕ್ಸ್ಟ್ ಕಮೆಂಟ್ಸ್. ಅಲ್ಲಿ ನೀವೊಂದು ಹೇಳಿದಿರಿ, ಭಗವಂತನು ಸತ್ವಗುಣದಲ್ಲಿ ಇದ್ದಾನೆ. ಭಗವಂತ ಸತ್ವಗುಣದಲ್ಲಿ ಇಲ್ಲ. ಇಲ್ಲ ಪ್ರಭುಜಿ, ಭಗವಂತ ಅಲ್ಲ, ಸತ್ವಗುಣದಲ್ಲಿ ಇದ್ದವರು ಪ್ರಭುಜಿ. ಇಲ್ಲ ಇಲ್ಲ, ನೀವು ಹೇಳಿದ್ರಿ. ಹೌದು, ಇಮಿಡಿಯೇಟ್ ಬರ್ದಿದ್ದೇನೆ ಇಲ್ಲಿ. ಹೌದು ಹೇಳುವಾಗಲೇ ಇಮಿಡಿಯೇಟ್ ಬರ್ದಿದ್ದೇನಾ? ಭಗವಂತ ಸತ್ವಗುಣದಲ್ಲಿ ಇಲ್ಲ. ಯಾವ ಗುಣದಲ್ಲಿ ಇದ್ದಾನೆ ಭಗವಂತ? ಶುದ್ಧ ಸತ್ವ, ಸಚ್ಚಿದಾನಂದ. ಓಕೆ. ಈಗ ಹೇಗೆ ಅಂದ್ರೆ, ಯಾವಾಗ್ಲೂ ಕ್ರೌಡ್ ಅನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟಿಂಗ್ ಜಬರ್ದಸ್ತ್ ಆಗ್ಬೇಕಂದ್ರೆ ಒಳ್ಳೆ ಎಕ್ಸಾಂಪಲ್. ಈಗ ನೀವು ಕೊಟ್ಟಂತ ಎಕ್ಸಾಂಪಲ್ ಅಲ್ಲಿ ಯಾವುದು, ಧ್ರುವ ಮಹಾರಾಜ್, ಇಟ್ ವಾಸ್ ವೆರಿ ನೈಸ್ ಎಕ್ಸಾಂಪಲ್. ಪ್ರಭುಜಿ ಟೈಮ್ ಸಾಕಾಗ್ಲಿಲ್ಲ. ನಾನು ಹೇಳುವಂತದ್ದು ಕೇಳಿ, ನಾನು ಫಸ್ಟ್ ನಾನು ಮಾತಾಡೋದನ್ನು ಕೇಳಿ ಮತ್ತೆ ನೀವು ಮಾತಾಡೋದು. ಹಾಗೆ ಅದು ಎಕ್ಸಾಂಪಲ್ ವಾಸ್ ವೆರಿ ಗುಡ್ ಎಕ್ಸಾಂಪಲ್, ಧ್ರುವ ಎಕ್ಸಾಂಪಲ್. ಆದ್ರೆ ಅದನ್ನು ಫಸ್ಟಿಗೆ ಹೇಳಿ ಅದಕ್ಕೆ ನೀವು ಬೇಕಿದ್ರೆ ಒಂದೆರಡು ನಿಮಿಷ ಚಂದ ರೀತಿಯಲ್ಲಿ ಹೇಗೆ ಧ್ರುವ ಮಹಾರಾಜ್ ಯಾವ ಒಂದು ಇಚ್ಛೆ ಇತ್ತು, ಭೌತಿಕ ಇಚ್ಛೆ ಇತ್ತು, ಹಾಗೆ ಆ ಇಚ್ಛೆ ಇಟ್ಕೊಂಡು ಹೋದ. ಫಸ್ಟಿಗೆ ಹೀಗೆ ಆಯ್ತು, ಅವ ಎಂದೇಳುವಂಥದ್ದು ತಂದೆಯ ಉತ್ಥಾನಪಾದ ತೊಡೆಯಲ್ಲಿ ಕುತ್ಕೊಳ್ಳಿಕ್ಕೆ ಹೋದ. ಮತ್ತೆ ಅವನ ತಾಯಿ, ಯಾರು ಇನ್ನೊಂದು ತಾಯಿ ಬಿಡ್ಲಿಲ್ಲ, ಮತ್ತೆ ಅವನ ತಾಯಿ ಹತ್ರ ಹೋಗುವಂಥದ್ದು. ಮತ್ತೆ ಈ ರೀತಿ ಕಥೆ ಹೇಳಿ ಮತ್ತೆ ಅದನ್ನು ಒಳ್ಳೆ ರೀತಿಯಲ್ಲಿ ಹೇಳ್ತಿದ್ರೆ ಅದು ಎಂತ ಹೇಳುವಂಥದ್ದು ಎಕ್ಸಾಂಪಲ್ ಯಾವಾಗಲೂ ಸ್ಟೇಸ್ ಇನ್ ಹಾರ್ಟ್. ಅದನ್ನು ಒಳ್ಳೆ ರೀತಿಯಲ್ಲಿ ಹೇಳ್ಬೋದಿತ್ತು. ಓಕೆ, ಎಸ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಹೇಳಿದ್ರಿ, ಯಾವುದು ತಂದೆ ಹಣ ಕೊಡುವುದಿಲ್ಲ, ಅಂಕಲ್ ಹತ್ರ ಹೋಗ್ತಾನೆ ಅಂತ. ಅಲ್ಲಿ ಕೂಡ ಹಾಗೆ, ಅಲ್ಲಿ ಆ ಎಕ್ಸಾಂಪಲ್ ಹೇಗಿರ್ಬೇಕಂದ್ರೆ ಅಲ್ಲಿ ಒಳ್ಳೆ ರೀತಿಯಲ್ಲಿ ಹೇಳಿಕೆ ಆಗ್ತದೆ. ಈಗ ಹೇಗಂದ್ರೆ, ನಾನು ತುಂಬಾ ಬಾರಿ ಹೇಳಿದ್ದೇನೆ ಎಕ್ಸಾಂಪಲ್. ಹೇಗೆ ಅಂದ್ರೆ, ಮಗನಿಗೆ ಯಾವುದು ಟೈಫಾಯ್ಡ್ ಇರ್ತದೆ, ಮತ್ತೆ ಸಣ್ಣ ಮಗ, ಒಂದು 5th ಸ್ಟ್ಯಾಂಡರ್ಡ್ ಮಗ, ಮತ್ತೆ ತಾಯಿ ಒಳ್ಳೆ ಕುಕ್, ತಾಯಿಗೆ ಅಂದ್ರೆ ಒಂದು ಸ್ವೀಟ್ ಆಗ್ಲಿ, ಈ ಚಕ್ಕುಲಿ, ಮಿಕ್ಸರ್, ಇದೆಲ್ಲ ಅವ್ರ ಎಕ್ಸ್ಪರ್ಟ್. ಹಾಗಾಗಿ ತಾಯಿದು ಅದನ್ನು ತಿಂದು ಅವನಿಗೆ ಅಭ್ಯಾಸ ಆಗಿದೆ. ಈಗ ಡಾಕ್ಟರ್ ಹೇಳ್ತಾರೆ ಇದನ್ನು ಯಾವ್ದು ತಿನ್ಲಿಕ್ಕಿಲ್ಲ. ಈಗ ತಾಯಿ ಮಾಡಿಟ್ಟಿದ್ದಾರೆ, ತಾಯಿ ಕೊಡುವುದಿಲ್ಲ, ತಾಯಿ ಅದಕ್ಕೆ ಬೀಗ ಆಗಿಟ್ಟಿದ್ದಾರೆ. ಆದ್ರೆ ಅವನಿಗೆ ಅಕ್ಕ ಇರ್ತಾಳೆ. ಅಕ್ಕ ಎಂತ ಮಾಡ್ತಾರೆ, ತಾಯಿ ಹೊರಗೆ ಇದಕ್ಕೆ ಹೋಗುವಾಗ, ಎಲ್ಲಿಗೆ ಮಾರ್ಕೆಟ್ಗೆ ಹೋಗುವಾಗ ಅಕ್ಕನಿಗೆ ತಿನ್ಲಿಕ್ಕೆ ಪರ್ಮಿಷನ್ ಉಂಟು. ಹಾಗಾಗಿ ಒಂದು ಕೀ ಅಕ್ಕನ ಹತ್ರ ಉಂಟು, ಒಂದು ಕೀ ತಾಯಿ ಹತ್ರ. ತಾಯಿ ಹೊರಗೆ ಮಾರ್ಕೆಟ್ಗೆ ಹೋಗುವಾಗ ಇವ ಅಕ್ಕನಿಗೆ ಮಸ್ತಾಗಿ ಅದನ್ನು ತಿಂತಾನೆ. ಇದು ಒಳ್ಳೇದಲ್ಲ. ಅದೇ ರೀತಿ ಅದು ಅಕ್ಕ ಯಾರಂದ್ರೆ ದೇವತೆಗಳು, ತಾಯಿ ಅಂದ್ರೆ ಭಗವಂತ. ಈ ರೀತಿ ಒಳ್ಳೆ ಎಕ್ಸಾಂಪಲ್ ಕೊಡ್ಲಿಕ್ಕೆ ಅಂದ್ರೆ ಎಕ್ಸಾಂಪಲ್ ಇಂಪ್ರೆಷನ್ ಮಾಡ್ತದೆ ಒಳಗೆ, ಟಚಿಂಗ್. ಎಸ್. ಮತ್ತೆ
ಅಲ್ಲಿ ನೀವು ಬ್ರಹ್ಮ ಈ ಹಿರಣ್ಯಕಶಿಪುದಲ್ಲಿ ಬ್ರಹ್ಮ ಹೇಳಿದ್ರಿ, ಅಲ್ಲಿ ಬ್ರಹ್ಮ ವರ ಕೊಡ್ತಾನೆ, ಕಾಪಾಡ್ಲಿಕ್ಕೆ ಆಗುದಿಲ್ಲ, ಆ ಸೆಂಟೆನ್ಸ್ ಹೇಳಲಿಲ್ಲ. ಯಾವಾಗಲೂ ಅದನ್ನು ಫುಲ್ ಮಾಡ್ಬೇಕು. ಬ್ರಹ್ಮ ವರ ಕೊಡ್ತಾನೆ, ಆದ್ರೆ ಕಾಪಾಡ್ಲಿಕ್ಕೆ ಭಗವಂತನೇ ಬೇಕು. ಆ ರೀತಿ ಹೇಳಿದ್ರೆ ಒಳ್ಳೇದು. ಮತ್ತೆ ಲಾಸ್ಟ್ ನೀವು ಫೋಟೋ ತೋರಿಸಿದ್ದೀರಿ, ಅದು ಕೃಷ್ಣಲೋಕ ಅಲ್ಲ, ಅದು ವಿಶ್ವರೂಪ ದರ್ಶನ. ಅಲ್ಲಿ ನೋಡಿ ಅರ್ಜುನ ಹೀಗೆ ಇದ್ದಾನೆ. ಹಾಗಾಗಿ ವಿಶ್ವರೂಪ ದರ್ಶನ ಇಸ್ ನಾಟ್ ಕೃಷ್ಣಲೋಕ, ಇಟ್ ಇಸ್ ಮೆಟೀರಿಯಲ್ ಫಾರ್ಮ್. ಎಸ್, ಅದು ಸ್ಪಿರಿಚುವಲ್ ಅಲ್ಲ. ಓಕೆ, ಹರೇ ಕೃಷ್ಣ. ಓವರ್ ಆಲ್ ಒಳ್ಳೇದಾಗಿದೆ, ಧನ್ಯವಾದಗಳು. ಎಸ್, ನೆಕ್ಸ್ಟ್ ಯಾರಿಗೆ ಈಗ? ನೆಕ್ಸ್ಟ್ ಹರೇ ಕೃಷ್ಣ ಪ್ರಭುಜಿ, ನಾನು ಪದ್ಮಿನಿ. ನಿಮ್ಗ? ಓಕೆ, ಎಸ್, ಒಂದು ನಿಮಿಷ. ಎಸ್, ಎಸ್, ಹರೇ ಕೃಷ್ಣ. ಒಂದು ನಿಮಿಷ. ಆಯ್ತಾ? ಶುರು ಮಾಡ್ತೀನಿ ಪ್ರಭುಜಿ. ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಶ್ರೀ ಕೃಷ್ಣ ಪರಮಾತ್ಮನೇ ನಮಃ. ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಿನಿ, ಭಕ್ತಿಶಾಸ್ತ್ರಿ ವಿದ್ಯಾರ್ಥಿನಿ. ಇಂದು ನಾನು ಡಿಫರೆನ್ಸ್ ಬಿಟ್ವೀನ್ ವರ್ಷಿಪ್ ಆಫ್ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್ ಅಂಡ್ ಡೆಮಿಗಾಡ್ ವರ್ಷಿಪ್, ಅಥವಾ ದೇವೋತ್ತಮ ಪರಮಪುರುಷನ ಪೂಜೆ ಮತ್ತು ದೇವತೆಗಳ ಪೂಜೆ, ಇದರ ನಡುವೆ ಇರುವಂತಹ ವ್ಯತ್ಯಾಸ, ಈ ವಿಷಯದ ಕುರಿತು ನಾನು ಮಾತಾಡ್ತಾ ಇದ್ದೇನೆ. ಮೊದಲಿಗೆ ಗುರು ಪ್ರಣಾಮದಿಂದ ಪ್ರಾರಂಭ ಮಾಡ್ತೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಾಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಇಸ್ಕಾನ್ ಸಂಸ್ಥೆಯ ಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ನನ್ನ ವಂದನೆಗಳನ್ನ ಸಲ್ಲಿಸ್ತಾ, ಆನ್ಲೈನ್ ಮುಖಾಂತರ ಭಗವದ್ಗೀತೆಯನ್ನ ಕಲಿಯೋದಕ್ಕೆ ಕಾರಣರಾದಂತಹ ಮತ್ತು ಇಸ್ಕಾನ್ ರಾಧಾ ಗೋವಿಂದ ದೇವಸ್ಥಾನದ ಅಧ್ಯಕ್ಷರಾದ ನಾಮನಿಷ್ಠ ದಾಸ ಪ್ರಭುಗಳಿಗೆ ವಂದಿಸುತ್ತಾ, ನನಗೆ ಕೊಟ್ಟಂತಹ ವಿಷಯದಲ್ಲಿ ನನ್ನ ಶಿಕ್ಷಾ ಗುರುಗಳಾದ ಮಾರ್ಗದರ್ಶನದಲ್ಲಿ ಭಗವದ್ಗೀತೆ 9ನೇ ಅಧ್ಯಾಯದ 20, 21 ಮತ್ತು 23ನೇ ಶ್ಲೋಕಗಳ ಬಗ್ಗೆ ವಿವರಣೆ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ನಾವು ಈ ಚಿತ್ರದಲ್ಲಿ ದೇವೋತ್ತಮ ಪರಮಪುರುಷನಾದ ವಿಷ್ಣು ಸ್ವರೂಪಿ ಕೃಷ್ಣನನ್ನ, ಮತ್ತೆ ಶಿವ, ಬ್ರಹ್ಮ, ಗಣೇಶ, ಲಕ್ಷ್ಮಿ, ಸರಸ್ವತಿ, ದುರ್ಗೆ, ಹನುಮಂತ ಮುಂತಾದ ದೇವತೆಗಳ ಚಿತ್ರವನ್ನ ನೋಡ್ತಾ ಇದ್ದೇವೆ. ನಾವು ಯಾಕೆ ದೇವೋತ್ತಮ ಪರಮಪುರುಷನ ಅಥವಾ ದೇವತೆಗಳ ಪೂಜೆನ ಮಾಡಬೇಕು, ಇದರಿಂದ ಆಗುವಂತಹ ಉಪಯೋಗ ಏನು, ಮತ್ತೆ ಇವುಗಳ ನಡುವೆ ಇರುವಂತಹ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಧ್ಯಾಯ 9 ಶ್ಲೋಕ 20. ತ್ರೈವಿದ್ಯಮಾಂ ಸೋಮಪಃ ಪೂತ ಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಅನುವಾದ: ವೇದಗಳನ್ನ ಅಭ್ಯಾಸ ಮಾಡಿ, ಸೋಮರಸವನ್ನ ಪಾನ ಮಾಡಿ, ಸ್ವರ್ಗಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಇಂದ್ರನ ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಸ್ವರ್ಗ ಸುಖಗಳನ್ನ ಸವಿಯುತ್ತಾರೆ. ಈ ಶ್ಲೋಕದ ಮುಖ್ಯವಾದ ಅಂಶಗಳು ಯಾವುದು ಅಂದ್ರೆ, ಮನುಷ್ಯ ಯಾವ ರೀತಿಯಲ್ಲಿ ಭಗವಂತನ ಆರಾಧಕರಾಗಿರ್ತಾರೆ ಮತ್ತು ಯಾರು ಸ್ವರ್ಗಾರೋಹಣ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಳ್ಳಲಾಗಿದೆ. ಮೊದಲನೇದಾಗಿ ಯಾರು ಭಗವಂತನ ಆರಾಧಕರು ಅಂತ ತಿಳ್ಕೊಳ್ಳೋಣ. ಭಗವಂತನ ಆರಾಧಕರು ಯಾರು ಅಂದ್ರೆ ತ್ರೈವಿದ್ಯ. ಅಂದ್ರೆ ಈ ವೇದಗಳಲ್ಲಿ 4 ಬಗೆಯಾದ ವೇದಗಳಿದೆ. ಯಾವುದು ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತೆ ಅಥರ್ವಣ ವೇದ. ಅದರಲ್ಲಿ ಮೊದಲ 3 ಋಗ್ವೇದ, ಯಜುರ್ವೇದ ಮತ್ತೆ ಸಾಮವೇದ. ಈ 3 ವೇದಗಳನ್ನ ತ್ರೈವಿದ್ಯ ಅಂದ್ರೆ 3 ವಿದ್ಯೆಗಳು ಅಂತ, ಈ ತ್ರೈವಿದ್ಯ ಅಂತ ಕರೀತಾರೆ. ಮತ್ತೆ ತ್ರಿವೇದಿಗಳು ಯಾರು ಅಂತಂದ್ರೆ ಈ 3 ವೇದಗಳನ್ನ ಅಧ್ಯಯನ ಮಾಡಿದವರನ್ನ ತ್ರಿವೇದಿಗಳು ಅಂತ ಕರೀತಾರೆ. ಈ ತ್ರಿವೇದಿಗಳ ಕಟ್ಟಕಡೆ ಗುರಿ ಏನಾಗಿರುತ್ತೆ ಅಂದ್ರೆ ಭಗವಂತ ಶ್ರೀಕೃಷ್ಣನೇ ಆಗಿರ್ತಾನೆ. ನಿಜವಾದ ತ್ರಿವೇದಿಗಳು ಕೃಷ್ಣನ ಚರಣ ಕಮಲದ ಆಶ್ರಯವನ್ನ ಮಾತ್ರ ಅವರು ಪಡಿತಾರೆ. ಇವರು ಪ್ರಭುವಾದ ಕೃಷ್ಣನನ್ನ ಪ್ರಸನ್ನಗೊಳಿಸೋದಕ್ಕೋಸ್ಕರ ಸದಾ ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾರೆ. ಭಕ್ತಿ ಸೇವೆಯಲ್ಲಿ ಯಾವ ರೀತಿಗಳಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ನವವಿಧ ಭಕ್ತಿ ಸೇವೆಗಳಾದ ಶ್ರವಣಂ, ಸ್ಮರಣಂ, ಕೀರ್ತನಂ, ಅರ್ಚನಂ,
ವಂದನಂ, ಸಖ್ಯಂ, ಪಾದಸೇವನಂ ಮತ್ತು ದಾಸ್ಯಂ ಇವರಲ್ಲಿ ಅವರು ಸದಾ ನಿರತರಾಗಿರ್ತಾರೆ. ಭಕ್ತ ಸೇವೆಯಲ್ಲಿ ಬಹಳ ಮುಖ್ಯವಾಗಿ ಹರೇ ಕೃಷ್ಣ ಮಂತ್ರದ ಸಂಕೀರ್ತನೆಯಿಂದ ಮತ್ತೆ ಅದರೊಂದಿಗೆ ಕೃಷ್ಣನನ್ನ ಸತ್ಯವಾಗಿ ಅರಿತುಕೊಳ್ಳೋದ್ರ ಮೂಲಕ ಇವರ ಪ್ರಯತ್ನ ಪ್ರಾರಂಭ ಆಗುತ್ತೆ. ಈ ಎಲ್ಲಾ ಆಚರಣೆಗಳನ್ನ ವರ್ಣಾಶ್ರಮದ ಮೊದಲನೇ ವರ್ಗದವರಾದ ಬ್ರಾಹ್ಮಣರು ಅಥವಾ ವಿಷ್ಣುವಿನ ಉಪಾಸನೆ ಮಾಡುವಂತ ಶ್ರೀ ವೈಷ್ಣವರು ಮಾಡ್ತಾರೆ. ಇವರನ್ನ ಸಾತ್ವಿಕ ಗುಣದವರು ಅಂತ ನಾವು ಅರ್ಥ ಮಾಡ್ಕೋಬಹುದು. ಎರಡನೇ ಪಾಯಿಂಟ್ ಸ್ವರ್ಗಾರೋಹಣ ಮತ್ತು ದೇವತಾರಾಧನೆ. ಕೆಲವು ವ್ಯಕ್ತಿಗಳು ಅವರ ಅವರು ದುರಾದೃಷ್ಟವಂತರಾಗಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ವೇದಗಳನ್ನ ಔಪಚಾರಿಕವಾಗಿ ಮಾತ್ರ ಅವರು ತಿಳ್ಕೊಂಡಿರ್ತಾರೆ, ಅದರ ವಿದ್ಯಾರ್ಥಿಗಳಾಗಿರ್ತಾರೆ. ಇವರು ವೇದಗಳನ್ನ ತಿಳ್ಕೊಂಡಿರ್ತಾರೆ ಅಷ್ಟೇ, ಆದ್ರೆ ಅವರು ಆಚರಣೆ ಮಾಡೋದಿಲ್ಲ. ಇಂಥವರು ಇಂದ್ರ, ಚಂದ್ರ ಅಥವಾ ಬೇರೆ ಬೇರೆ ದೇವತೆಗಳ ಪೂಜೆನ ಮತ್ತೆ ಯಜ್ಞಗಳನ್ನ ಮಾಡೋದ್ರಲ್ಲಿ ಮಾತ್ರ ಅವರು ನಿರತರಾಗಿರ್ತಾರೆ ಮತ್ತು ಅದರಲ್ಲಿ ಮಾತ್ರ ಅವ್ರಿಗೆ ಆಸಕ್ತಿ ಇರುತ್ತೆ. ಈ ರೀತಿ ದೇವತೆಗಳನ್ನ ಪೂಜೆ ಮಾಡೋದ್ರಿಂದ ಅವರು ಪ್ರಕೃತಿಯ ಕೀಳು ಮಟ್ಟದ ಏನೋ ಒಂದು ಕಲ್ಮಶ ಇದೆ, ಆ ಕಲ್ಮಶದ ಸೋಂಕಿನಿಂದ ಅವರು ಪರಿಶುದ್ಧತೆಯನ್ನ ಅವರು ಪಡಿತಾರೆ. ಯಾಕೆ ಅಂದ್ರೆ ಈ ಐಹಿಕ ಪ್ರಕೃತಿಯ ಗುಣದೋಷಗಳನ್ನ ಮೀರೋದಿಕ್ಕೆ ಭಗವಂತನ ಆರಾಧನೆ ಅಥವಾ ದೇವತೆಗಳ ಆರಾಧನೆ ಒಂದು ಪ್ರಮುಖವಾದ ಹಂತ ಆಗಿರುತ್ತೆ. ಇದರ ಪರಿಣಾಮವಾಗಿ ಅವರು ಮಹರ್ಲೋಕ, ಜನೋಲೋಕ, ತಪೋಲೋಕ ಮುಂತಾದ ಉನ್ನತವಾದ ಲೋಕಗಳಿಗೆ ಅವರು ಅಂದ್ರೆ ಇವೆಲ್ಲನೂ ಸ್ವರ್ಗ ಲೋಕಗಳು, ಅವರು ಆರೋಹಿಗಳಾಗಿ ಹೋಗ್ತಾರೆ ಅಂದ್ರೆ ಅಥವಾ ಏರಿ ಹೋಗ್ತಾರೆ. ಈ ಸ್ಲೈಡ್ ಅಲ್ಲಿ ನೀವು ಒಂದು ಅನುಭವ ನೋಡ್ತಾ ಇರ್ಬೋದು. ಮಧ್ಯ ಭೂಲೋಕ ಇದೆ, ಮೇಲಿನ ಲೋಕಗಳೆಲ್ಲ ಸ್ವರ್ಗ ಲೋಕಗಳು, ಕೆಳಗಿನ ಲೋಕಗಳೆಲ್ಲ ಅಧೋಲೋಕ. ಮೇಲಿನ ಲೋಕಗಳು ಯಾವುದು ಅಂದ್ರೆ ಸತ್ಯಲೋಕ, ತಪೋಲೋಕ, ಜನೋಲೋಕ, ಮಹರ್ಲೋಕ, ಸ್ವರ್ಗಲೋಕ ಮತ್ತು ಭುವರ್ಲೋಕ. ಹಾಗೆ ಮಧ್ಯ ಬರೋದು ಭೂಲೋಕ, ಕೆಳಗಡೆ ಅತಳ, ವಿತಳ, ಸುತಳ, ತಳಾತಳ, ಮಹಾತಳ, ರಸಾತಳ ಮತ್ತು ಕೊನೆಗೆ ಪಾತಾಳ. ಈ ಚಿತ್ರ ಇದನ್ನ ನೋಡ್ಬೋದು ನೀವು. ಇಲ್ಲಿ ಮನುಷ್ಯ ಅವ್ರು ಮಾಡಿದಂತಹ ಪಾಪ ಪುಣ್ಯದ ಕರ್ಮಗಳಿಗೆ ಅನುಗುಣವಾಗಿ ಪುಣ್ಯ ಪ್ರಧಾನವಾದ ಕೆಲಸಗಳನ್ನ ಅವ್ರು ಜಾಸ್ತಿ ಮಾಡಿದ್ರೆ ಅವರು ಮೇಲಿನ ಸ್ವರ್ಗಲೋಕಗಳಿಗೆ ಹೋಗ್ತಾರೆ, ಮತ್ತು ಪಾಪ ಕರ್ಮಗಳನ್ನ ಅವ್ರು ಜಾಸ್ತಿ ಮಾಡಿದ್ರೆ ಅದರ ಫಲನ ಅನುಭವಿಸೋದಕ್ಕೆ ಅವರು ಕೆಳಗಿನ ಅಧೋಲೋಕಗಳಿಗೆ ಹೋಗ್ತಾರೆ. ಪಾಪ ಮತ್ತೆ ಪುಣ್ಯ ಎರಡು ಸಮ ಆದಾಗ ಅವರು ಭೂಮಿನಲ್ಲಿ ಜನಿಸ್ತಾರೆ. ಇಂತಹ ಉನ್ನತವಾದ ಲೋಕಗಳಿಗೆ ಹೋದವನು ನಮ್ಮ ಈ ಭೂಲೋಕದಲ್ಲಿ ಸಿಗೋದಕ್ಕಿಂತ ಅಥವಾ ಪಡೆಯೋದಕ್ಕಿಂತ ಲಕ್ಷಾಂತರ ಪಟ್ಟು ಹೆಚ್ಚು ಉತ್ತಮವಾದ ರೀತಿನಲ್ಲಿ ಅವ್ರಿಗೆ ಇಂದ್ರಿಯ ಸುಖಗಳನ್ನ ಅವರು ಅನುಭವಿಸ್ತಾರೆ. ಈ ರೀತಿ ಅವರು ದೇವತೆಗಳ ಪೂಜೆ ಮಾಡಿ, ಸಾಮಾನ್ಯವಾಗಿ ಯಾರ್ಯಾರು ಮಾಡ್ತಾರೆ ಈ ತರ ಪೂಜೆ ಅಂತಂದ್ರೆ ಸತ್ವಗುಣದಲ್ಲಿರೋರು ಮತ್ತೆ ರಜೋಗುಣದಲ್ಲಿರೋರು ದೇವತೆಗಳನ್ನ ಪೂಜೆ ಮಾಡ್ತಾರೆ. ಇವರ ಗುರಿ ಏನು ಅಂತಂದ್ರೆ ಐಹಿಕ ಪ್ರಕೃತಿಯ ಇಂದ್ರಿಯ ಭೋಗಗಳನ್ನ ಅನುಭವಿಸೋದು ಮಾತ್ರ ಆಗಿರುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಒಂದು ಒಳ್ಳೆ ಮನೆ ಪಡೆಯೋದು, ಹೆಚ್ಚಾಗಿ ಹಣ ಸಂಪಾದನೆ ಮಾಡುವಂತಹ ಒಂದು ಉದ್ಯೋಗ ಅವರ ಆಸೆ ಆಗಿರುತ್ತೆ. ರೂಪವತಿಯಾದ ಹೆಂಡತಿಯನ್ನು ಪಡೆಯೋದು ಇನ್ನೊಂದು ಆಸೆ ಇರುತ್ತೆ. ಅದೇ ತರ ಒಳ್ಳೆ ಅನುಕೂಲಗಳನ್ನ ಪಡೆದಿರುವಂತಹ ಒಬ್ಬ ಗಂಡಸನನ್ನ ಮದುವೆ ಆಗೋಕೆ ಹೆಂಗಸರು ಇಷ್ಟಪಡ್ತಾರೆ. ಈ ತರ ಆಸೆಗಳಿರೋರು ಮಾತ್ರ ಅವ್ರೇನ್ ಮಾಡ್ತಾರೆ, ಸಾಮಾನ್ಯವಾಗಿ ಇಂದ್ರ, ಚಂದ್ರ, ಸೂರ್ಯ ಇಂತಹ ದೇವತೆಗಳನ್ನ ಪೂಜೆ ಮಾಡ್ತಾರೆ. ಇಂತಹ ದೇವತೆಗಳ ಆರಾಧನೆಯಿಂದ ಅವರು ಸ್ವರ್ಗ ಲೋಕಗಳಿಗೆ ಏರಿ ಹೋಗ್ತಾರೆ. ಅಧ್ಯಾಯ 9 ಶ್ಲೋಕ 21. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನುಪ್ರಪನ್ನ ಗತಾಗತಂ ಕಾಮಕಾಮಾಲಭಂತೆ. ಅನುವಾದ: ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳು ಫಲ ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಅವರು ಹಿಂದಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟನ್ನೇ ಅವರು ಅರಸ್ತಾರೆ, ಮತ್ತೆ ಅದರಿಂದಾಗಿ ಅವರು ಪುನಃ ಹುಟ್ಟಿ ಸಾಯುವುದನ್ನ ಸಾಧಿಸ್ತಾರೆ. ಬೇರೆ ಏನನ್ನು ಸಾಧಿಸೋಕೆ ಸಾಧ್ಯ ಇಲ್ಲ. ಅವ್ರಿಗೆ ಬರೀ ಹುಟ್ಟು ಮತ್ತು ಜನನ ಮತ್ತು ಮರಣಗಳ ಚಕ್ರದಲ್ಲಿ ಮಾತ್ರ ಅವರು ಉಳಿತಾರೆ. ಈ ಶ್ಲೋಕದ ಮುಖ್ಯವಾದ ಅಂಶ ಯಾವುದು ಅಂದ್ರೆ ಅಶಾಶ್ವತವಾದ ಐಹಿಕ ಲೋಕದಲ್ಲಿ ಜನನ ಮರಣಗಳ ಚಕ್ರದಲ್ಲಿ ಅವರು ಸಿಕ್ಕಿಹಾಕೊಳ್ಳೋದು. ಹಿಂದಿನ ಶ್ಲೋಕದಲ್ಲಿ ಹೇಳ್ದಂಗೆ ದೇವತೆಗಳನ್ನ ಪೂಜೆ ಮಾಡೋರು ಅಥವಾ ಯಜ್ಞಾಚರಣೆಗಳನ್ನ ಮಾಡೋರು ಮೇಲಿನ ಲೋಕ ವ್ಯೂಹಗಳಿಗೆ ಏರಿ ಇನ್ನೂ ದೀರ್ಘವಾದ ಆಯುಷ್ಯವನ್ನು ಪಡಿತಾರೆ, ಮತ್ತೆ ಇಂದ್ರಿಯ ಸುಖಗಳಿಗೆ ಅವರು ಹೆಚ್ಚಿನ ಸೌಲಭ್ಯಗಳನ್ನ ಅವರು ಪಡಿತಾರೆ. ಆದ್ರೆ ಈ ಲೋಕಗಳಲ್ಲಿ ಅವನಿಗೆ ಶಾಶ್ವತವಾಗಿ ಉಳಿಯೋದಕ್ಕೆ ಅನುಮತಿ ಸಿಕ್ಕೋದಿಲ್ಲ. ಅವನು ಏನ್ ಮಾಡಿರ್ತಾನೆ, ಪಾಪ ಪುಣ್ಯಗಳ ಫಲ ಏನಿರುತ್ತೆ ಅದನ್ನ ಅವನು ಅನುಭವಿಸಿದ ನಂತರ ಅವನು ಪುನಃ ಭೂಮಿಗೆ ವಾಪಸ್ ಬರ್ಬೇಕಾಗುತ್ತೆ.
ವೇದಾಂತ ಸೂತ್ರದಲ್ಲಿ ಸೂಚಿಸಿದ ಪ್ರಕಾರ ಜನ್ಮಾದಿ ಅಸ್ಯ ಯತಃ ಅಂದ್ರೆ ಯಾವ ವ್ಯಕ್ತಿ ಪರಿಪೂರ್ಣವಾದ ಜ್ಞಾನನ ಪಡೆದಿರೋದಿಲ್ವೋ ಅಥವಾ ಎಲ್ಲ ಕಾರಣಗಳ ಕಾರಣ ಆದ ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅವ್ರಿಗೆ ಸಾಧ್ಯ ಆಗಿರಲ್ವೋ, ಯಾರು ವಿಫಲರಾಗಿರ್ತಾರೋ ಅಂತವರು ಬದುಕಿನ ಕಟ್ಟಕಡೆಯಾದ ಗುರಿಯ ಅಂದ್ರೆ ಕೃಷ್ಣನ ಪಾದ ಸೇರೋದನ್ನ ಅವರು ಆ ಹಾದಿನಲ್ಲಿ ಅವರು ದಿಕ್ಕು ತೋರದೆ ಇರೋ ರೀತಿ ಆಗಿರ್ತಾರೆ. ಈ ರೀತಿ ಮನುಷ್ಯ ತಾನು ಮಾಡಿರುವಂತಹ ಪುಣ್ಯ ಕಾರ್ಯಗಳ ಫಲವಾಗಿ ಒಮ್ಮೆ ಉನ್ನತ ಲೋಕಗಳಿಗೆ ಹೋಗ್ತಾನೆ, ಮತ್ತೆ ಕೆಳಕ್ಕೆ ಅಧೋಲೋಕಕ್ಕೆ ಹೋಗ್ತಾನೆ, ಕೆಲವೊಮ್ಮೆ ಭೂಮಿನಲ್ಲಿ ಜನನ ಪಡಿತಾನೆ. ಭೂಮಿನಲ್ಲೂ ಕೂಡ ಅವನಿಗೆ ಮನುಷ್ಯ ಜನ್ಮವೇ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಈ ಚಿತ್ರದಲ್ಲಿ ನೋಡಿರೋಂಗೆ ನೀವು ಯಾವ್ದು ಬೇಕಾದ್ರೂ ಅವನು ಜನ್ಮ ಪಡಿಬಹುದು. ಮನುಷ್ಯ ಜನ್ಮ ಆಗಿರ್ಬೋದು, ಪ್ರಾಣಿ ಜನ್ಮ ಆಗಿರ್ಬೋದು, ಜಲಚರಗಳಾಗಿರ್ಬೋದು, ಯಾವುದೇ ರೀತಿಯ ಒಂದು ಅವನಿಗೆ ಜನ್ಮ ಸಿಗುತ್ತೆ. ಉದಾಹರಣೆಗೆ ನೀವು ನೋಡ್ಬೋದು ಅಂತಂದ್ರೆ ತಿರುಗುರಾಟೆ. ಇಲ್ಲಿ ತಿರುಗುರಾಟೆ ಏನ್ ಸೂಚಿಸುತ್ತೆ ಅಂತಂದ್ರೆ ಅದರಲ್ಲಿ ಕುಳಿತಿರುವಂತಹ ವ್ಯಕ್ತಿ ಒಂದ್ಸಲ ಮೇಲ್ ಹೋಗ್ತಾನೆ, ಒಂದ್ಸಲ ಕೆಳಗಡೆ ಬರ್ತಾನೆ. ಅವನು ಸ್ಥಿರವಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೇಲೆ ಕೆಳಗೆ ಹೋಗಿ ಬರ್ತಾನೆ ಇರ್ತಾನೆ. ಅದೇ ರೀತಿ ನಾವು ಮಾಡಿರುವಂತಹ ಪುಣ್ಯ ಕಾರ್ಯಗಳು ಅಥವಾ ಪಾಪ ಕಾರ್ಯಗಳಿಂದ ನಮ್ಮ ಪುಣ್ಯ ಕಾರ್ಯಗಳು ಹೆಚ್ಚಾದಾಗ ನಾವು ಊರ್ಧ್ವ ಲೋಕಗಳಿಗೆ ಅಂದ್ರೆ ಸ್ವರ್ಗ ಲೋಕಗಳಿಗೆ ಹೋಗ್ತೀವಿ. ಮತ್ತೆ ನಮ್ಮ ಪಾಪ ಕರ್ಮಗಳು ಜಾಸ್ತಿ ಆದಾಗ ಅಧೋಲೋಕಗಳಿಗೆ ಹೋಗ್ತೇವೆ. ಈ ತರ ನಾವು ಹುಟ್ಟು ಸಾವು ಚಕ್ರದಲ್ಲಿ ಸದಾ ಸುತ್ತುತ್ತಾನೆ ಇರ್ತೇವೆ. ಅಧ್ಯಾಯ 9 ಶ್ಲೋಕ 23. ಏಪ್ಯನ್ನಾ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯಾ ವಿಧಿಪೂರ್ವಕಂ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ಈ ಶ್ಲೋಕದ ಮುಖ್ಯವಾದ ಅಂಶಗಳು ಯಾವ್ಯಾವುದು ಅಂದ್ರೆ, ಈ ಶ್ಲೋಕದ ಮುಖಾಂತರ ಭಗವಂತ ಕೃಷ್ಣ ಅರ್ಜುನನ್ಗೆ ಹೇಳ್ತಾ ಇದ್ದಾನೆ, ಯಾವುದೇ ದೇವತೆಗಳನ್ನ ಪೂಜೆ ಮಾಡೋರು ಕೂಡ ಪರೋಕ್ಷವಾಗಿ ನನ್ನನ್ನೇ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಮನುಷ್ಯರು ಅದನ್ನ ತಪ್ಪಾದ ತಿಳುವಳಿಕೆಯಿಂದ ದೇವತೆಗಳನ್ನ ಪೂಜೆ ಮಾಡುವ ರೀತಿನಲ್ಲಿ ಅವರು ತಪ್ಪು ದಾರಿನ ಹಿಡಿತಿದ್ದಾರೆ ಅಂತ ಹೇಳ್ತಾನೆ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣ ಹೇಳ್ತಾನೆ, ದೇವತೆಗಳ ಪೂಜೆಯಲ್ಲಿ ನಿರತರಾದವರು ಕೃಷ್ಣನನ್ನೇ ಅಂದ್ರೆ ನನ್ನನ್ನೇ ಪೂಜಿಸ್ತಾ ಇದ್ರು ಕೂಡ ಅವರು ಹೆಚ್ಚು ಬುದ್ಧಿವಂತರಲ್ಲ ಅಂತ ಹೇಳ್ತಾ ಇದ್ದಾನೆ. ಏಕೆಂದ್ರೆ ಅದು ಸಾಕಷ್ಟು ತಿಳುವಳಿಕೆ ಇಲ್ಲದೆ ಇರುವಂತಹ ಜನಗಳು ಮಾಡುವಂತ ಕೆಲಸ, ಮತ್ತು ಯಾರು ನಿಯಂತ್ರಕ ತತ್ವಗಳನ್ನ ಅನುಸರಿಸೋದಿಲ್ವೋ ಅಂತಹವರು ಮಾಡುವ ಕೆಲಸ ಒಂದು ಆಗಿರತ್ತೆ. ಮನುಷ್ಯರು ತಪ್ಪಾದ ತಿಳುವಳಿಕೆಯಿಂದ ದೇವತೆಗಳನ್ನ ಪೂಜಿಸ್ತಾರೆ. ಯಾವುದೇ ದೇವತೆಗಳನ್ನ ಪೂಜಿಸೋರು ಕೂಡ ಪರೋಕ್ಷವಾಗಿ ಭಗವಂತ ಕೃಷ್ಣನನ್ನೇ ಪೂಜೆ ಮಾಡ್ತಾರೆ. ಈ ಅಂಶಗಳನ್ನ ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಒಬ್ಬ ಮನುಷ್ಯ ಮರದ ಬೇರಿಗೆ ನೀರು ಹಾಕದಿರ ಅದರ ಎಲೆಗಳು ಮತ್ತೆ ರೆಂಬೆಗಳಿಗೆ ನೀರು ಹಾಕಿದ್ರೆ ಮರದ ಪೋಷಣೆ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ. ಮತ್ತೆ ಅದೇ ರೀತಿ ಎರಡನೇ ಉದಾಹರಣೆ ಹೇಳ್ಬೇಕು ಅಂದ್ರೆ ದೇಹದ ಬೇರೆ ಬೇರೆ ಭಾಗಗಳಿಗೆ ಸೇವೆ ಮಾಡೋ ವಿಧಾನ ಯಾವುದು ಅಂತಂದ್ರೆ ಹೊಟ್ಟೆಗೆ ಆಹಾರನ ಕೊಡೋದು. ಈ ರೀತಿ ಮಾಡೋದ್ರಿಂದ ಹೊಟ್ಟೆ ಏನ್ ಮಾಡುತ್ತೆ, ಅದಕ್ಕೆ ಕೊಟ್ಟಂತಹ ಒಂದು ಆಹಾರವನ್ನ ಜೀರ್ಣಿಸ್ಕೊಂಡು ಉಳಿದ ಭಾಗಗಳಿಗೆ ಬೇಕಾದಂತಹ ಶಕ್ತಿನ ಅಗತ್ಯವಾದ ಶಕ್ತಿನ ಅದು ರವಾನೆ ಮಾಡುತ್ತದೆ. ಅದು ರವಾನೆ ಮಾಡಿದ ಮೂಲಕ ದೇಹಕ್ಕೆ ಬೇಕಾಗಿರುವಂತಹ ಶಕ್ತಿ ಸಂಚಲನ ಆಗುತ್ತೆ. ಮತ್ತೆ ನಾವು ತಿಳ್ಕೊಬೇಕಾಗಿರೋ ಇನ್ನೂ ಒಂದು ಮುಖ್ಯವಾದ ಅಂಶ ಅಂತಂದ್ರೆ, ದೇವತೆಗಳು ಪರಮ ಪ್ರಭುವಿನ ಸರ್ಕಾರದಲ್ಲಿ ದೇವತೆಗಳು ಬೇರೆ ಬೇರೆ ಅಧಿಕಾರಿಗಳು ಮತ್ತು ನಿರ್ದೇಶಕರು ಆಗಿರುತ್ತಾರೆ. ಮನುಷ್ಯ ಅನುಸರಿಸಬೇಕಾಗಿರೋದು ಸರ್ಕಾರ ಮಾಡಿದಂತಹ ಕಾನೂನುಗಳನ್ನೇ ಹೊರತು ಅಧಿಕಾರಿಗಳು, ನಿರ್ದೇಶಕರು ಅಥವಾ ದೇವತೆಗಳು ಮಾಡಿದಂತಹ ಕಾನೂನನ್ನ ಅಲ್ಲ. ಇದೇ ರೀತಿ ಪ್ರತಿಯೊಬ್ಬ ಮನುಷ್ಯ ಕೂಡ ದೇವೋತ್ತಮ ಪರಮ ಪ್ರಭುವಿಗೆ ಮಾತ್ರ ಪೂಜೆಯನ್ನ ಸಲ್ಲಿಸಬೇಕು. ಈ ರೀತಿ ಮಾಡೋದ್ರಿಂದ ತಾನಾಗಿಯೇ ಪ್ರಭುವಿನ ಬೇರೆ ಬೇರೆ ಅಧಿಕಾರಿಗಳನ್ನ ಮತ್ತೆ ನಿರ್ದೇಶಕರನ್ನ ತೃಪ್ತಿಪಡಿಸಿದಂಗೆ ಆಗತ್ತೆ. ಅಧಿಕಾರಿಗಳು ಮತ್ತೆ ನಿರ್ದೇಶಕರು ಅಥವಾ ಇವರನ್ನ ದೇವತೆಗಳು ಅಂತಾನು ಕರಿಬಹುದು, ಸರ್ಕಾರನ ಭಗವಂತ ಅಂತ ಕರಿಬಹುದು. ಅವರು ಸರ್ಕಾರದ ಪ್ರತಿನಿಧಿಗಳಾಗಿರ್ತಾರೆ, ಅಂದ್ರೆ ಭಗವಂತನ ಪ್ರತಿನಿಧಿಗಳಾಗಿರ್ತಾರೆ. ದೇವತೆಗಳಿಗೆ ಪೂಜೆ ಮಾಡಿದರೆ ಅವಧಿ ಪೂರ್ವಕಂ ಅಂದ್ರೆ ನಾವು ಈಗ ಯಾವ್ದಾದ್ರು ಒಂದು ಗೌರ್ಮೆಂಟ್ ಆಫೀಸಲ್ಲಿ ಹೋಗಿ ನಮ್ದು ಯಾವ್ದಾದ್ರು ಕೆಲಸ ಆಗ್ಬೇಕು ಅನ್ನೋದಾದ್ರೆ ನಾವು ಅವ್ರಿಗೆ ಲಂಚ ಕೊಟ್ರೆ ಮಾತ್ರನೇ ಅವರು ನಮ್ಮ ಕೆಲಸನ ಮಾಡ್ಕೊಡ್ತಾರೆ. ಇದು ಕೂಡ ಅದೇ ರೀತಿ ನಾವು ದೇವತೆಗಳನ್ನ ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾವು ದೇವತೆಗಳಿಗೆ ನಮ್ಮ ಕೆಲಸವನ್ನ ಮಾಡ್ಕೊಳ್ಳೋಕೆ ನಾವು ಲಂಚ ಕೊಟ್ಟಂಗೆ, ಅದು ಕಾನೂನಿಗೆ ವಿರುದ್ಧವಾದದ್ದು.
ದೇವತಾ ಪರಮ ಪುರುಷರಾದ ಕೃಷ್ಣ ದೇವತೆಗಳಿಗೆ ಅನಗತ್ಯವಾದ ಪೂಜೆಗಳನ್ನ ಮಾಡೋದನ್ನ ಅವನು ನಮಗೆ ಸಮ್ಮತಿನ ಕೊಡೋದಿಲ್ಲ. ಕನ್ಕ್ಲೂಷನ್, ಇಲ್ಲಿ ತೀರ್ಮಾನ ಏನು ಅಂತಂದ್ರೆ, ಮರದ ಪೋಷಣೆಗೆ ಬೇರಿಗೆ ನೀರು ಅಗತ್ಯ, ಅದರ ಎಲೆಗಳಿಗೆ ಮತ್ತೆ ರೆಂಬೆಗಳಿಗೆ ಅಲ್ಲ. ಅದೇ ರೀತಿ ಆಧ್ಯಾತ್ಮಿಕ ಬೆಳವಣಿಗೆಗೆ ದೇವೋತ್ತಮ ಪರಮ ಪೂಜೆ ಮಾತ್ರ ಯೋಗ್ಯವಾದದ್ದು, ದೇವತೆಗಳ ಪೂಜೆ ಅಲ್ಲ. ಇನ್ನು ಎರಡನೇ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಹೊಟ್ಟೆಗೆ ಆಹಾರನ ಕೊಡೋದ್ರಿಂದ ದೇಹದ ಉಳಿದ ಎಲ್ಲಾ ಭಾಗಗಳಿಗೆ ಅಗತ್ಯವಾದ ಶಕ್ತಿಯ ಸಂಚಲನ ಆಗುತ್ತೆ. ಅದೇ ರೀತಿ ದೇವೋತ್ತಮ ಪರಮ ಪುರುಷನಿಗೆ ಪೂಜೆ ಸಲ್ಲಿಸೋದ್ರಿಂದ ಉಳಿದ ದೇವತೆಗಳು ಕೂಡ ಪೂಜೆ ಸಲ್ಲಿಸಿದಂಗೆ ಆಗುತ್ತೆ. ಹಾಗಾಗಿ ನಮ್ಮೆಲ್ಲರ ಪೂಜೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಿಗೆ ಮಾತ್ರ ಮೀಸಲಾಗಿಡಬೇಕು. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಜಗತ್ತಿಗೆ ಗುರುವಾದಂತಹ ಕೃಷ್ಣನನ್ನೇ ಪೂಜಿಸೋಣ, ಅವನ ಸ್ಮರಣೆಯನ್ನೇ ಮಾಡೋಣ. ಚೈತನ್ಯ ಮಹಾಪ್ರಭುಗಳು ತೋರಿಸಿಕೊಂಡಂತಹ ದಾರಿಯಲ್ಲಿ ನಾವು ಅವನ ನಾಮ ಸಂಕೀರ್ತನೆಯನ್ನ ನಿತ್ಯವೂ ಮಾಡೋಣ. ಇಲ್ಲಿಗೆ ನನಗೆ ಕೊಟ್ಟಂತಹ ದೇವತಾರಾಧನೆ ವಿಷಯದ ಬಗ್ಗೆ ನನ್ನ ಅಭಿಪ್ರಾಯಗಳನ್ನ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಎಲ್ಲರಿಗೂ ತಿಳಿಸೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೇನೆ. ಈ ಅವಕಾಶನ ನನಗೆ ಕಲ್ಪಿಸಿಕೊಟ್ಟಂತಹ ನನ್ನ ಗುರುಗಳಿಗೆ ವಂದನೆಗಳನ್ನ ತಿಳಿಸ್ತಾ, ತಾಳ್ಮೆಯಿಂದ ನನ್ನ ಈ ಕೆಲವು ಮಾತುಗಳನ್ನ ಕೇಳಿಸ್ಕೊಂಡಂತ ಸಚ್ಚಿದಾನಂದ ಪ್ರಭುಗಳು ಹಾಗೂ ನನ್ನ ಉಳಿದ ಸಹಪಾಠಿಗಳಿಗೆ ವಂದನೆಗಳನ್ನ ಅರ್ಪಿಸ್ತಾ ನಾನು ಈ PPTನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವಂತನ ಭಕ್ತರಾದ ಎಲ್ಲಾ ವೈಷ್ಣವರಿಗೂ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಅವರು ಪ್ರತಿಯೊಬ್ಬರ ಬಯಕೆಗಳನ್ನು ಈಡೇರಿಸುವ ಕಲ್ಪವೃಕ್ಷಗಳ ಹಾಗಿದ್ದಾರೆ. ಪತಿತರಾದ ಬದ್ಧಾತ್ಮರ ಬಗ್ಗೆ ಅಪಾರವಾದ ಕರುಣೆಯುಳ್ಳವರಾಗಿದ್ದಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಓಕೆ, ಸಮಯ 1 ನಿಮಿಷ ಜಾಸ್ತಿ ಆಯಿತು. ಓಕೆ, ಎಸ್, ಈಗ ಫೀಡ್ಬ್ಯಾಕ್. ಹಾಗಾಗಿ ಪ್ರಭುಜಿ, ನೀವು ಹೇಳ್ತಿರೋದಷ್ಟು ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ? ನನಗ್ ಮಾತ್ರನೋ ಅಥವಾ ಎಲ್ಲರಿಗೂ ಅಂತ ಗೊತ್ತಿಲ್ಲ. ಉಳಿದವರು ಕೇಳಿಸ್ತಾ ಉಂಟಾ? ಹರೇ ಕೃಷ್ಣ. ಈಗ ಕೇಳಿಸ್ತೀನಿ. 1 ನಿಮಿಷ. ಎಸ್, ಹರೇ ಕೃಷ್ಣ. ಎಲ್ಲರೂ ಕೇಳಿಸ್ತಾ ಉಂಟಾ? ಎಸ್ ಪ್ರಭುಜಿ. ಕೇಳಿಸ್ತಿದೆ ಪ್ರಭುಜಿ. ಎಸ್, ಹರೇ ಕೃಷ್ಣ. ಓಕೆ, ಈಗ ಫೀಡ್ಬ್ಯಾಕ್. ಹಾಗೆ ಫಸ್ಟಿಗೆ ಪಾಸಿಟಿವ್ ಅಂತಂದರೆ ಪ್ರೆಸೆಂಟೇಷನ್ ಒಳ್ಳೇದಿತ್ತು, ಸ್ಲೈಡ್ಸ್ ಎಲ್ಲ ಒಳ್ಳೇದಿತ್ತು, ಮತ್ತೆ ಎಂತ ಹೇಳುವಂಥದ್ದು, ಅಲ್ಲಿ ಶ್ಲೋಕ ಆದಮೇಲೆ ಪಾಯಿಂಟ್ಸ್ ಹಾಕಿದ್ರಿ, ಅದು ಬುಲೆಟ್ ಪಾಯಿಂಟ್ಸ್ ಒಳ್ಳೇದು. ಎಸ್, ಹಾಗೆ ಇದೆಲ್ಲ ತುಂಬ ಒಳ್ಳೇದಿತ್ತು. ಈಗ ಡ್ರಾಬ್ಯಾಕ್ಸ್ ಎಂತಂದ್ರೆ, ಫಸ್ಟಿಗೆ ಅದು 3rd ಸ್ಲೈಡಲ್ಲಿ ವಿಶ್ವರೂಪ ದರ್ಶನದ ಫೋಟೋ ಹಾಕಿದ್ದೀರಿ, ಅದು ಇದಕ್ಕೆ ಸೂಟ್ ಆಗೋದಿಲ್ಲ. ಆ ಫೋಟೋ ಅದಕ್ಕೆ ಸೂಟ್ ಆಗೋದಿಲ್ಲ. ಬೇರೆದಕ್ಕೆ ಆದರೆ 9th ಚಾಪ್ಟರ್ 6 ಶ್ಲೋಕಕ್ಕೆ ಅದು ಸೂಟ್ ಆಗೋದಿಲ್ಲ. ಮತ್ತೆ ಅದೇ ನಾನು ಹೇಳಿದ ಹಾಗೆ, ಹೇಗೆಂದ್ರೆ ಯಾವಾಗಲೂ ಕ್ಲಾಸ್ ಮಾಡುವಾಗ ಈಗ ನಿಮ್ದು ಎಂತ ಹೇಳುವಂಥದ್ದು, ನೀವು ಕೆಲವು ಸೆಕ್ಷನ್ ಅಲ್ಲಿ ಒಳ್ಳೇದಿದ್ರಿ, ಅಂದ್ರೆ ಶ್ಲೋಕ ರಿಸೈಟೇಷನ್ ಅಲ್ಲಿ ಒಳ್ಳೇದಿದ್ರಿ, ಹಾಗೆ ಒಳ್ಳೆ ರೀತಿ ನಿಮಗೆ ಹೇಳಲಿಕ್ಕೆ ಆಗ್ತದೆ. ಹಾಗೆ ಇದು ಪ್ಲಸ್ ಪಾಯಿಂಟ್. ಹಾಗಾಗಿ ಎಂತ ಅಂದ್ರೆ, ಫಸ್ಟಿಗೆ ಒಂದು 2-3 ಯಾವ ಶ್ಲೋಕ ಉಂಟು ಅದನ್ನು ಹೇಳಿ, ನಿಮ್ಗೆ ಯಾವ ಶ್ಲೋಕ ಉಂಟು ಮತ್ತೆ ಎಂತ ಹೇಳುವಂಥದ್ದು. ಯಾಕೆಂದ್ರೆ ಆ ಶ್ಲೋಕ ಹೇಳೋದ್ರಲ್ಲಿ ತುಂಬಾ ಒಳ್ಳೇದಿತ್ತು. ಅದನ್ನು ಹೇಳಿದ ಮೇಲೆ ಮತ್ತೆ ಈ ಒಂದು ಸ್ಟಾರ್ಟಿಂಗ್ಗೆ ಒಂದು ಒಳ್ಳೆ ಒಂದು ಎಂತ ಹೇಳುವಂಥದ್ದು
ನಿಮ್ಗೆ ಇವತ್ತು ಕೊಟ್ಟ ಟಾಪಿಕ್ ದೇವತೆಗಳ ರಿಲೇಟೆಡ್. ಹಾಗೆ ಅದು ಎಕ್ಸಾಂಪಲ್ ನೀವು ಲಾಸ್ಟಿಗೆ ಹಾಕಿದ್ರಿ, ಯಾವುದು ಒಂದು ನೀರಿಗೆ ಬೇರಿಗೆ ನೀರು ಹಾಕುವಂಥದ್ದು, ಮತ್ತೆ ಇನ್ನೊಂದು ಹೊಟ್ಟೆಗೆ ಇದು ಹಾಕುವಂಥದ್ದು, ಅದು ಕೂಡ ಎಕ್ಸಾಂಪಲ್. ಹಾಗೆ ಅಂತ ಎಕ್ಸಾಂಪಲ್ ಅದರಲ್ಲಿ ಸ್ವಲ್ಪ ಜಾಸ್ತಿ ಹೇಳುವಂಥದ್ದು, ಅಂಥದ್ದು ಎಕ್ಸಾಂಪಲ್ ಸ್ಟಾರ್ಟಿಂಗ್ ಕೊಟ್ರೆ ತುಂಬಾ ಒಳ್ಳೇದು. ಯಾವಾಗಲೂ ಪ್ರೆಸೆಂಟೇಷನ್ ಮಾಡುವಾಗ ಎಂತ ಆಗ್ತದೆ, ಎಕ್ಸಾಂಪಲ್ಸ್ ಜನರಿಗೆ ಎಂತ ಹೇಳುವಂಥದ್ದು ಅಟ್ರಾಕ್ಟ್ ಆಗ್ತದೆ. ಈಗ ನಾನು ಇದನ್ನ ಇಲ್ಲಿ ಎಂತ ಅಂದ್ರೆ, ನಿಮ್ದು ಶ್ಲೋಕ ರಿಸೈಟೇಷನ್ ಒಳ್ಳೇದಿತ್ತು, ಹಾಗಾಗಿ ಅದು ಕೂಡ ಅಟ್ರಾಕ್ಟ್ ಆಗ್ತದೆ. ಶ್ಲೋಕ ರಿಸೈಟೇಷನ್ ಮಾಡಿ ಮತ್ತೆ ನೀವು ಇವತ್ತು ನಿಮ್ದು ಈ ಟಾಪಿಕ್, ಇದಕ್ಕೆ ನಾನು ಈಗ ಒಂದು ಸಣ್ಣ ಉದಾಹರಣೆ ಹೇಳಿ ನನ್ನ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡ್ತೇನೆ, ಆ ರೀತಿ ಹೇಳ್ಬೋದು. ಹಾಗಾಗಿ ಅದು ಇನ್ನೂ ಕೂಡ ಎಂತ ಹೇಳುವಂಥದ್ದು ಕ್ರೌಡಿಗೆ ಕೇಳಲಿಕ್ಕೆ ಇನ್ನೂ ಕೂಡ ಅದು ಇನ್ಸ್ಪೈರ್ ಆಗ್ತದೆ. ಮತ್ತೆ ಲಾಸ್ಟಿಗೆ ನೀವು ಹೇಳಿದ್ರಿ ಒಂದು ಸೆಂಟೆನ್ಸ್, ನನ್ನ ಅಭಿಪ್ರಾಯವನ್ನು ಹೇಳಿದ್ದೇನೆ. ಆಕ್ಚುಲಿ ನಂದು ಕೂಡ ಅಭಿಪ್ರಾಯ ಅಲ್ಲ, ನಿಮ್ದು ಕೂಡ, ಇದೆಲ್ಲ ಪ್ರಭುಪಾದ ಅಂತ ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಯಾವಾಗಲೂ ಹೇಳಬೇಕು, ನಿನ್ನೆ ಕಪಿಲ ಪ್ರಭು ಹೇಳಿದ ಹಾಗೆ we can't say anything, we are just repeating what Prabhupada says. ಹಾಗಾಗಿ ನನ್ನ ಅಭಿಪ್ರಾಯ ಆಕ್ಚುಲಿ ಅದು ಸರಿಯಾದ ವರ್ಡ್ ಅಲ್ಲ. ಹಾಗಾಗಿ ಪ್ರಭುಪಾದ್ ಎಂತ ಹೇಳಿದ್ದಾರೆ ಅದನ್ನು ನಾನು ಜಸ್ಟ್ ರಿಪೀಟ್ ಮಾಡಿದ್ದೇನೆ. ಐ ಆಮ್ ಜಸ್ಟ್ ಪೋಸ್ಟ್ ಮ್ಯಾನ್. ಪ್ರಭುಪಾದ್ ಎಂತ ಹೇಳಿದ್ದಾರೆ ಅದನ್ನು ಜಸ್ಟ್ ರಿಪೀಟ್ ಮಾಡಿದ್ದೇನೆ. ಅದು ತುಂಬಾ ಇನ್ನೂ ಕೂಡ ಒಳ್ಳೆಯದು. ಹಾಗಾಗಿ ಒಮ್ಮೆ ಎಂತ ಆಯ್ತು ಅಂದ್ರೆ, ಅದಕ್ಕೆ ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ಬೋದು. ಪಾಶ್ಚಾತ್ಯ ದೇಶದಲ್ಲಿ ಒಬ್ಬಳು ಜರ್ನಲಿಸ್ಟ್ ಬಂದು, ಪ್ರಭುಪಾದ್ ಯು ಹ್ಯಾವ್ ಡನ್ ಸೋ ಮಚ್, you made 10,000 disciples, you made 108 temples, you made so many devotees. ಹಾಗೆಲ್ಲ ಹೇಳಿದ್ರು. ಲಾಸ್ಟಿಗೆ ಪ್ರಭುಪಾದ್ ಐ ಆಮ್ ಡನ್ ನಥಿಂಗ್, ಐ ಸಿಂಪ್ಲಿ ಎಕ್ಸಿಕ್ಯೂಟೆಡ್ ಮೈ ಗುರುಸ್ ಆರ್ಡರ್ ಹೇಳಿದ್ರು. ಮತ್ತೆ ಅವಳು ಹೇಳಿದ್ರು, ಯು ಹ್ಯಾವ್ ರಿಟನ್ ಭಗವದ್ಗೀತಾ. ಹೂ ಆಮ್ ಐ ಟು ರೈಟ್? ನಾನು ಯಾರು ಬರೀಲಿಕ್ಕೆ? ಕೃಷ್ಣ ಬರೆದದ್ದು. ಯು ಹ್ಯಾವ್ ಗಿವನ್ ಯುವರ್ ಅಭಿಪ್ರಾಯ. ನನ್ನ ಅಭಿಪ್ರಾಯ ಕೊಡ್ಲಿಕ್ಕೆ ನಾನು ಯಾರು? ದಿಸ್ ಇಸ್ ಕೃಷ್ಣದ ಅಭಿಪ್ರಾಯ, ಪ್ರಭುಪಾದ ಹೇಳಿದ್ದಾರೆ. ಹಾಗಾಗಿ ಯಾವಾಗಲೂ ನಾವು ಪ್ರಭುಪಾದ ಎಂತ ಹೇಳಿದ್ದಾರೆ ಅದನ್ನು ನಾನು ಜಸ್ಟ್ ವಾಮಿಟ್ ಮಾಡ್ತೇನೆ. ಪ್ರಭುಪಾದ ಎಂತ ಹೇಳಿದ್ದಾರೆ ನಾನು ನನಗೆ ಪೋಸ್ಟ್ ಕೊಟ್ಟಿದ್ದಾರೆ, ಅದನ್ನು ನಾನು ಜಸ್ಟ್ ರಿಪೀಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇದರಲ್ಲಿ ಎಂತಾದ್ರೂ ಅಂತ ಹೇಳುವಂಥದ್ದು ಹೇಳುವುದರಲ್ಲಿ ಎಂತ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸಿ, ಈ ರೀತಿ ಹೇಳಿ ಎಂಡ್ ಮಾಡುವಂಥದ್ದು. ಹಾಗೆ ಅದೊಂದು ಸೆಂಟೆನ್ಸ್ ಮಾತ್ರ. ಓಕೆ, ಓವರ್ ಆಲ್ ಒಳ್ಳೆಯದಾಗಿದೆ. ಹರೇ ಕೃಷ್ಣ. ಧನ್ಯವಾದಗಳು ಪದ್ಮಿನಿ ಮೂರ್ತಿ ಅವರೇ. ಧನ್ಯವಾದ. ಹರೇ ಕೃಷ್ಣ. ನೆಕ್ಸ್ಟ್ ಒಂದು ನಿಮಿಷ, ರಾಜೇಶ್ವರಿ ಅವರೇ ಹೋಸ್ಟ್. ಮಾಡಿದ್ದೇನೆ. ಓಕೆ ಪ್ರಭುಜಿ, ನನಗೆ ಹೋಸ್ಟ್ ಮಾಡಿ, ನಾನು ಅವ್ರಿಗೆ ಇದು ಶೇರ್ ಮಾಡ್ತೀನಿ. ನೀವು ಮಾಡ್ತೀರಾ? ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನ ಹೆಸರು ರಾಜೇಶ್ವರಿ. ನಾನು ಭಕ್ತಿ ವಿದ್ಯಾರ್ಥಿನಿ. ನನಗೆ ಬಂದ ವಿಷಯ ದೇವತೆಗಳ ಪೂಜಾ ಫಲ ಮತ್ತು ದೇವೋತ್ತಮ ಪರಮ ಪುರುಷನ ಪೂಜಾ ಫಲಗಳು. ಮೊದಲಿಗೆ ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಇಸ್ಕಾನ್ ಸಂಸ್ಥಾಪಕರಾದ ಆಚಾರ್ಯಗಳಾದ ಶ್ರೀ ಶ್ರೀಲ ಪದ್ಮಪಾದರಿಗೆ ನಮನೆಗಳು. ನಾಮನಿಷ್ಠ ಪ್ರಭುಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಗುರುಗಳಾದ ಶ್ರೀ ಸಚ್ಚಿದಾನಂದ ಪ್ರಭುಜಿಗೆ ಅವರಿಗೆ ನನ್ನ ದಂಡೋತ್ ಪ್ರಣಮಗಳನ್ನು. ಇಲ್ಲಿ ಇರುವ ಎಲ್ಲಾ ಮಾತಾಜಿಗಳು, ಎಲ್ಲಾ ಪ್ರಭುಜಿಗಳಿಗೆ ನನ್ನ ವಂದನೆಗಳು. ಶ್ರೀಲಾ ಪ್ರಭುಪಾದರ ಭಾವಾರ್ಥದ ಆಧಾರ ಮೇಲೆ ನಾನು ತಿಳಿದುಕೊಂಡ ಶ್ಲೋಕವನ್ನು ವಿವರಿಸಲು ಪ್ರಯತ್ನಿಸುತ್ತಿದ್ದೇನೆ. ನನಗೂ ಬಂದ ಶ್ಲೋಕಗಳು 9ನೇ ಅಧ್ಯಾಯದ 24ನೇ ಶ್ಲೋಕ, 25ನೇ ಶ್ಲೋಕ, 17ನೇ ಅಧ್ಯಾಯದ 4ನೇ ಶ್ಲೋಕ. ಅಹಂ ಈ ಸರ್ವಯಜ್ಞಾನಂ ಭೋಕ್ತಾ ಚ ಪ್ರಭುರೇವ ಚ ನಾತು ಮಾಮಭಿಜಾನಂತಿ ತತ್ವೇನಾತಶ್ಚ ವಂತಿತೆ. ಇಲ್ಲಿ ಭಗವಂತ ಹೇಳ್ತಾನೆ, ಎಲ್ಲ ಯಜ್ಞಗಳ ಭೋಕ್ತಾರ ಮತ್ತು ಯಜಮಾನ ನಾನೇ. ಯಾರು ನನ್ನ ದಿವ್ಯ ಸ್ವಭಾವವನ್ನು ಗುರುತಿಸುತ್ತಾರೆ ಅವರು ಪತನ ಹೊಂದುವುದಿಲ್ಲ, ಮತ್ತು ಯಾರು ಗುರುತಿಸುವುದಿಲ್ಲ ಅವರು ಪತನ ಆಗುತ್ತಾರೆ. ಪತನ ಅಂದರೆ ಅವರು ಪುನರ್ಜನ್ಮವನ್ನು ಪಡೆಯುತ್ತಾರೆ.
ಭಾವಾರ್ಥದಲ್ಲಿ ಯಜ್ಞ ಅಂದರೆ ಏನು? ಯಜ್ಞ ಅಂದ್ರೆ ವಿಷ್ಣು. ನಮ್ಮ ವೈದಿಕ ಸಾಹಿತ್ಯದಲ್ಲಿ ಅನೇಕ ಬಗೆಯ ಯಜ್ಞಗಳನ್ನು ವಿವರಿಸಿದ್ದಾರೆ. ಅದು ನಾವು ಏನು ಯಜ್ಞಗಳು ಮಾಡಬೇಕಾದ ಉದ್ದೇಶ ಏನೆಂದರೆ ಭಗವಂತನ ತೃಪ್ತಿಪಡಿಸುವುದೇ ನಮಗೆ ಸ್ಪಷ್ಟವಾಗಿ ಹೇಳುತ್ತಿದೆ. ಭಗವದ್ಗೀತೆಯ 3ನೇ ಅಧ್ಯಾಯದಲ್ಲಿ ಮನುಷ್ಯರು ವಿಷ್ಣುವಿಗೆ ತೃಪ್ತಿಪಡಿಸುವುದೇ ನಮ್ಮ ಕೆಲಸ ಎಂದು ಹೇಳಲಾಗಿದೆ. ನಮ್ಮ ವರ್ಣಾಶ್ರಮದ ಉದ್ದೇಶನೂ ಅದೇ ಹೇಳುತ್ತದೆ. ಏನೇ ಕೆಲಸ ಮಾಡು ವಿಷ್ಣುವಿಗೆ ತೃಪ್ತಿಪಡಿಸಬೇಕು. ನಮ್ಮ ವರ್ಣಾಶ್ರಮದಲ್ಲಿ ಹಾಗೆ ಹೇಳ್ತಾ ಇದ್ದೇನೆ. ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ನಾನು ಎಲ್ಲಾ ಯಜ್ಞಗಳ ಭೋಕ್ತಾರ ಮತ್ತು ನಾನೇ ಪರಮ ಪ್ರಭು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಮನುಷ್ಯನು ತನ್ನ ತಾತ್ಕಾಲಿಕ ಪ್ರಯೋಜನಕ್ಕಾಗಿ ದೇವತೆಗಳನ್ನು ಪೂಜಿಸುತ್ತಾರೆ. ಇದರಿಂದ ಅವರ ಅಪೇಕ್ಷಿತ ಗುರಿಯನ್ನು ಮುಟ್ಟುವುದಿಲ್ಲ. ಆದರೆ ಐಕ ಲೋಕವನ್ನು ಬೀಳುವುದು ಖಚಿತ. ಯಾರಿಗೆ ಐಕ ಬಯಕೆಗಳಿರುತ್ತವೆ ಭಗವಂತನು ಪರಮ ಪುರುಷನನ್ನು ಪ್ರಾರ್ಥನೆ ಮಾಡುವುದೇ ಉತ್ತಮ. ಏಕೆಂದರೆ ಅವರು ಎಲ್ಲಾ ಫಲಗಳನ್ನು ಬಯಸಿದ ಫಲಗಳನ್ನು ಪಡೆಯುತ್ತಾರೆ. ಪರಿಶುದ್ಧ ಭಕ್ತ ಅಲ್ಲದಿದ್ದರೂ ಪರಮ ಪ್ರಭುವಿಗೆ ಪೂಜೆ ಮಾಡುವುದು ಉತ್ತಮ. ಆಗ ಅವನು ಏನೇ ಬಯಸಿದ ಫಲವನ್ನು ಅವನಿಗೆ ಲಭಿಸುತ್ತದೆ. ನನ್ನ ನೆಕ್ಸ್ಟ್ ಶ್ಲೋಕ 9ನೇ ಅಧ್ಯಾಯದ 25ನೇ ಶ್ಲೋಕ. ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವತಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಜಿನೋಪಿಮಾಂ. ಅನುವಾದ: ದೇವತೆಗಳ ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ. ಪಿತೃಗಳನ್ನು ಪೂಜಿಸುವವರು ಪಿತೃಗಳಿಗೆ ಹೋಗುತ್ತಾರೆ. ಭೂತಗಳನ್ನು ಪೂಜಿಸುವವರು ಭೂತಗಳ ಲೋಕಕ್ಕೆ ಅವರ ಮಧ್ಯದಲ್ಲಿ ಹುಟ್ಟುತ್ತಾರೆ. ಆದರೆ ಯಾರು ನನ್ನನ್ನು ಪೂಜಿಸುತ್ತಾರೆ ನನ್ನೊಡನೆ ಇರುತ್ತಾರೆ ಮತ್ತೆ ನನ್ನ ಲೋಕಕ್ಕೆ ಬರುತ್ತಾರೆ ಅಂತ ಹೇಳಲಾಗಿದೆ. ಇಲ್ಲಿದ್ದು ದರ್ಶ ಪೌರ್ಣಮಾಸಿ ಎಂಬ ಕರೆಯುವ ಪ್ರಕ್ರಿಯೆಯನ್ನು ಅನುಸರಿಸಿ ಬಯಸಿದ ಸ್ಥಳವನ್ನು ಸೇರಬಹುದು ಎಂದು ಕರ್ಮಕಾಂಡದಲ್ಲಿ ಹೇಳಿದೆ. ಸೂರ್ಯ, ಚಂದ್ರ, ಬೇರೆ ಬೇರೆ ಸ್ವರ್ಗ ಲೋಕಗಳಲ್ಲಿ ನೆಲೆಸಿರುವ ದೇವತೆಗಳು ನಿರ್ದಿಷ್ಟ ಪೂಜೆ ಸಲ್ಲಿಸಿದರೆ ಆ ಲೋಕಕ್ಕೆ ಹೋಗುತ್ತಿವೆ ಅಂತ ವೇದಗಳು ಸೂಚಿಸುತ್ತವೆ. ಪಿತೃಗಳ ಪೂಜೆ ಮಾಡಿ ಪಿತೃಲೋಕಕ್ಕೆ ಹೋಗುತ್ತಾರೆ. ಭೂತಗಳನ್ನು ಪೂಜೆ ಮಾಡಿ ಭೂತ ಲೋಕಕ್ಕೆ ಹೋಗಿ ಯಕ್ಷ, ರಾಕ್ಷಸ ಅಥವಾ ಪಿಚಾಚಿ ಆಗಬಹುದು. ಇದಕ್ಕೆ ಮಾಟ ಅಥವಾ ಅಭಿಚಾರ ಅಭ್ಯಾಸ ಮಾಡುವವರು ಎಂದು ಆಧ್ಯಾತ್ಮಿಕ ಎಂದು ಅವರು ಭಾವಿಸುತ್ತಾರೆ. ಇದೇ ರೀತಿ ಪರಮ ಪುರುಷನನ್ನು ಪೂಜಿಸುವವರು ಪರಿಶುದ್ಧ ಭಕ್ತರು. ನಿಸ್ಸಂದೇಹವಾಗಿ ಅವರು ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಮತ್ತು ಪರಿಶುದ್ಧ ಭಕ್ತನು ವಿಷ್ಣು ಲೋಕಕ್ಕೆ ಹೋಗುತ್ತಾನೆ. ಹೇಗೆ ಹೋಗುವುದಿಲ್ಲ? ಭಗವಂತನ ಲೋಕಕ್ಕೆ ಹೋಗ್ಬೇಕಂದ್ರೆ ಇದೇ ಒಂದು ಮಾರ್ಗ. ಭಗವಂತನ ಪರಿಶುದ್ಧವಾಗಿ ಇದ್ರೇನೆ ಅದಕ್ಕೆ ಹೋಗ್ತಾರೆ. ಆದ್ರೆ ದುರಾದೃಷ್ಟ ಅಂದ್ರೆ ಮನುಷ್ಯನು ಇದನ್ನೆಲ್ಲ ಮರ್ತು ಬಿಟ್ಟಿದ್ದಾನೆ. ಕೃಷ್ಣ ಮತ್ತು ವಿಷ್ಣು ಲೋಕ ಇದೆ ಅಂತ ಅವನಿಗೆ ತಿಳುವಳಿಕೆ ಇಲ್ಲ. ಆದ ಕಾರಣ ಅವನು ಪತನ ಹೊಂದುತ್ತಾನೆ. ನಿರಾಕಾರವಾದಿಗಳು ಸಹ ಬ್ರಹ್ಮನ್ ಜ್ಯೋತಿಯಿಂದನೇ ಬೀಳುತ್ತಾರೆ. ಹರೇ ಕೃಷ್ಣ ಮಂತ್ರ ಜಪಿಸಿದ ಮಾತ್ರನೇ ಮನುಷ್ಯನು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಹಾಗೆ ಚೈತನ್ಯ ಪ್ರಭುಗಳು ನಮಗೆ ಈ ದಾರಿ ತೋರಿಸಿಕೊಟ್ಟಿದ್ದಾರೆ. ಅಂದ್ರೆ ಈ ಸಮಾಜ ಹರೇ ಕೃಷ್ಣ ಪ್ರಜ್ಞೆಯನ್ನು ಹೇಳಿಕೊಟ್ಟಿದ್ದಾರೆ. ಈ ಪ್ರಜ್ಞೆಯನ್ನು ನಾವು ಮಾನವ ಸಮಾಜದಲ್ಲಿ ಚಳುವಳಿಯಾಗಿ ನಡೆಸಿ ಮಾನವ ಸಮಾಜದಲ್ಲಿ ಭಕ್ತಿ ಮಾರ್ಗವನ್ನು ಹೊರಡಬೇಕು. ಅದರಿಂದಾನೇ ನಾವು ಭಕ್ತರಾಗಿ ಹರಿಭಕ್ತಿಯನ್ನು ಸೇರಬಹುದು. ಇದಕ್ಕೆ ಒಂದು ಉದಾಹರಣೆ ಕೊಡ್ಬೋದು. ಒಂದು ರಾಜ ಸಂಚಾರಕ್ಕೆ ಅರ್ಜುನ ಕೃಷ್ಣ ನಗರ ಸಂಚಾರಕ್ಕೆ ಹೋದಾಗ ಅಲ್ಲಿ ಒಂದು ಬಡ ಬ್ರಾಹ್ಮಣ ಕಾಣುತ್ತಾನೆ. ಬ್ರಾಹ್ಮಣನು ಭಿಕ್ಷೆ ಬೇಡ್ತಾ ಇರ್ತಾನೆ. ಅರ್ಜುನ ನೋಡಿ ಅವನಿಗೆ ಒಂದು ಚಿಲ್ಲದ ನಾಣ್ಯವನ್ನು ಕೊಡುತ್ತಾನೆ. ಅವನು ಅದನ್ನ ನಾಣ್ಯಗಳು ತಗೊಂಡು ಮನೆಗೆ ಹೋಗುವಾಗ ದಾರಿಯಲ್ಲಿ ಕಳ್ಳರು ದೋಚಿಕೊಂಡು ಹೋಗ್ತಾರೆ. ಹಾಗೆ ಹೋಗುವಾಗ ಮತ್ತೆ ಹಾಗೆ ಭಿಕ್ಷೆ ಬೇಡ್ತಾನೆ. ಅದು ಮತ್ತೆ ಇನ್ನೊಮ್ಮೆ ನಗರ ಸಂಚಾರದಲ್ಲಿ ಹೋದಾಗ ಕೃಷ್ಣನು ಅರ್ಜುನ ನೋಡ್ತಾನೆ, ಅರೆ ನಾನು ನಾಣ್ಯಗಳನ್ನು ಕೊಟ್ಟಿದ್ದೀನಿ, ಇವನು ಮತ್ತೆ ಭಿಕ್ಷೆ ಬೇಡ್ತಾ ಇದ್ದಾನ ಅಲ್ಲ ಅನ್ಕೊಂಡ್ಕೊಂತ. ಹಾಗೆ ಮತ್ತೆ ಇಲ್ಲ, ನೀವು ಕೊಟ್ಟಿದ್ದು ನಾಣ್ಯಗಳು ಕಳ್ಳರು ದೋಚ್ಕೊಂಡು ಹೋಗಿದಾರ ಅಂತ ಹೇಳ್ತಾರೆ. ಅಂತಂದು ಆವಾಗ ಅರ್ಜುನ ಏನ್ ಮಾಡ್ತಾನ, ಆ ಮಾಣಿಕ್ಯ ಮುತ್ತುಗಳು ಕೊಡ್ತಾನ. ಅದನ್ನ ಅವನು ತಗೊಂಡು ಹೋಗಿ ಮನೆಯಲ್ಲಿ ಒಂದು ಹಳೆ ಬಿಂದಿಗೆಯಲ್ಲಿ ಹಾಕ್ತಾನೆ. ಆ ಬಿಂದಿಗೆಯಲ್ಲಿ ಹಾಕಿದ್ದನ್ನ ಅವನ ಹೆಂಡತಿ ಅದನ್ನು ನೀರು ತರ್ಲಿಕ್ಕೆ ಹೋಗಿ ಆ ಬಿಂದಿಗೆದ ಎಲ್ಲ ಮುತ್ತುಗಳು ನದಿಯಲ್ಲಿ ಪ್ರವಹಿಸಿ ಹೋಗ್ತಾರ. ಹಾಗಾಗಿ ಅವನು ಮತ್ತೆ ನೀರು ಅದು ಏನು ಖಾಲಿ ಆಗಿ ಮತ್ತೆ ಭಿಕ್ಷೆ ಬೇಡದಂಗ ಆಗುತ್ತಾ. ಮತ್ತೆ ಭಿಕ್ಷೆ ಬೇಡಿದಾಗ ಹೋದಾಗ ಅವಾಗ ಅರ್ಜುನ ಕೇಳ್ತಾನ, ನೀನು ಎಲ್ಲ ಕೇಳಿದ್ರೆ ನನ್ ಬಿಂದಿಗೆ ಎಲ್ಲ ಇದ್ರೆ. ಆಗ ಕೃಷ್ಣ ಏನ್ ಮಾಡ್ತಾನ, ಅವನಿಗೆ 2 ಕವಡೆಗಳು ಕೊಡ್ತಾನ. ಆ 2 ಕವಡೆಗಳು ತಗೊಂಡು ಅವರು ನದಿ ದಾಟಿ ಹೋಗುವಾಗ ಆ ಕವಡೆಗಳು ಜಾರಿ ಹೋಗುತ್ತಾ. ಆ ಕವಡೆ ಒಂದು ಮೀನು ಅವನ ಬಾಯಲ್ಲಿ ಹೋಗುತ್ತಾ. ಅದೇ ಮೀನಿನ ಹಿಡ್ಕೊಂಡ್ ಬಂದು ಅದು ಮೀನಿನಿಂದ ಅವನು ಎಲ್ಲ ಉಗುಳಿ ಬಿಡುತ್ತಾ.
ಎಲ್ಲ ಮುತ್ತು ರತ್ನಗಳು ಎಲ್ಲ ಏನೇನಿದೆ ಎಲ್ಲ ಹೊರಗಡೆ ಬಂದಿರ್ತ. ಕಳ್ಕೊಂಡಿದ್ದೆಲ್ಲ ಮುತ್ತು ರತ್ನಗಳು ಎಲ್ಲ ಅವನಿಗೆ ಸಿಕ್ಕುತ್ತೆ. ದಾರಿಯಲ್ಲಿ ಹೋಗುವಾಗ ಕಳ್ಳರು ನೋಡುತ್ತಾರೆ, ಅರೆ ಬ್ರಾಹ್ಮಣರ ಚೀಲ ನಾವೇ ದೋಚಿಕೊಂಡಿದ್ದೆಲ್ಲ ಅಂತ ಆ ನಾಣ್ಯಗಳನ್ನು ಅವನಿಗೆ ವಾಪಸ್ ಕೊಡ್ತಾರೆ. ಇದರ ಅರ್ಥ ಏನು ಅಂದರೆ, ನಾವು ದೇವತೆಗಳು ಯಾರು ಕೊಟ್ಟಿದ್ದು ಅದು ತಾತ್ಕಾಲಿಕನೇ ಅಷ್ಟೇ ಆಗ್ಲಿ, ಭಗವಂತ ಕೊಟ್ಟಿದ್ದು ಶಾಶ್ವತ ಅಂತ ಇದು ಉದಾಹರಣೆ ಇಲ್ಲಿ ನೋಡಬಹುದು. ನನ್ನ ಶ್ಲೋಕ, ಮುಂದಿನ ಶ್ಲೋಕ 17ನೇ ಅಧ್ಯಾಯ 4ನೇ ಶ್ಲೋಕ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷ ರಕ್ಷಾಂಸಿ ರಾಜಸಃ ಪ್ರೇತಾನುಭೂತ ಗಣಾಂತಶ್ಚನ್ಯೇ ಯಜಂತೆ ತಾಮಸ ಜನಃ. ಸಾತ್ವಿಕ ಸ್ವಭಾವದ ಮನುಷ್ಯರು ದೇವತೆಗಳನ್ನು ಪೂಜಿಸುತ್ತಾರೆ. ರಾಜಸ ಸ್ವಭಾವದ ಮನುಷ್ಯರು ರಾಕ್ಷಸರನ್ನು ಪೂಜಿಸುತ್ತಾರೆ. ತಾಮಸ ಸ್ವಭಾವದವರು ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಇಲ್ಲಿ ಭಾರತದಲ್ಲಿ ಭಗವಂತನು ಮನುಷ್ಯನ ಕರ್ಮಗಳಿಗೆ ಅನುಗುಣವಾಗಿ ಪೂಜಿಸುವ ವಿವಿಧ ವಿಧಾನಗಳನ್ನು ಬಗೆಯ ಜನರನ್ನು ವರ್ಣಿಸಿದ್ದಾರೆ. ಧರ್ಮ ಗ್ರಂಥಗಳು ಹೇಳುತ್ತಾರೆ ಪ್ರಕಾರ ದೇವೋತ್ತಮ ಪರಮ ಪುರುಷನ ಮಾತ್ರ ಪೂಜೆ ಮಾಡಬೇಕು. ಧರ್ಮ ಗ್ರಂಥದಲ್ಲಿ ಚೆನ್ನಾಗಿ ತಿಳಿದುಕೊಂಡನು ಮಾತ್ರ ದೇವೋತ್ತಮ ಪರಮ ಪುರುಷನನ್ನು ಪೂಜಿಸುತ್ತಾನೆ. ಆದ್ರೆ ಸಾತ್ವಿಕ ಸ್ವಭಾವದಲ್ಲಿ ನೆಲೆಗೊಂಡವರು ಸಾಮಾನ್ಯವಾಗಿ ದೇವತೆಗಳನ್ನೇ ಪೂಜಿಸುತ್ತಾರೆ. ಬ್ರಹ್ಮ, ಶಿವ, ಇಂದ್ರ, ಚಂದ್ರ ಮತ್ತು ಸೂರ್ಯರು ಇವರೆಲ್ಲರೂ ದೇವತಾಗಣದಲ್ಲೇ ಸೇರಿದ್ದಾರೆ. ಸಾತ್ವಿಕ ಸ್ವಭಾವದರು ಒಂದು ನಿರ್ದಿಷ್ಟವಾದ ಉದ್ದೇಶಕ್ಕಾಗಿ ಒಬ್ಬ ನಿರ್ದಿಷ್ಟವಾದ ದೇವತೆಗಳನ್ನೇ ಪೂಜಿಸುತ್ತಾರೆ. ರಾಕ್ಷಸ ಸ್ವಭಾವದವರು ರಾಕ್ಷಸರನ್ನು ಪೂಜಿಸುತ್ತಾರೆ. ಮಹಾಯುದ್ಧ ಸಮಯದಲ್ಲಿ ಒಬ್ಬ ಮನುಷ್ಯನು ಹಿಟ್ಲರ್ನನ್ನು ಪೂಜೆ ಮಾಡಿದ. ಅವನು ಏಕೆ ಪೂಜೆ ಮಾಡಿದ ಅಂದ್ರೆ, ಮನುಷ್ಯನ ಕಾಳಸಂತೆಯಲ್ಲಿ ವ್ಯಾಪಾರ ಮಾಡಿ ತುಂಬಾ ಹಣ ಸಂಪಾದನೆ ಪಡೆದ. ಹಾಗೆ ರಾಜಸ ಮತ್ತು ತಾಮಸ ಗುಣದವರು ಸಾಮಾನ್ಯವಾಗಿ ಒಬ್ಬ ಬಲಿಷ್ಠವಾದ ಮನುಷ್ಯನನ್ನೇ ದೇವತೆ ಎಂದು ಭಾವಿಸುತ್ತಾರೆ ಮತ್ತು ಅವರನ್ನೇ ಪೂಜಿಸುತ್ತಾರೆ. ತಾಮಸ ಗುಣದವರು ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಇವರು ಸತ್ತು ಹೋದ ಮನುಷ್ಯರ ಸಮಾಧಿಗೆ ಬಳಿಗೆ ಹೋಗಿ ಪೂಜೆ ಮಾಡುತ್ತಾರೆ. ಇವರ ಲೈಂಗಿಕ ಸೇವೆಯೂ ಸಹ ತಾಮಸ ಗುಣದಲ್ಲೇ ಎಂದು ಭಾವಿಸುತ್ತಾರೆ. ಭಾರತದಲ್ಲಿ ಒಮ್ಮೊಮ್ಮೆ ಭೂತ ಪ್ರೇತಗಳನ್ನು ಪೂಜಿಸುತ್ತಾರೆ. ಕೆಳ ವರ್ಗದವರು ಕಾಡಿಗೆ ಹೋಗಿ ಮರದಲ್ಲಿ ಪ್ರೇತಗಳು ವಾಸಿಸುತ್ತವೆ ಎಂದು ಮರಗಳನ್ನು ಪೂಜಿಸುತ್ತಾರೆ ಮತ್ತು ಬಲಿಯನ್ನು ಕೊಡುತ್ತಾರೆ. ಇಂತಹ ಪೂಜೆಗಳು ನಿಜವಾದ ದೇವರ ಪೂಜೆ ಅಲ್ಲ. ಹಾಗೆ ಶ್ರೀಮದ್ ಭಾಗವತಲ್ಲಿ ಹೇಳುತ್ತಾರೆ, ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ಸಂಪೂರ್ಣವಾಗಿ ಶುದ್ಧ ಸತ್ವದಲ್ಲಿ ನೆಲೆಗೊಂಡು ಮತ್ತು ನೆಲೆಗೊಂಡವನು ಮಾತ್ರ ವಸುದೇವನನ್ನು ಪೂಜಿಸುತ್ತಾನೆ. ಇದರ ಭಾವಾರ್ಥ ಹೀಗೆ ಹೇಳುತ್ತದೆ: ಐಕ ಪ್ರಕೃತಿಯ ಮೋಹವನ್ನು ಕಳೆದುಕೊಂಡು ಪರಿಶುದ್ಧನಾದವನು ಮತ್ತು ಆಧ್ಯಾತ್ಮಿಕದಲ್ಲಿ ನೆಲೆಗೊಂಡವನು ಮಾತ್ರ ದೇವೋತ್ತಮ ಪರಮ ಪುರುಷನನ್ನು ಪೂಜಿಸಬಲ್ಲರು ಅಂತ ಹೇಳಲಾಗಿದೆ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ನಿರಾಕಾರವಾದಿಗಳು ಬ್ರಹ್ಮನ್ ಜ್ಯೋತಿಯನ್ನೇ ಧ್ಯಾನಿಸುತ್ತಾರೆ. ಬ್ರಹ್ಮನ್ ಜ್ಯೋತಿ ಭಗವಂತನ ದೇಹದಿಂದ ಬರುವಂತಹ ಬೆಳಕು. ನಿರಾಕಾರವಾದಿಗಳು ದೇಹವನ್ನು ತ್ಯಾಗ ಮಾಡಿದ ನಂತರ ಬ್ರಹ್ಮನ್ ಜ್ಯೋತಿಯನ್ನೇ ಸೇರುತ್ತಾರೆ ವಿನಃ ಕೃಷ್ಣನ್ ಲೋಕಕ್ಕೆ ತಲುಪುವುದಿಲ್ಲ. ನಿರಾಕಾರವಾದಿಗಳು ಭಕ್ತರಾದಂತ ಉದಾಹರಣೆಗಳಿವೆ, ಆದರೆ ಭಕ್ತರು ನಿರಾಕಾರ ಆದಂತ ಉದಾಹರಣೆಗಳು ಇಲ್ಲ. ಉದಾಹರಣೆಗೆ ಶುಕಮುನಿಗಳು ಮೊದಲು ನಿರಾಕಾರವಾದಿಗಳು ಆಗಿದ್ದರು. ಅವರು ಕೃಷ್ಣ ಲೀಲೆಗಳನ್ನು ಕೇಳಿ ಅವರು ಭಕ್ತರಾದರು. ಸಾಕಾರವಾದಿಗಳವರು. ಇಲ್ಲಿ ಕನ್ಕ್ಲೂಷನ್ ಏನ್ ಹೇಳ್ಬೇಕಂತಂದ್ರೆ, ಬೇರೆ ಬೇರೆ ದೇವತೆಗಳ ಆರಾಧನೆಯ ಪರಿಣಾಮದ ಅಂತಿಮ ಗಮ್ಯ ಸ್ಥಾನ ಭಗವಂತನ ಕೊಡುವುದು ಶಾಶ್ವತವಾದ ಫಲವು. ಆದ್ರೆ ದೇವತೆಗಳು ಕೊಡುವುದು ತಾತ್ಕಾಲಿಕವಾದ ಫಲಗಳು. ಏಕೆಂದರೆ ದೇವತೆಗಳು ಪ್ರಳಯದ ನಂತರ ದೇವತೆಗಳು ಭಗವಂತನಲ್ಲೇ ಲೀನವಾಗ್ತಾರೆ, ಅವರ ಗರ್ಭದಲ್ಲೇ ಹೋಗ್ತಾರೆ. ಅಂತದ್ರಲ್ಲಿ ಅವರು ಕೊಡುವಂತ ಫಲಗಳು ಶಾಶ್ವತ ಆಗಲಿಕ್ಕೆ ಏಕೆ ಸಾಧ್ಯ ಅಂತ ಹೇಳುತ್ತಾ ನಾನು ಈ ಶ್ಲೋಕವನ್ನು ನಿಲ್ಲಿಸಿ, ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇ ನಮೋ ನಮಃ. ಇಲ್ಲಿ ನಡೆದಂತ ಎಲ್ಲಾ ವೃಂದಕ್ಕೂ ಜೈ. ಶ್ರೀಲಾ ಪ್ರಭುಪಾದ ಕಿ ಜೈ. ನನಗೆ ಈ ಅವಕಾಶ ಕೊಟ್ಟಂತ ಗುರುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ನಡೆಸಿದ PPTಯನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ. ನನ್ನಲ್ಲಿ ಏನಕ್ಕೆ ತಪ್ಪು ಇದ್ರೆ ಕ್ಷಮಿಸಿ ಗುರುಗಳೇ. ಮೊದಲನೇ PPT ನಂದು. Okay, Hare Krishna, Hare Krishna. Okay, yes. Hare Krishna. Yes. Hare Krishna. Okay. And your feedback.
ತುಂಬಾ 10 ನಿಮಿಷದಲ್ಲಿ ಫಿನಿಶ್ ಮಾಡಿದ್ದೀರಿ, ವೆರಿ ಗುಡ್. ಮತ್ತೆ ಎಸ್ 3 ಶ್ಲೋಕದ ಬಗ್ಗೆ ಚಂದ ರೀತಿಯಲ್ಲಿ ಹೇಳಿದ್ದೀರಿ. ಈಗ ಒಂದು ಪಾಯಿಂಟ್ ಎಂತ ಅಂದ್ರೆ, ಒಂದು ನೀವಲ್ಲಿ ಹೇಳಿದಿರಿ ಐಕ ಅಪೇಕ್ಷಿಸುವುದಿಲ್ಲ ಅಂದ್ರೆ ದೇವತೆಗಳ ಹತ್ರ ಹೋಗುವ ಐಕ ಅಪೇಕ್ಷಿಸ್ತಾನೆ, ಐಕ ಇದ್ದಕ್ಕೆ ಹೋಗುವಂಥದ್ದು ದೇವತೆ ಹತ್ರ, ಅಲ್ಲಿ ಒಂದು ಇದಾಗಿದೆ. ಮತ್ತೆ ಪರಮ ಪುರುಷನನ್ನು ಪೂಜಿಸುವವ ಪರಿಶುದ್ಧ ಭಕ್ತ. ಈಗ ನಾವು ಯಾರು ಕೂಡ ಪರಿಶುದ್ಧ ಭಕ್ತರಲ್ಲ, ನಾವು ಪರಮ ಪೂಜನ್ ಅಂತ ಹೇಳುವಂಥದ್ದು ಪುರುಷನ ಪೂಜಿಸ್ತೇವೆ. ಹಾಗಾಗಿ ಪರಿಶುದ್ಧ ಭಕ್ತ ಮಾತ್ರ ಅಲ್ಲ, ಎಲ್ಲರೂ ಪರಮ ಪುರುಷನ ಪೂಜಿಸ್ತಾರೆ. ಭಕ್ತರು ಅಂದ್ರೆ ಪರಿಶುದ್ಧ ಭಕ್ತ ಮತ್ತು ಭಕ್ತರಿಗೆ ವ್ಯತ್ಯಾಸ ಉಂಟು, ಹಾಗೆ ಅದೊಂದು ಪಾಯಿಂಟ್. ಓಕೆ, ಮತ್ತೆ ಹೇಳುವಂಥದ್ದು ಎಂತ ನೋಡಿ, ಹೇಗೆಂದ್ರೆ ಎಲ್ಲ ಮೆಂಟರ್ಸಿಗೂ ಕೂಡ ಸ್ಟಾರ್ಟಿಂಗ್ ಯಾವಾಗಲೂ ನೀವು ಅವರು ಪ್ರೆಸೆಂಟೇಶನ್ ಮಾಡಿಸುವಾಗ ಎಲ್ಲರಿಗೆ, ನಿಮ್ಗೆ ಅಂತಲ್ಲ ಎಲ್ಲರಿಗೆ, ಫಸ್ಟಿಗೆ ಎಕ್ಸಾಂಪಲ್ ಕೊಟ್ಟು, ನಾನು ಹೇಳಿದ್ದೇನೆ ಮೊನ್ನೆ ಕೂಡ, ಯಾಕೆಂದ್ರೆ ಎಕ್ಸಾಂಪಲ್ಸ್ ಅದು ಸ್ಟೇ ಆಗ್ತದೆ. ಒಳ್ಳೆ ಎಕ್ಸಾಂಪಲ್, ಅದಕ್ಕೆ ನೀವು ಬೇಕಿದೆ ನಿಮ್ಗೆ 15 ಮಿನಿಟ್ಸ್ ಟೈಮಲ್ಲಿ 3 ಮಿನಿಟ್ಸ್ 3 ನಿಮಿಷ ಎಕ್ಸಾಂಪಲ್ಗೆ ಕೊಡ್ಬೋದು, ಒಳ್ಳೆ ರೀತಿ ಕತೆ ರೀತಿಯಲ್ಲಿ, ಅಂದ್ರೆ ಅದೊಂದು ಅಟ್ರಾಕ್ಟ್ ಮಾಡುವಂತ ವಿಧಾನ. ಹಾಗಾಗಿ ಅದನ್ನು ಸ್ಟಾರ್ಟಿಂಗ್ಗೆ ಅದನ್ನು ಕೊಟ್ಟರೆ ತುಂಬಾ ಒಳ್ಳೇದು ಎಕ್ಸಾಂಪಲ್ಸ್. ಈಗ ಎಂತ ಹೇಳುವಂಥದ್ದು, ಎಸ್ ಮಾತಾಜಿ, ಮತ್ತೆ ನೀವು ಎಂತಂದ್ರೆ ಅಲ್ಲಿ ನೀವು ಪ್ರೆಸೆಂಟೇಶನ್ ನಿಮ್ಮ ಭಕ್ತಿ ವೃಕ್ಷದಲ್ಲಿ ವಿಡಿಯೋ ಆನ್ ಮಾಡಿ ನೀವು ಮಾತಾಡ್ಬೇಕು. ಈಗ ಹೇಗಿತ್ತಂದ್ರೆ ಈಗ ನೀವು ಮೇಲೆ ನೋಡುವಂಥದ್ದು ಇತ್ತು ವಿಡಿಯೋದಲ್ಲಿ, ಹೀಗೆ ಮೇಲೆ ನೋಡುವಂಥದ್ದು, ಈಗ ಪದ್ಮಿನಿ ಮಾತಾಜಿ ಈಗ ಸ್ಟ್ರೈಟ್ ನೋಡುವಂಥದ್ದು, ಹಾಗಾಗಿ ಹೀಗೆ ನೋಡುವಂಥದ್ದು ಇತ್ತು ಹೀಗೆ. ಹಾಗೆ ನೀವು ಭಕ್ತಿ ವೃಕ್ಷದಲ್ಲಿ ಇದ್ದೀರಿ, ಅಲ್ಲಿ ವಿಡಿಯೋ, ಯಾಕಂದ್ರೆ ಎಲ್ಲ ಮಾತಾಜಿನವರಿರುವಂಥದ್ದು, ಎಲ್ಲರೂ ವಿಡಿಯೋ ಆನ್ ಮಾಡ್ಬೇಕು. ಅಲ್ಲಿ ವಿಡಿಯೋ ಆನ್ ಮಾಡಿ ನೀವು ಮಾತಾಡುವಂಥದ್ದು, ಆಗ ಕಾನ್ಫಿಡೆನ್ಸ್ ಕೂಡ ಬರ್ತದೆ. ವಿಡಿಯೋ ಭಕ್ತಿ ವೃಕ್ಷದಲ್ಲಿ ಕೂಡ ನೀವು ವಿಡಿಯೋ ಆಫ್ ಮಾಡಿ, ಎಲ್ಲರೂ ವಿಡಿಯೋ ಆನ್ ಮಾಡ್ತೀರಾ ಆಫ್ ಮಾಡ್ತೀರಾ? ಅಲ್ಲಿ ಭಕ್ತಿ ವೃಕ್ಷದಲ್ಲಿ ವಿಡಿಯೋ ನಿಮ್ದು ಆನ್ ಇರ್ತದ ಆಫ್ ಇರ್ತದ? ಭಕ್ತಿ ವೃಕ್ಷದಲ್ಲಿ, ಇಲ್ಲಿ ಅಲ್ಲ, ಆನ್ ಇರುತ್ತೆ ಪ್ರಭುಜಿ. ಅಲ್ಲಲ್ಲ, ಆಫ್ ಇರ್ತದಲ್ಲ? ಆನ್ ಇರುತ್ತೆ ಪ್ರಭುಜಿ. ಅಲ್ಲ, ವಿಡಿಯೋ ನಾನು ನಿನ್ನೆ ಅಲ್ಲ ಮೊನ್ನೆ ಬಂದಿದ್ದು, ಎಲ್ಲರದ್ದು ಆಫ್ ಇತ್ತು. ನಿಮ್ ಲೀಡರ್ಸ್ ಸೇರಿ ಕೆಲವೊಮ್ಮೆ ಭಕ್ತಿ ಆಫ್ ಆಗುತ್ತೆ, ವೃಕ್ಷದಲ್ಲಿ ವಿಡಿಯೋ ನಿಮ್ದು ಆನ್ ಇರುವುದಿಲ್ಲ ಏನ? ಕೆಲವೊಮ್ಮೆ ಆಫ್ ಆಗುತ್ತೆ ಪ್ರಭುಜಿ. ಎಲ್ಲರದ್ದು ಆಫ್ ಇತ್ತು. ಆಗ ಅಲ್ಲಿ ನೀವು ಭಕ್ತಿ ವೃಕ್ಷದಲ್ಲಿ ಮಾತಾಡಿರುವಾಗ ಅಲ್ಲಿ ವಿಡಿಯೋ ಆನ್ ಮಾಡಿ, ಎಲ್ಲರಿಗೂ ಆನ್ ಮಾಡ್ಬೋದು. ಹಾಗೆ ಅದೇ ಅಭ್ಯಾಸ ಆಗ್ತದೆ, ಹೇಗಂದ್ರೆ ವಿಡಿಯೋದಲ್ಲಿ ಮಾತಾಡಿ 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 ಎಕ್ಸ್ಪೀರಿಯನ್ಸ್ ಆಗ್ತದೆ. ಹಾಗೆ ನಿಮ್ದು ಹೀಗಿತ್ತು ಮೇಲೆ, ಹೀಗೆ ನೋಡುವಂಥದ್ದು. ಓಕೆ, ಇರ್ಲಿ. ಹಾಗೆ ಓವರ್ ಆಲ್ ಒಳ್ಳೇದಾಗಿದೆ. ಹಾಗೆ ಕೆಲವೆಲ್ಲ ಅಂತಂದ್ರೆ ನಾವು ಅಭ್ಯಾಸ ಮಾಡಿ ಸರಿಯಾಗುವಂಥದ್ದು. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದ. ಎಲ್ಲ 4 ಪ್ರೆಸೆಂಟರ್ಸ್ಗೆ ಕೂಡ ಧನ್ಯವಾದಗಳು, ಒಳ್ಳೆ ರೀತಿ ಮಾಡಿದ್ದೀರಿ. ಎಸ್, ಈ ರೀತಿ ಮಾಡ್ತಾ ಬನ್ನಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಮಾಡಿ 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 ನಾವು ಎಂತ ಹೇಳುವಂಥದ್ದು ಸರಿಯಾಗುವಂಥದ್ದು. ಅಲ್ಲಿ ಕೆಲವೆಲ್ಲ ಇರ್ತದೆ, ಮಿಸ್ಟೇಕ್ಸ್ ಇರ್ತದೆ, ಅದನ್ನು ಮಾಡ್ತಾ ಸರಿ ಆಗ್ತದೆ. ಎಸ್, ಯಾರು ಇದನ್ನು ಈ 4 ಇವತ್ತಿನ ಪ್ರೆಸೆಂಟೇಶನ್ ಮಾಡಿದಾರಲ್ಲ, ಇದಕ್ಕೆ ಯಾರು ಮೆಂಟರ್, ಯಾರು ಇವತ್ತು? ಎಸ್, ಯಾರು ಇದಕ್ಕೆ? ಚಂದ್ರಿಕಾ ಪದ್ಮದೇವಿ ದಾಸ್. ಎಸ್, ಒಳ್ಳೆ ಜಾಬ್ ಮಾಡಿದ್ದೀರಿ. ನಿಮ್ಗೆ ಎಂತ ಹೇಳುವಂಥದ್ದು ಹರಿಬೋಲ್. ಎಸ್, ಒಳ್ಳೆ ಮಾಡಿದ್ದೀರಿ. ಎಸ್, ಧನ್ಯವಾದಗಳು. ಎಸ್, ಯಾರಿಗಾದ್ರು ಮಾತಾಡ್ಲಿಕ್ಕೆ ಉಂಟಾ? ಎಂತಾದ್ರು ಹೇಳಲಿಕ್ಕೆ ಉಂಟಾ? ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ಪ್ರಭುಜಿ, ಟೋಟಲ್ ಆಗಿ ಎಷ್ಟು ಮಿನಿಟ್ಸ್ ಮಾಡ್ಬೇಕಾಗತ್ತೆ? ಮೀನ್ಸ್ ಇಬ್ರೇ ಇದಾರೆ ನಮ್ ಗ್ರೂಪ್ ನಲ್ಲಿ. 15 ನಿಮಿಷ. ಓಕೆ, 15 ನಿಮಿಷ, 15 ಮಿನಿಟ್ಸ್. ಇಬ್ರಿದ್ರುನು 15 ಆತರ ನಮ್ ಪ್ರಭುಜಿ. 15 ಮಿನಿಟ್ಸ್. ಎಷ್ಟು ಮಂದಿ? ಒಬ್ಬನಿಗೆ 15 ಮಿನಿಟ್ಸ್. ಓಕೆ, ಧನ್ಯವಾದ. ನಿಮ್ಮ ಟೀಮ್ ಅಲ್ಲಿ 10 ಜನ ಇದ್ರೆ 15 ಮಿನಿಟ್ಸ್ ಇಂಟು 10 ಅಷ್ಟಾಗುತ್ತೆ. ಹಾ, ಧನ್ಯವಾದ. ಎಸ್, ಹರೇ ಕೃಷ್ಣ. ಬೇರೆ ಯಾರಿಗೆ ಅಂತ ಹೇಳಲಿಕ್ಕೆ ಉಂಟಾ? ಹರೇ ಕೃಷ್ಣ ಪ್ರಭುಜಿ.
ಅದು ವರ್ಣಾಶ್ರಮ ಪದ್ಧತಿ ಧರ್ಮ ಅದ್ರೊಳಗೆ ಯಾರು ಮಾಡೋದಿಲ್ಲ, ನಾನು ಒಬ್ಳೆ ಮಾಡ್ತೇನೆ. ನಾನು 15 ಮಿನಿಟ್ಸ್ ಅಲ್ಲೇ ಮಾಡ್ಬೇಕಲ್ವಾ? 3 ಜನ ಇದ್ದಾರೆ ಅವರು. 15 ಮಿನಿಟ್ಸ್ ಅಲ್ಲಿ ಮಾಡ್ಬೇಕು. ಧನ್ಯವಾದ. ಎಸ್, ಈಗ ನಾನೊಂದು ನಿಮ್ಗೆ ನೋಡಿ, ಈಗ ಒಂದು ಎಕ್ಸಾಂಪಲ್ ಹೇಳ್ತೇನೆ ಯಾವ ರೀತಿ ಹೇಳುವುದಂತ. ಸ್ಟಾರ್ಟಿಂಗ್ ನೋಡಿ, ಎಲ್ಲರೂ ಮೆಂಟರ್ಸ್ನವರು ನಿಮ್ಮ ಯಾರಿಗೆ ನಿಮ್ಮ ಅಂಡರ್ ಇರುವವರಿಗೆ ಇದನ್ನು ತಿಳಿಸಿ. ಒಂದು ಎಕ್ಸಾಂಪಲ್ ನಿಮ್ಗೆ ನಾನು ಕೊಡ್ತೇನೆ ಈಗ. ಓಕೆ, ಸ್ಟಾರ್ಟಿಂಗ್ ಮಾಡುವಾಗ ಈಗ ಗುರು ಇದು ಅವಶ್ಯಕತೆ, ನೀಡ್ ಆಫ್ ಗುರು, ಇದರ ಬಗ್ಗೆ ಟಾಪಿಕ್. ಓಕೆ, ಈಗ ಇದಕ್ಕೆ ಅರ್ಜುನನ ಎಕ್ಸಾಂಪಲ್ ಹೇಳ್ಬೋದು. ಈಗ ನನಗೆ ವೈ ದೇರ್ ಇಸ್ ನೀಡ್ ಫಾರ್ ಗುರು ಈ ಟಾಪಿಕ್. ಹಾಗೆ ಯಾವ ರೀತಿ ಹೇಳುವಂಥದ್ದು, ಈಗ ಸ್ಟಾರ್ಟಿಂಗ್ ಹೇಳುವಂಥದ್ದು, ಅರ್ಜುನ ಈ ಯುದ್ಧ ಕ್ಷೇತ್ರದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಪೂರ್ತಿ ಅವ ಕನ್ಫ್ಯೂಷನ್ ಅಲ್ಲಿದ್ದ, ಅವ ಅನಿರ್ಧಾರ, ಇಂಡಿಸಿಸಿವ್, ಮತ್ತೆ ಬ್ರೋಕನ್ ಹಾರ್ಟ್, ಮತ್ತೆ ಕೂಗ್ತಾ ಇದ್ದ, ಈ ರೀತಿ ಇದ್ದ. ಮತ್ತೆ ಅವನ ಈ ಬಿಲ್ಲು ಬಾಣವನ್ನು ಕೆಳಗಿಟ್ಟ, ಟೋಟಲಿ ಅವ ಶಾಟರ್ ಆಗಿದ್ದ. ಆಕ್ಚುಲಿ ಅವ ಇಡೀ ಯುದ್ಧಕ್ಕೆ ಈ ವಾಸ್ ಎ ಕಮಾಂಡರ್ ಇನ್ ಚೀಫ್. 7 ಅಕ್ಷೋನಿಗೆ, ಪಾಂಡವರು 7 ಅಕ್ಷೋನಿಗೆ ಕಮಾಂಡರ್ ಇನ್ ಚೀಫ್. ಇಂಡೈರೆಕ್ಟ್ ಹೇಳುವುದಾದ್ರೆ ಈಸ್ ಲೈಕ್ ಎ ಸಿಒ ಆಫ್ ದಿ ಕಂಪನಿ. ಆದ್ರೆ ಈಗ ಕಂಪನಿ ಸಿಒ ಹೋಪ್ಸ್ ಅನ್ನು ಬಿಟ್ರೆ ಅವನ ಅಂಡರ್ ಇರುವವರು ಹೇಗಿರ್ತಾರೆ, ಉಳಿದವರಿಗೆ ಕೂಡ ಅವ್ರದ್ದು ಹೋಪ್ಸ್ ಹೋಗ್ತದೆ, ಕಾನ್ಫಿಡೆನ್ಸ್ ಹೋಗ್ತದೆ. ಹಾಗೆ ಎಲ್ಲ ಎಂತ ಹೇಳುವಂತದ್ದು, ಸೋಲ್ಜರ್ಸ್, ವಾರಿಯರ್ಸ್ ಎಲ್ಲರೂ ಅರ್ಜುನನ್ ನೋಡ್ತಾ ಇದ್ದಾರೆ. ಅರ್ಜುನ ಈಗ ಕೂಗ್ತಾ ಇದ್ದಾನೆ, ಬಿಲ್ಲು ಬಾಣವನ್ನು ಕೆಳಗಿಟ್ಟಿದ್ದಾನೆ. ಹಾಗಾಗಿ ಅವರ ಕಾನ್ಫಿಡೆನ್ಸ್ ಕೂಡ ಕುಗ್ಗಿದೆ, ಇವನ ಕಾನ್ಫಿಡೆನ್ಸ್. ಆಗ ಅರ್ಜುನ ರಿಯಲೈಸ್ ಮಾಡುವಂತದ್ದು. ಆಗ ನಾವು 2.7 ಶ್ಲೋಕ ಹೇಳ್ಬೋದು. ಕಾರ್ಪಣ್ಯ ದೋಷ ಪರತಾ ಸ್ವಭಾವ ಪ್ರಚ್ಚಾಮಿ ಧರ್ಮ ಸಮ್ಮೂಢ ಚೇತ ಯಶ್ರೇಯಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆಯಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ಹಾಗಾಗಿ ಕ್ರೈಯಿಂಗ್ ಅರ್ಜುನ ಬಿಕೇಮ್ ಕಾನ್ಫಿಡೆಂಟ್ ಅರ್ಜುನ, ಈ ರೀತಿ ಹೇಳಿ ನಾವು ಸ್ಟಾರ್ಟ್ ಮಾಡ್ಬೋದು. ಹಾಗೆ ಯಾವಾಗಲೂ ಎಕ್ಸಾಂಪಲ್ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ರೆ ಅದು ತುಂಬಾ ಎಫೆಕ್ಟ್ ಇರ್ತದೆ. ಆಗ ಎಂತಾಗ್ತದೆ, ಆ ಒಂದು ಇಡೀ ಕ್ರೌಡ್ ಇದು ಅಟೆನ್ಷನ್, ಅವರ ಎಲ್ಲ ಅಟೆನ್ಷನ್ ನಿಮ್ಮ ಕಡೆ ಬರ್ತದೆ. ಮತ್ತೆ ನೀವು 3 ನಿಮಿಷ ಈ ರೀತಿ ಎಕ್ಸಾಂಪಲ್ ಹೇಳಿದ್ರೆ ಮತ್ತೆ ನಿಮ್ಗೆ 12 ನಿಮಿಷ ಹೀಗೆ ಕೇಳ್ತಾರೆ, ಫುಲ್ ಹೀಗೆ ಕೇಳ್ತಾರೆ. ಎಸ್, ಹಾಗೆ ಮೆಂಟರ್ಸ್ ನೀವು ಅವರಿಗೆ ಹೇಳಬೇಕು ದಯವಿಟ್ಟು. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಜಗದ್ಗುರುಭ್ಯೋ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य श्री हरिदास ठाकुर की जय. वैष्णव ठाकुर श्री प्रभुपाद की जय. हरे कृष्णा. ಧನ್ಯವಾದಗಳು. ಹರೇ